ಸದಸ್ಯರೆಲ್ಲರನ್ನು ಸ್ವಾಗತಿಸುತ್ತಾ ತಪ್ಪಿರುವ ಪತ್ರಕರ್ತರನ್ನು ಸ್ವಾಗತಿಸುತ್ತಾ ಹಾಗೂ ಅಧಿಕಾರಿ ವರ್ಗದವರಿದ್ದಾರೆ ಅವರನ್ನು ಸ್ವಾಗತಿಸುತ್ತಾ ಸಭೆಯನ್ನು ಅಧ್ಯಕ್ಷಪಡಿಸಿಕೊಳ್ಳಬೇಕಾಗಿ ನಾನು ಎಲ್ಲರ ಪರವಾಗಿ ಕೇಳಿದ್ದೇನೆ. ಸಭೆಯನ್ನು ರದ್ದು ಮಾಡಿ ಈಗೊಂದು ಇಬ್ಬರು ಅಧಿಕಾರಿಗಳು ಬಂದಿದ್ದಾರೆ ಬಿಟ್ಟರೆ ಬೇರೆ ಅಧಿಕಾರಿಗಳು ಬರಲಿಲ್ಲ. ನನ್ನ ಮಾಹಿತಿ ಪ್ರಕಾರ ಏನಂತ ಹೇಳಿದರೆ ಅಧಿಕಾರಿಗಳಿಗೆ ಇಲ್ಲಿಂದ ನೋಟಿಸ್ ಹೋಗ್ತಾ ಇಲ್ಲ. ಕಳೆದ ಸಾಮಾನ್ಯ ಸಭೆಗೆ ಅಧಿಕಾರಿಗಳಿಗೆ ಇಲ್ಲಿಂದ ನೋಟಿಸ್ ಹೋಗಲಿಲ್ಲ. ನನ್ನ ಹತ್ರ ದಾಖಲೆ ಇದೆ. ಇದು ನಿಮ್ಮ ಮುಖ್ಯಾಧಿಕಾರಿಯನ್ನು ಈ ಸಲ ಮಾಡಿದ್ದೀರಿ, ಕಳೆದ ಸಲ ಹೋಗಲಿಲ್ಲ. PSC ಅವರು ನಿಮಗೆ ಕಳೆದ ಸಾಮಾನ್ಯ ಸಭೆಗೆ ನೋಟಿಸ್ ಬಂದಿದೆ ಡಾಕ್ಟರ್. ಇನ್ನು ಬೇಕಾ ನಿಮಗೆ ಬೇರೆ ಎಷ್ಟು ದಾಖಲೆ ಬೇಕಾ ನಿಮಗೆ? ಈ ಸಲ ಬಂದಿದೆ, ಕಳೆದ ಸಲ ಬರಲಿಲ್ಲ. ಕಳೆದ ಮೀಟಿಂಗ್ ಅಲ್ಲಿ ಹೇಳಿದ್ದು ಅಗತ್ಯ ಇದ್ದವರನ್ನ ಕರೆಯುವ ಅಂತ, ಹಾಗೆ ಅವರಿಗೆ ಮಾಡಿ ಎಲ್ಲ ಕಾಣಬೇಕು. ಇನ್ನು ಪ್ರತಿ ತಿಂಗಳು ನಿಮಗೆ ಇವರಿಗೆ ಮಾಡಿದ್ದೇವೆ, ಸಿಡಿಪಿ ಆಫೀಸ್ಗೆ ಮಾಡಿದ್ದೇವೆ. ಆದರೆ ಅವರಿಗೆ ಒಳ್ಳೆಯ ಮೀಟಿಂಗ್ ಇದ್ದಾಗ ಮಾತಾಡಿದ್ದಾರೆ. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಿಮ್ಮದು ತಪ್ಪ ಅಧಿಕಾರಿಗಳ ತಪ್ಪ ನಾವು ನೋಡ್ಬೇಕಲ್ಲ, ಜನಪ್ರತಿನಿಧಿಯಾಗಿ ನಾವು ನೋಡ್ಬೇಕು. ಅದಕ್ಕೋಸ್ಕರ ಅಲ್ಲಿಗೆ ನೋಟಿಸ್ ಬರಲಿಲ್ಲ. ಹಾಗೆ ಕೆಲವು ಇಲಾಖೆಗೆ ನಾನು ಎನ್ಕ್ವೈರಿ ಮಾಡಿದ್ದೇನೆ. ಆದ್ರಿಂದ ಇನ್ನು ಮುಂದಕ್ಕೆ ಪ್ರತಿ ಇಲಾಖೆಗೆ ಮಾಡಬಹುದು. ಯಾವುದೇ ಅಧಿಕಾರಿಗಳು ನಮ್ಮ ರದ್ದತಿ ಏನಂದ್ರೆ ನೀವು ನಮ್ಮ ಕಳೆದ ಸಲ ಅಧ್ಯಕ್ಷರು ನಮ್ಮ ಸಭೆ ರದ್ದತಿ ಆಗಿದೆ, ಏನು ಕ್ರಮ ತೆಗೆದುಕೊಂಡಿದ್ದೀವಿ? ಖಾಲಿ ರದ್ದತಿ ಮಾಡಿ ಕೂತ್ಕೊಂಡಿದ್ದೀವಿ, ಅಲ್ಲಿ ಏನಾದರೂ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡೋದು ಯಾವ ಇಲಾಖೆಗೆ ಬಂದಿದ್ದೀವಿ ಓದಿ ಹೇಳ್ಬೋದು. ತಹಶೀಲ್ದಾರ್ ಕಚೇರಿಗೆ ಮಾಡಿದ್ದೀವಿ. ಹಲೋ, ನಾವು ನಿಮ್ಮ ಹತ್ರ ಹೇಳಿರೋದು ಏನಂತ ಹೇಳಿದ್ರೆ ಸಭೆ ರದ್ದತಿ ಆದ ವಿಷಯವನ್ನು ಯಾರಿಗೆ ನಾವು ರಿಪೋರ್ಟ್ ಮಾಡಬೇಕಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಯಾರಿಗೆ ಕೊಡ್ಬೇಕಂತ ಹೇಳಿದೇವಾ? ನಗರಾಭಿವೃದ್ಧಿ ಇದು ಭಾವಚಿತ್ರಗಳು ನಿಮ್ಮ ಸಮಯ ಅರ್ಥ ಮಾಡ್ತೀರಾ? ಜನ ಸಾಮಾನ್ಯರಿಗೆ ಉಪದ್ರವಗಳಿಗೆ ಬೇಕಾಗಿ ಈ ರೀತಿ ಸಾಮಾನ್ಯ ಸಭೆ ಮುಂದೂಡಬೇಕಂತ ಹೇಳಿ ನಿಮ್ಮ ಏನಾದರೂ ಇಂಟೆನ್ಷನ್ ಇದೆಯಾ? ಯಾಕೆ ಈ ರೀತಿ ಮಾಡ್ತಿದ್ದೀವಿ? ಸಾಮಾನ್ಯ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ ಅಧ್ಯಕ್ಷರೇ, ಯಾರಿಗೆಲ್ಲ ಮಾಡ್ಬೇಕಂತ ಹೇಳಿದ್ದೇವೆ. ನಿರ್ಣಯ ಬುಕ್ ಬರ್ತಿದ್ದೀರಾ? ನಿರ್ಣಯ ಬುಕ್ ಬರ್ತೀರಾ ಅಧ್ಯಕ್ಷ? ನಿರ್ಣಯ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಮುಖ್ಯಾಧಿಕಾರಿಗಳೇ. ಕೇಳ್ತಿದ್ರು ನಮ್ಮ ಸಭೆ ರದ್ದಾಗಿದೆ ಅಂತ ಹೇಳಿ ನೀವು ಸಿಗ್ನೇಚರ್ ಎಲ್ಲ ಹಾಕಿ ನಿರ್ಣಯ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳಿದ್ರು. ಆಗ್ಬೇಕಲ್ಲ, ಯಾಕೆ ಮಾಡಲಿಲ್ಲ? ನಮಗೆ ಈಗ ನಾವು ಮೊನ್ನೆ ಆಗಿ ಈಗ ಶುಕ್ರವಾರ ಆಗಿದೆ, ಇವತ್ತು ಬುಧವಾರ, ಯಾಕೆ ಮಾಡಲಿಲ್ಲ? ದಾಖಲೆ ಬೇಕಲ್ಲ ನಮಗೆ. ಯಾರಾದರೂ ಮಾಹಿತಿ ಕೇಳ್ತಾರೆ ನಿಮ್ಮ ಹತ್ರ, ಯಾವ ತಾರೀಕಿನಿಂದ ನೀವು ಯಾಕೆ ನಿರ್ಣಯ ಪುಸ್ತಕವನ್ನು ಬರೆಯುವುದಿಲ್ಲ? ರೆಸಲ್ಯೂಷನ್ ಎಲ್ಲ ಮುಖ್ಯಾಧಿಕಾರಿಗಳೇ, ಈ ರೀತಿ ನಮ್ಮ ಸಾಮಾನ್ಯ ಸಭೆ ಅಂತೇಳಿ ನಾವು ಬಂದಿದ್ದೇವಾ? ಈ ಸಾಮಾನ್ಯ ಸಭೆ ನಮಗೆ ರದ್ದಾಗಿದೆ, ಇಂಥ ಅಧಿಕಾರಿಗಳ ಗೈರಿಂದ ರದ್ದಾಗಿದೆ ಅಂತ ಹೇಳಿ ಬರೆದು ನಾವು ಅಲ್ಲಿ ಕ್ಲೋಸ್ ಮಾಡಬೇಕಲ್ಲ. ಅದನ್ನು ನಿರ್ಣಯ ಪುಸ್ತಕದಲ್ಲಿ ಮೆನ್ಷನ್ ಆಗಬೇಕಲ್ಲ ಡೇಟಲ್ಲಿ. ಹೇಗೆ ದಾಖಲೆ ಇದೆ? ನೀವು ನಿಮ್ಮ ವೈಫಲ್ಯತೆಗೆ ಎದ್ದು ಕಾಣ್ತದಲ್ಲ. ನಾವು ಹಾಕಿದ್ದೇವೆ, ಅವ್ರು ಮಾಡಲಿಲ್ಲ. ಹಾಗಾದ್ರೆ ನಾವು ಜನಸಾಮಾನ್ಯರು ನಿಮಗೆ ಹೀನಾಗಿ ಕಾಣ್ತಾ ಇದ್ದೇವೆ ಮುಖ್ಯಾಧಿಕಾರಿಗಳು? ಹೇಗೆ ನಿಮ್ಮ ಭಾವನೆ ಹೇಗೆ? ಅಧ್ಯಕ್ಷರೇ, ನೀವು ಅಧಿಕಾರಿಗಳ ಕಲಿಬಿಡಿಸುವಂತ ಕೆಲಸ ಮಾಡಬೇಕು. ಇಲ್ಲಿ ನೀವು ನಿಮ್ಮ ದಕ್ಷ ಆಡಳಿತ ತೋರಿಸಬೇಕಾದ್ರೆ ಪಂಚಾಯತ್ ಅಧಿಕಾರಿಗಳು ಯಾರಿದ್ದಾರೆ ಅವರು ಚಲಿಬಿಸುವಂತ ಕೆಲಸ ನೀವು ಮಾಡದಿದ್ರೆ ನಮಗೆ ಇಲ್ಲಿ ಕಷ್ಟ ಆಗ್ತದೆ. ಸಮನ್ವಯದಿಂದ ಕೆಲಸ ಮಾಡ್ತಾರೆ. ನೈತಿಕತೆಯನ್ನು ಅಧಿಕಾರಿಗಳ ನೈತಿಕತೆಯನ್ನು ಕಳ್ಕೊಳ್ಬಾರ್ದು. ಅವರೊಟ್ಟಿಗೊಂದು ನಮ್ಮ ಸಮನ್ವಯ ನವೆಂಬರ್ 14 ತಾರೀಕಿನಿಂದ ನಾವು ಈ ರೀತಿಯಾಗಿ ನಮ್ಮ ಆಡಳಿತದ ಒಂದು ಕೊಡಬೇಕಂತ ನಾವೆಲ್ಲ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಸದಸ್ಯ ನಿಮ್ಮ ಏನು ಹೇಳ್ತಾರೆ, ನಾವು ಜನಗಳಿಗೆ ವಿರೋಧ ಆಗಿದ್ದರೆ ನಾನು ನಿಮ್ಮ ವಿರೋಧ ಮಾಡ್ತೇವೆ. ಆಡಳಿತದ ಬಗ್ಗೆ ಉತ್ತಮವಾದ ಸಲಹೆಗಳು ನಾವು ಹೋಗ್ತೀವಿ. ನಾವು ಇವತ್ತು ಮೊದಲನೇದಾಗಿ ಮಾತಾಡೋಲ್ಲ. ಇದಕ್ಕಿಂತ ಮುಂಚೆ ಕೂಡ ನಾವು ಕೆಲವು ಸಲ ಹೇಳಿದ್ದೇವೆ, ಮುಂದಿನ ಸಾಮಾನ್ಯ ಸಭೆಗೆ ನಿರ್ಣಯ ಪುಸ್ತಕವನ್ನು ನಮಗೆ ಓದಿಸಿ ಕೊಡಬೇಕು ಅಂತ ಇಷ್ಟವರೆಗೆ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಮಾತಾಡಿದ್ದೇವೆ. ಅದು ಮತ್ತೆ ಇದು ಮಾಡಿ ನೀವೀಗ ಕೇಳಿ ಕಾಯಿ ಬರ್ಕೊಳ್ಳಿ, ಅದು ಉತ್ತರ ಕೊಡಲಿಕ್ಕೆ ನೀವು ನಿಮ್ಮ ಮುಂದಿನ ನಮ್ಮ ಮೀಟಿಂಗ್ ಅಧ್ಯಕ್ಷರೇ ಈ ನಿರ್ಣಯಗಳನ್ನು ಸಹ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ನಾವು ಹೇಳಿದ್ದೇವೆ ಮುಖ್ಯಾಧಿಕಾರಿಗಳು ನಮಗೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಹಾಗೆ ನಾವು ಈಗ ಈ ಸಭೆಗೆ ಇಬ್ಬರು ಮಾತ್ರ ಅಧಿಕಾರಿಗಳು ಬಂದಿದ್ದಾರೆ. ಮುಂದೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು? ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಹೋಗಿ ನಾವು ಧರಣಿ ಮಾಡೋಣ, ನಾವೆಲ್ಲ
ನಗರಾಭಿವೃದ್ಧಿ ಇಲಾಖೆಗಳನ್ನು ನಡೆಸಬೇಕಿತ್ತು CS ಮತ್ತೆ ಸಚಿವರಿಗೆ ಅವ್ರು ಮಾಡಿಲ್ಲ. ಯಾಕೆಂದ್ರೆ ಅಧ್ಯಕ್ಷರು ಖಡಾಖಂಡಿತವಾಗಿ ಹೇಳಿದರೆ ಮುಂದಿನ ಸಭೆಯಲ್ಲಿ ಕೂಡ ಅಧಿಕಾರಿಗಳು ಇಲ್ಲದಿದ್ದರೆ ನಾವು ಆ ಸಭೆಯನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ನಿಮ್ಮ ಏರಿಯಾದಲ್ಲಿ ಸರಿ ಇದೆಯಾ? ಇಲ್ಲ. ಆಮೇಲೆ ನಿಮ್ಮದು ಹೈವೇ ಅಲ್ಲಿ ನಾವು ಈ ವಿಷಯದಲ್ಲಿ ನಾವು ಯಾವಾಗ ನಮ್ಮ ಬಾಂಡ್ ಸ್ಟಾರ್ಟ್ ಆಗಿ ಆ ಪ್ರಥಮ ಮೀಟಿಂಗ್ನಿಂದಲೇ ಆರಂಭವಾಗಿದೆ. ನಮ್ಮ ಕಡೆ ಖಂಡಿತವಾಗಿ ನಮ್ಮ ಬೇಳು ನಮ್ಮ ಅಜೆಂಟ್ ಇದ್ರೆ ನಿಮಗೆಲ್ಲ ನಮಗೆಲ್ಲ ಸದಸ್ಯರಿಗೆ ಒಂದು ಪುಸ್ತಕ ಕೊಡ್ತೀವಿ. ಅದರಲ್ಲಿ ಅಧಿಕಾರಿಗಳು ಬರಬಹುದು ಅಂದರೆ ಅಧಿಕಾರಿಗಳು ಬರಬಹುದು, ಅಧಿಕಾರಿಗಳು ಬರಬೇಕು ಅಂತ ಹೇಳಿ ಈಗಲೂ ಸಹ ನಾನು ಬೇರೆ ಬೇರೆ ಪಂಚಾಯತ್ಗೆ ಕೆಲವು ಬರ್ತಾರೆ, ಬರದೇ ಇರ್ತಾರೆ. ಆ ಬಗ್ಗೆ ಈಗ ಅಧಿಕಾರಿಗಳು ಬರಲೇಬೇಕು ಎಂಬ ಒಂದು ಸ್ಪಷ್ಟವಾದ ಒಂದು ಮಾಹಿತಿ. ಅದರ ಬಗ್ಗೆ ಈಗ ನೀವು ಇಷ್ಟು ಈ 6 ದಿನ ನಮ್ಮ ಎಷ್ಟು ಮೀಟಿಂಗ್ ಆಗಿದೆ ನನ್ನ ಲೆಕ್ಕದಲ್ಲಿ ಪ್ರಥಮ ಮೀಟಿಂಗಿಂದ ಆರಂಭವಾಗಿದೆ ಈ ಚರ್ಚೆ. ಯಾವಾಗಲೂ ಸ್ಟಾರ್ಟಿಗೆ ನಮ್ಮ ಸದಸ್ಯರು ಅದನ್ನೇ ಪ್ರಸ್ತಾಪ ಮಾಡ್ತಾರೆ, ಅದಕ್ಕೆ ನಾವು ಮಾಡ್ತೀವಿ. ಮುಂದೆ ನಾವು ಆ ವಿಷಯಕ್ಕೆ ಎಲ್ಲರೂ ಒಪ್ಪಿಕೊಂಡು ಮೀಟಿಂಗ್ ರದ್ದು ಮಾಡಿದ್ವಿ. ಅದರ ಬಗ್ಗೆ ನಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಎಲ್ಲ ಅಧಿಕಾರಿಗಳು ಬರಬಹುದು ಬೇಕಾ? ಇದು ನಮ್ಮ ಸಾಮಾನ್ಯ ಸಭೆ, ಇದು ಪಂಚಾಯತಿಯ ಮಾಹಿತಿ ಸಭೆ ಅಲ್ಲ. ಈಗ ಅಧಿಕಾರಿಗಳು ಬರುವುದಕ್ಕೆ ಮಾಹಿತಿ ಕೊಡಬೇಕು. ಈಗ ಅಧಿಕಾರಿಗಳಿಗೆ ಮಾಹಿತಿ KDP ಸಭೆಗೆ ಬರಬೇಕು, ಗ್ರಾಮ ಸಭೆಗೆ ಬರಬೇಕು. ಈಗ ನಮ್ಮದು ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ನಾವು ನೋಟಿಸ್ ಕೊಟ್ಟಿದ್ದೇವೆ. ನಾವು MP ಅವರಿಗೆ ಕೊಟ್ಟಿದ್ದೇವೆ, MLA ಅವರಿಗೆ ಕೊಟ್ಟಿದ್ದೇವೆ, ಮಂತ್ರಿಗಳಿಗೆ ಕೊಟ್ಟಿದ್ದೇವೆ, ಅಲ್ಲ ಸಂಪ್ರದಾಯ ಕೊಡ್ತೇವೆ. ಆದರೆ ಎಲ್ಲ ಅಧಿಕಾರಿಗಳು ನಮ್ಮಲ್ಲಿ ಕಡ್ಡಾಯವಾಗಿ ಬರಬೇಕು. ಆ ಬಗ್ಗೆ ಒಂದು ಸ್ಪಷ್ಟತೆ ನೀವು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೋ ಮತ್ತು ನಮಗಿಂತ ಒಂದು ಸ್ಪಷ್ಟತೆ ನಾವು ಪಡ್ಕೊಳ್ಳೋದು ಒಳ್ಳೆಯದು. ಇಲ್ಲದ್ರೆ ಈಗ ಕಳೆದ ಸರ್ತಿ ಬಂದ ಅಧಿಕಾರಿಗಳು ಈ ಸರ್ತಿ ಇಲ್ಲ, ಈಗ ಹೊಸದು ಬಂದಿದೆ. ಈಗ ನಾವು ಈ ಮೀಟಿಂಗ್ ಅನ್ನು ಕ್ಯಾನ್ಸಲ್ ಮಾಡಿ ಈಗ ನಮ್ಮ ವ್ಯವಸ್ಥೆಗಳು ಏನಾಗ್ಬೋದು? ನಾವೀಗ ಜನರ ಈಗ ನಮಗೆ ಚಹಾ ಕೊಡ್ತೀವಿ, ಕಳೆದ ಸರ್ತಿ ಮೀಟಿಂಗ್ ಚಹಾ ಎಷ್ಟು ಒಂದು ಲೆಕ್ಕದಲ್ಲಿ ಅಲ್ಲ, ಅಂದರೆ ಅದಕ್ಕೊಂದು ಆರ್ಥಿಕ ಅಂತ್ಯ ಆಗಬೇಕು. ಅಂದರೆ ಅದರ ಸ್ಪಷ್ಟತೆ ಹೇಗೆ ಉಂಟು? ಮೊದಲು ಸಹ ಬಂದಿದ್ದು ಲಾಸ್ಟ್ ಟೈಮ್ 5 ವರ್ಷ ಪಂಚಾಯತ್ ಮಾಡಿದ್ದೀವಿ. ಆಗ ಏನಾಗಿತ್ತು? ಕಳೆದ 5 ವರ್ಷದಲ್ಲಿ ನಿಮ್ಮ ಇತ್ತು. ಆಗ ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ, ಎಷ್ಟು ಸಭೆಗಳನ್ನು ಅಧಿಕಾರಿಗಳು ಬರದೇ ನೀವು ಕ್ಯಾನ್ಸಲ್ ಮಾಡಿದ್ದಾರೆ. ಅದರ ಬಗ್ಗೆ ಸಹ ನಿಮ್ಮಲ್ಲಿ ಅದಕ್ಕೆ ಒಳ್ಳೆಯದು ಅಂತ ನಾವು. ಇಲ್ಲದ್ರೆ ನಾವು ಈಗ ಪ್ರತಿಯೊಂದು ಮೀಟಿಂಗ್ ಇದನ್ನೇ ಚರ್ಚೆ ಮಾಡಿ ಯಾವುದೆಲ್ಲ ಅಧಿಕಾರಿಗಳು ಈಗ ನಾವು ಸೇರಿ ಅಧಿಕಾರಿಗಳು ಈ ಸಭೆ ನಡೆಸದಿದ್ದರೆ ನಮ್ಮ ಏರಿಯಾಗೆ ಒಂದು ಅದಕ್ಕೇನಾದರೂ ಸೊಲ್ಯೂಷನ್ ಮಾಡಲಿಕ್ಕೆ ನಮ್ಮಿಂದ ಪಂಚಾಯತ್ಗಳಿಂದ ಸಾಧ್ಯ ಇದೆಯಾ? ಇಲ್ಲ. ಅದಕ್ಕೆ ಅಧಿಕಾರಿಗಳು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಾಡುವುದು ನಮ್ಮ ಆರೋಗ್ಯ ಕೇಂದ್ರ, ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಹೋಗುವಂತೆ ನಮಗೆ ತುಂಬ ದಿವಸದಿರುವಂಥ ಸಮಸ್ಯೆ. ಅದು ನಮ್ಮ ಪಂಚಾಯತ್ ಕಡೆಯಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬೇಕು. KEBದು ನಮ್ಮದು ಎಲ್ಲ ಕಡೆ ಸಮಸ್ಯೆ ಇದೆ. ಮತ್ತೆ KEB ಅವರು ಹೇಳಿದ್ರು ಮರದ್ದು ಗೆಲ್ಲು ತೆಗೆಯುವಂಥದ್ದಕ್ಕೆ ನಮಗೆ ಅರಣ್ಯ ಇಲಾಖೆ ಬೇಕು, ಅದಕ್ಕೆ ಬೇಕಾದ ನಾವು ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಕು. ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈ ರೀತಿ ಅನೇಕ ಉದಾಹರಣೆಗಳು ಇದ್ದದ್ರಿಂದ ನಾವು ಇಲ್ಲಿದೆ. ನಮಗೆ ಕೆಲವೊಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇಲ್ಲಿ DA ಅವರು ಇಲ್ಲೇ ಆಫೀಸಲ್ಲಿ ಕೂತ್ಕೊಂಡಿದ್ರು, ಇಲ್ಲಿಗೆ ಸಭೆಗೆ ಬರೋದಿಲ್ಲ ಅಂತ ಹೇಳಿ ಆದ್ರು. ಕೋಟೆಕಾರ ಗ್ರಾಮದ DA ಇದ್ದವರೇ ಬರೋದಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ದರ್ಪವ ಬೇಕಂತಲೇ ಮಾಡ್ತಾ ಇದ್ದಾರೆ. ಅದು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ. ಇವರಿಗಾದ್ರೆ ಇವರ ಶಾಸಕರಿದ್ದಾರೆ, ನಮ್ಮ ಅಧಿಕಾರಿ ಇಲಾಖೆಯಲ್ಲಿ ಶಾಸಕರು ನಮ್ಮ ನಮಗೆ ನಮ್ಮ ಹಿರಿಯ ಸದಸ್ಯರು ಎಲ್ಲರಿಗೂ ನಮ್ಮ ಬೈಲ ಕೊಡಬೇಕು. 2000 ಒಂದೊಂದು ಪುಸ್ತಕ 2000 ಕಟ್ಟಡ ನಮ್ಮ 17 ಮಂದಿ ಸದಸ್ಯರಿಗೆ ವಿತರಣೆ ಮಾಡಿದ್ರು. ಬಹಳ ಒಳ್ಳೆಯ ಕೆಲಸ ಮಾಡಿದ್ರು. ಬಹುಶಃ ಯಾರು ಪುಸ್ತಕ ಖರೀದಿಸಬೇಕಂತ ಹೇಳಿದ್ದಾರೆ ಅವರೇ ಓದಲಿಲ್ಲ ಅಂತ ಕಾಣ್ತದೆ. ಅದರಲ್ಲಿ ಸ್ಪಷ್ಟವಾಗಿದೆ. ವೈಯಕ್ತಿಕವಾದ ಒಂದು ಯಾವುದೇ ವೈಯಕ್ತಿಕವಾದ ಆರೋಪ DCಗೆ ಒಂದು ಮನವಿ ಕೊಡುವ ಮನವಿ ಕೊಡುವ ನಿಮ್ಮ ಚಂಬರಿಗೆ ಹೋಗಿ ಕರೆಸಿ ಅವರನ್ನು ಚಂಬರಿಗೆ ನೋಟಿಸ್ ಮಾಡಿ ಕರೆಸಿ. ಅಧ್ಯಕ್ಷರು ಹೇಳಿದಾಗೆ ನಿಮ್ಮದು ನಡೆ ಸರಿ ಇದೆ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿಂದ ನಮಗೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾಧಿಕಾರಿ ನಾವೊಂದು ನಿಯೋಗ ಮಾಡಿ ಅವರನ್ನು ಕೂಡ ತೆಗೆದು ಜಿಲ್ಲಾಧಿಕಾರಿಗಳಿಂದ ಮನವಿ ಮಾಡಿ ಆಮೇಲೆ ನಗರಾಭಿವೃದ್ಧಿ ಇಲಾಖೆಯ CS ಆಮೇಲೆ ಸಚಿವರು ಮುಸ್ತುವಾರಿ ಅವರಿಗೆ ನೋಟಿಸ್ ಮಾಡಿ ನಮಗೆ ಈ ರೀತಿಯಾದ ತುಂಬ ತೊಂದರೆಗಳಿವೆ. ನಮ್ಮ ಸಾಮಾನ್ಯ ಸರ್ಕಾರಿ ಅಧಿಕಾರಿಗಳ ನಿರಂತರ ಗೈರು ನಮ್ಮ ಆಫೀಸಲ್ಲೇ ಕೂತ್ಕೊಂಡು ನಮ್ಮ ಇದಕ್ಕೆ ಬರೋದಿಲ್ಲ ಅಂತ ಅವರು
ಮೆನ್ಷನ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಇವರು ಅವರು ಅಧಿಕಾರಿಗಳೇ ಬರಬೇಕಂದ್ರೆ ಅವರ ಪರವಾಗಿ ಈಗ ಬೇರೆಯವರು ಡಾಕ್ಟರ್ ಬಂದಿಲ್ಲ ನಮ್ಮಲ್ಲಿ ಬೇರೆಯವರು ಕಳಿಸಿದ್ದಾರೆ. ಒಂದಷ್ಟು ನಮಗೆ ಅವರಿಗೆ ಹೇಳಿದ್ರಂತೆ ಇವತ್ತು ಸಾಮಾನ್ಯ ಸಭೆಗೆ ನಾವು ಬರುವುದಿಲ್ಲ, ಏನಾದರೂ ಇದ್ರೆ ನಮಗೆ ಪತ್ರ ಮುಖಾಂತರ ತಿಳಿಸಿ ನಾವು ಕೆಲಸ ಮಾಡಿ ಕೊಡ್ತೇವೆ ಅಂತ ಅವರನ್ನು ಇವತ್ತು ಆಗಿದ್ದ ಕಾರಣ ಇನ್ನೊಮ್ಮೆ ಮೀಟಿಂಗ್ PWD ಇಲಾಖೆಯವರಿಗೆ ನಾನು ಫೋನ್ ಮಾಡಿದೆ, ನಾವು ಲೆಟರ್ ಕೊಟ್ಟಿದ್ದೇವೆ. ಆದರೂ ಕೂಡ ಇನ್ನೊಂದು ಸಲ ನಿನ್ನೆ ಫೋನ್ ಮಾಡೋ ಕೂಡ ಬಿಸಿ ಇತ್ತು ಕಾಣ್ತದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ಕೂಡ ರಿಟರ್ನ್ ಫೋನ್ ಮಾಡಿದೆ. ಆಗ ಅವರು ದಾಸಪಂಡ ಹೇಳಿದ್ರು ನಾವು ಅಂದರೆ ಈ ವೀಕ್ ಫುಲ್ಲು ನಾವು ಬಿಸಿ ಇದ್ದೇವೆ. ಅಂದರೆ ಅವತ್ತು PWD ರಿಟೈರ್ಡ್ ಇಂಜಿನಿಯರ್ಸ್ ಎಲ್ಲ ಬಂದಿದ್ದಾರೆ. ಹತ್ತಿರ ಇವತ್ತು ಇದರ ಬಗ್ಗೆ ಹೆಚ್ಚಿನ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಉಂಟು. ಹಾಗೆ ನಮಗೆ ಅಟೆಂಡ್ ಆಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ದೇನಾದರೂ ಕೆಲಸ ಇದ್ದರೆ ನಮಗೆ ಪತ್ರ ಬರೀರಿ, ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಅದನ್ನು ಹೇಳಲಿಲ್ಲ ಅವರು. ಏನಾದರೂ ಈ ಮೀಟಿಂಗಲ್ಲಿ ಏನಾದರೂ ತುರ್ತು ಕೆಲಸ ಉಂಟಾಗ್ತಂದ್ರೆ ಪತ್ರ ಮುಖಾಂತರ ತುರ್ತು ಸಂದರ್ಭ ಪತ್ರದ ವ್ಯವಹಾರ ಯಾವ ರೀತಿ ಆಗ್ತದೆ, ನೀವೊಂದು ಇಲಾಖೆಗೆ ಕೊಡಬೇಕು, ಇಲ್ಲಿ ಟಪ್ಪರಲ್ಲಿ ಎಂಟರ್ ಆಗಬೇಕು, ಅದರ ನಂತರ ಇನ್ನೊಂದು ಟೇಬಲ್ ಯಾವಾಗ ಎಷ್ಟಿದ್ರೆ ಸರಿ ತುರ್ತು ನಮಗೆ ಕೆಲಸಕ್ಕೆ ಸ್ಪಂದಿಸಲಿಕ್ಕೆ ಆಗ್ತದೆ. ಅದಕ್ಕಿಂತ ಮುಂಚೆ ಅವರನ್ನು ನಾವೇ ನೀವು ಹೇಳಿದ ಹಾಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಯಾವ ಇಲಾಖೆ ಈ ಅವರನ್ನು ಸೇರಿಸಿ ನಾವು ಈ ರೀತಿ ನಮಗೆ ಅವರು ಬರೋದಿಲ್ಲ ಅಂತೇಳಿ ಯಾರೆಲ್ಲ ಬರಲಿಲ್ಲ ಅದು ಮಾಡಬೇಕು. ಅದರ ಜೊತೆಗೆ ಮತ್ತೆ ಯಾವುದು ಮೆಸ್ಕಾಂ ನಿನ್ನೆ ಹೇಳಿದ್ರಲ್ಲ ಮೆಸ್ಕಾಂದವ್ರು ಬಂದಿದ್ದಾರೆ. ಅದು ಫಾರೆಸ್ಟ್ನವರೊಮ್ಮೆ ನಾವು ಇಲ್ಲಿಂದ ನಾವು ಲೆಟರ್ ಹಾಕಿದ್ದೇವೆ ಎಲ್ಲೆಲ್ಲ ಸ್ಪಾಟ್ ಅಂತ. ಅವರು ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಮುಂದಿನ ಯಾವುದು ಮರವನ್ನು ಕಡಿಯುವ ಇದನ್ನು ಡಿವೈಡ್ ಮಾಡೋದು ಇವರು, ಮತ್ತೆ ನಾವು ಶಾಸಕರು ಹೈವೇ ಅವರು ನಮ್ಮದು ಉತ್ಪಾದನೆ ಮಾಡುವವರು ಹೈವೇ ಇರಲಿ ರಾಜ್ಯ ಹೆದ್ದಾರಿ ಇರಲಿ ಎಲ್ಲ ನಮ್ಮದು, ನಿಮ್ಮದು ನಮ್ಮದಿಲ್ಲ. ಶಾಸಕರು ಶಾಸಕರು ನಿಮ್ಮದು ಅಷ್ಟೇ. ನಮ್ಮ ಇಲ್ಲಿ ಯಾವುದೆಲ್ಲ ಬರ್ತದೆ ಭಾರತ ಈ ರೀತಿ ಇದೆ ಅಂತ ರೋಗಗಳು ಹರಡುವಂಥ ಒಂದು ಸಂದರ್ಭ. ಅದಕ್ಕೆ ಆಶಾ ಕಾರ್ಯಕರ್ತರೆಯನ್ನು ಅದಕ್ಕೆ ಜೋಡಿಸಿ ಆ ವಾರ್ಡಿಗೆ ಸಂಪರ್ಕ ಮಾಡಿ. ಎಲ್ಲರಿಗೆ ಕಳೆದ ಸಲ ಮಾಡಿದ್ದಾರೆ, ಈ ಸಲ ಮಾಡಲಿಲ್ಲ. ಅದರಿಂದ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟು ಅದನ್ನು ಮಾಡುವುದು ಉತ್ತಮ ಅಂತೇಳಿ ಇದರ ಜೊತೆಗೆ ಈಗ ಕೆಲವೊಂದು ವ್ಯವಸ್ಥೆಗಳು ನಮ್ಮ ಖಾಸಗಿಗೆ ಕೈಕೊಡಿಕೊಳ್ಳುವ ರೀತಿಯಲ್ಲಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಇದೆ. ಯಾಕೆಂದರೆ ನಾನು ಯೂಸ್ ಮಾಡಿದರೆ ನಿಮ್ಮ ಹತ್ರ ಹೇಳ್ತೇವೆ. ಆದ್ದರಿಂದ ಖಾಸಗಿಗೆ ಕೂಡ ನಾವು ಕೈಕೊಡಿಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ವ್ಯವಸ್ಥೆ ಈಗ ಆರೋಗ್ಯ ಸರ್ಕಾರದಿಂದ ಇದೆ. ಅದನ್ನೊಂದು ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ನಾವು ತೋರಿಸಿ ಆ ಜನಸಾಮಾನ್ಯರು ಒಂದು ವೆಚ್ಚದ ಇಂಜೆಕ್ಷನ್ ಇದೆ, ಇನ್ನೊಂದು ಯಾವುದೇ ಇದೆ, ಅದನ್ನು ನಾವು ಆರೋಗ್ಯ ಕೇಂದ್ರದಲ್ಲಿ ಇರುವಾಗಿ ಮಾಡಿದರೆ ಒಳ್ಳೆಯದು ಅಂತೇಳಿ ಇನ್ನೊಂದು ಅಭಿಪ್ರಾಯ. ಮೂರನೇದು ಏನಂತ ಹೇಳಿದ್ರೆ ನಮ್ಮ ಮಾಡೂರಿನಲ್ಲಿ ಅಯ್ಯಪ್ಪ ಮಂದಿರದ ಒಳಗಡೆ ನೀವು ಕ್ಲಿನಿಕ್ ಮಾಡಿದ್ರು, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ನಾನು ಅದಕ್ಕೊಂದು ಸ್ಥಳಾವಕಾಶದ ನಾವು ವ್ಯವಸ್ಥೆ ಮಾಡಿದ್ವಿ. ಆದರೆ ಅದು ರಸ್ತೆಯ ಆಚೆ ಭಾಗದಲ್ಲಿ ಆಗಬೇಕಾದ್ದರಿಂದ ನಮಗೆ ಅಲ್ಲಿ ಸ್ವಲ್ಪ ಕಷ್ಟ ಅಂತೇಳಿ ನನಗೆ ಕಾಣ್ತದೆ. ಅದನ್ನು ನೀವು ಜಂಕ್ಷನಿಗೆ ಏನಾದರೂ ತಂದರೆ ಹೀಗಾಗಿ ನಮ್ಮ ಜನಸಾಮಾನ್ಯರಿಗೆ ತುಂಬ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರ್ಬೋದು ಅಂತೇಳಿ ನಮ್ಮದೊಂದು ಅಭಿಪ್ರಾಯ. ಆದಷ್ಟು ಬೇಗ ನೀವು ಮಾಡಬೇಕು, ಯಾಕೆಂದರೆ ಅದಕ್ಕೆ ಆರ್ಥಿಕವಾಗಿ ಎಷ್ಟೋ ಇದೆ ಅಂತ ಹೇಳಿದ್ರು. ಆದರೆ ಅದಕ್ಕೆ ನಾವು ಯಾರತ್ರ ರಿಕ್ವೆಸ್ಟ್ ಮಾಡಿ ನಾವು ಅದನ್ನು ಮಾಡಿದ್ವಿ. ಈಗ ಅಲ್ಲಲ್ಲ ಅಯ್ಯಪ್ಪ ಮಂದಿರದ ಪಕ್ಕ ಅಲ್ಲಿ ಒಂದು ಕ್ಲಿನಿಕ್ ಇದೆ, ಅದು ಒಳಗಡೆ ಮಾಡಿದ್ವಿ, ಯಾರಿಗೂ ಗೊತ್ತಿಲ್ಲ. ಅದರ ನಂತರ ನಾನು 2-3 ಸಲ ಮಾತಾಡಿದೆ, ಅವರು ಅದಕ್ಕೆ ಸರಿಯಾದ ಪೂರಕವಾದ ಸ್ಪಂದನೆ ಇಲ್ಲ. ಅದನ್ನು ನೀವೊಂದು ಮುತುವರ್ಜಿ ವಹಿಸಿಕೊಂಡು ಅದನ್ನು ಜಂಕ್ಷನ್ ಪ್ಲೇಸಿಗೆ ಮಾಡಿದ್ರು. ಪ್ಲೇಸಿನ ವ್ಯವಸ್ಥೆ ನಾವು ಮಾಡಿಕೊಡ್ಬೋದು, ನಾವು ಮಾಡಿಕೊಡ್ತೇವೆ ಅಂತ ಹೇಳುವಾಗ ಅವ್ರು ನಮಗೆ ಮಾಡಿದ್ರು. ಜಂಕ್ಷನ್ ಪ್ಲೇಸಿಗೆ ಬಂದರೆ ಆಗ ಜನಸಾಮಾನ್ಯರಿಗೆ ಅದೊಂದು ಈ ರೀತಿಯ ವ್ಯವಸ್ಥೆ ಇದೆ ಅಂತೇಳಿ ನಾವು ತೋರಿಸಿ ಅವರು ನಮ್ಮ ಸರ್ಕಾರದ ಸೌಲಭ್ಯಗಳನ್ನು ಅವರು ಮಾಡಲಿಕ್ಕೆ ಉತ್ತಮವಾದ ಒಂದು ಅವಕಾಶ ಇದೆ. ಅದನ್ನು ನಾವೊಂದು ಯಶಸ್ವಿ ಮಾಡಿಲ್ಲ ಮಾಡೂರಿನ ಮತ್ತು ಎಲ್ಲ ಕಡೆ. ಯಾಕೆಂದರೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ 2-3 ಇಂಜೆಕ್ಷನ್ ನಾನು ನೋಡಿದ್ದೇನೆ. ಈಗ ಖಾಸಗಿಗಿಂತಲೂ ಒಂದು ರೀತಿಯಲ್ಲಿ ಖಾಸಗಿ ಕೈಕೊಡಿಕೊಳ್ಳುವ ರೀತಿಯಲ್ಲಿ ಇದೆ. ಅದನ್ನು ನಾವು ಜನರಿಗೆ ತಲುಪಿಸುವಂಥ ಕೆಲಸ ನಮ್ಮಿಂದ ಆಗಲಿ ಅಂತೇಳಿ ನಿಮಗೆ ಒಂದು ರಿಕ್ವೆಸ್ಟ್. ಮೇಡಮ್, ಈಗ ನಾಯಿ ಮತ್ತೆ ಬೆಕ್ಕಲ್ಲಿ ಕಚ್ಚದಂತ ರೇಬಿಸ್ ವ್ಯಾಕ್ಸಿನೇಷನ್ ಕೊಡಬೇಕು. ಈ ಕೋಟೆಗಾರಲ್ಲಿ ಇಲ್ಲಿ ವಾರ್ಡರಿಗೆಲ್ಲ ನಿಯರ್ ಆಗುತ್ತೆ, ಇಲ್ಲಿ ಕೋಟೆಗಾರಿಗೆ ಹೋಗ್ತಾರೆ. ಬಟ್ ನಾಟಗಲ್ಲಿಗೆ ನಮ್ಮ ಊರಿನವರಿಗೆಲ್ಲ ನಾಟಗಲ್ಲಿ ಆಗ್ತದೆ. ಇಮಿಡಿಯೇಟ್ ಇಂಜೆಕ್ಷನ್ ನಾಟಗಲ್ಲಿ ಕೊಡುವುದಿಲ್ಲ, ಕೋಟೆಗಾರಿಗೆ ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲ ವ್ಯಾಕ್ಸಿನ್ಸ್ ಅಂತ ಹೇಳಿ ನಾಟಗಲ್ಲೂ ಸಹ ಕೊಡೋ ಹಾಗೆ ಮಾಡಬೇಕು ವ್ಯಾಕ್ಸಿನ್.
ಸಂಡೇ ವ್ಯಾಕ್ಸಿನ್ ಇರುವುದಿಲ್ಲ. ಸಂಡೇ ವ್ಯಾಕ್ಸಿನೇಷನ್ ರೇಬಿಸ್ ವ್ಯಾಕ್ಸಿನೇಷನ್ ಹೇಗಿರುತ್ತೆ ಅಂದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಕೊಡಬೇಕು. ಆ ಟೈಮಿಗೆ ಸಂಡೇ ಡೇಟ್ ಬಂದರೆ ಇಲ್ಲ ನಾಳೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಒಂದು ದಿವಸದ ಇಂಜೆಕ್ಷನ್ ಲೇಟ್ ಆದ್ರೂ ಒಂದೊಂದು ಪೇಷಂಟಿಗೆ ರೇಬಿಸ್ ಆಗ್ತದೆ. ಹಾಗಾಗಿ ಸಂಡೇನು ರೇಬಿಸ್ ಡೋಸ್ ಇದ್ದರೆ ರೇಬಿಸ್ ಡೋಸ್ ಕೊಡಬೇಕು. ಮತ್ತು ನಾಟಕಲ್ ಆರೋಗ್ಯ ರೇಬಿಸ್ ಕೊಡೋ ಹಾಗೆ ಮಾಡ್ತೀವಿ. ಬೆಕ್ಕು ಕಚ್ಚಿದ್ರು ಬೇಕು. ಆಗ ಈಗ ನಾವು ಎಲ್ಲಿ ಹೋದ ದಿವಸ ಅವ್ರು ಫಸ್ಟ್ ಡೋಸ್ ಅಂತ ಕೊಡಲೇಬೇಕು. ಫಸ್ಟ್ ಡೋಸ್ ಕೊಡಿ. ನಾವು ವೆಲ್ಲಕ್ಕಿಗೆ ಹೋದ್ರು, ವೆಲ್ಲಕ್ಕಿಗೆ ಫಸ್ಟ್ ಡೋಸ್ ಕೊಟ್ಟು ನಿಮ್ಗೆ ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ತದೆ ಅಲ್ಲಿ ನೀವು ಸೆಕೆಂಡ್ ಡೋಸ್ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತಾರೆ. ಯಾಕೆಂದರೆ ಪ್ರೊಸೀಜರ್ ಇರುತ್ತೆ ಅದು ಹಾಗೆ. ಈಗ ನಮ್ಮ ಏರಿಯಾ ಕೋಟೆಕಲ್ ಏರಿಯಾದವರು ನಾಟಕದಲ್ಲಿ ಹೋದ್ರೆ ಅವ್ರು ಫಸ್ಟ್ ಡೋಸ್ ಕೊಡಲೇಬೇಕು. ಆದರೆ ಸೆಕೆಂಡಿಗೆ ಅವರು ನಮ್ಮನ್ನೇ ರೆಫರ್ ಮಾಡಬೇಕು. ಅಂದರೆ ಒಂದು ಅದು ನಿಮ್ಮಲ್ಲಿನೂ ಸಹ ಸಂಡೇ ಇರುವುದಿಲ್ಲ. ಸಂಡೇ ಕರೆಕ್ಟ್ ಮಾಡಿ. ನಮ್ಮಲ್ಲಿ ಅಂದರೆ ಸ್ಟಾಫ್ ನರ್ಸ್ ಇಲ್ಲ. ನಮ್ಗೆ 70,000 ಪಾಪ್ಯುಲೇಷನ್ ಆದರೆ ಸಹ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಒಬ್ಬರು ಸ್ಟಾಫ್ ನರ್ಸ್ ಅಂತ ಇಲ್ಲ. ಅದು ತೊಂದರೆ ಆಗ್ತದೆ. ನಮ್ಮ ಫೀಲ್ಡಿನವರನ್ನೇ ಅಡ್ಜಸ್ಟ್ ಮಾಡಿ ಆಸ್ಪತ್ರೆ ದುಡ್ಡು ನಾವು ಮಾಡ್ತಾ ಇರ್ತೇವೆ. ಆ್ಯಕ್ಚುಲಿ ಒಂದು ಅಷ್ಟು ಪಾಪ್ಯುಲೇಷನ್ ಇರೋಕ್ಕೆ ನಮ್ಮದೊಂದು ಸ್ಟಾಫ್ ನರ್ಸ್ ಬೇಕೇ ಬೇಕು. ಹಾಗೆ ಇನ್ನೊಂದು ಹಿರಿಯ ಆರೋಗ್ಯ ಸಹಾಯಕ ನಿಂತಿರ್ತಾರೆ, ಅವರು ಸಹ ಬೇಕು. ಅದು 2 ಪೋಸ್ಟ್ ನಮ್ಮ ಆಸ್ಪತ್ರೆಯಲ್ಲಿ ಕ್ರಿಯೇಟೇ ಇಲ್ಲ. ಕಳೆದ ಸಲ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಅದನ್ನು ನಿರ್ಣಯ ಮಾಡಿ ಕಳಿಸಿದ್ರೆ ಮುಖ್ಯಾಧಿಕಾರಿ ಯಾರಿಗೆ ಕಳಿಸಿದ್ರು? ಲೆಟರ್ ತೆಗೀರಿ. ಅದರಲ್ಲಿ ಈ ವ್ಯಾಕ್ಸಿನ್ ಡೇಂಜರ್ ಕಳೆದ ಸಲ ಕೊಡಲೇಬೇಕು. ಒಂದೇ ರೇಟ್ ಇಲ್ಲ, ನಿಮಗೆ ಒಂದು ಮಾಹಿತಿಗೆ ನಾನು ಆ ಇಂಜೆಕ್ಷನ್ ತಗೊಂಡಿದ್ದೇನೆ. ಮೊದಲ ಡೋಸ್ ಕೊಡಬೇಕು. ಸೆಕೆಂಡ್ ಡೋಸ್ ನಾವು 1 ದಿವಸ 2 ದಿವಸ ಲೇಟ್ ಆದರೂ ಯಾಕೆಂದ್ರೆ ನಾನು ತಗೊಂಡಿದ್ದೇನೆ. ನಾರ್ಮಲ್ ನಾಯಿ ಕಚ್ಚಿದ್ದಕ್ಕೆ ಅಕಸ್ಮಾತ್ ಆ ನಾಯಿಗೆ ರೇಬಿಸ್ ಅಂತಿದ್ರೆ ನೀವು ಒಂದು ದಿವಸ ಲೇಟ್ ತಗೊಂಡ್ರೆ ಡೈಲಿ ತಗೊಳ್ಬೇಕು. ರೇಬಿಸ್ ಇದ್ರೆ ಆಗ ಅದು ಗೊತ್ತಾಗುತ್ತೆ ಇಂಜೆಕ್ಷನ್ ತಗೊಳ್ಬೇಕು. ಆ್ಯಕ್ಚುಲಿ ಈಗ ನಾಯಿ ಕಚ್ಚಿದಾಗ ನಮಗೆ ಕುತ್ತಿಗೆಗೆ, ಮುಖಕ್ಕೆ, ಕೈಗೆ ಕಚ್ಚಿದ್ರೆ ನಾವು ಇಮಿಡಿಯೇಟ್ ತಗೊಳ್ಳೇಬೇಕಾಗ್ತದೆ. ಅದೇ ದಿನ ನಾವು ಫಸ್ಟ್ ಏಡ್ ಮಾಡಬೇಕು. ತಗೊಳ್ಬೇಕು. ಗಾಯದ್ದು ತೀವ್ರತೆ ನೋಡಿಬಿಟ್ಟು ಅದಕ್ಕೆ ಫುಲ್ ಇಂಜೆಕ್ಷನ್ ತಗೊಳ್ಬೇಕು. ಒಂದು ವೇಳೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಹೇಳಿದೆ ಅಲ್ಲ ಸ್ಟಾಫಿನವರು ಲಭ್ಯ ಇರೋದ್ರಿಂದ ಆ ರೀತಿ ಪೇಷಂಟ್ ಬಂದರೆ ಅವ್ರು ಕೂಡಲೇ ರೆಫರ್ ಮಾಡ್ತಾರೆ, ನೀವು ಎಲ್ಲಕ್ಕಿಗೆ ಹೋಗ್ಬೇಕು, ಇವತ್ತೇ ಹೋಗ್ಬೇಕು ಅಂತ. ಈಗ ಗಾಯ ನೋಡಿ ಅದು ನಾಳೆ ತಗೊಳ್ಬೋದು ಅಂತಿದ್ರೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವತ್ತೇ ತಗೊಳ್ಬೇಕಿದ್ರೆ ಕೂಡಲೇ ಎಲ್ಲಕ್ಕಿಗೆ ರೆಫರ್ ಮಾಡ್ತಾರೆ. ಅಲ್ಲಿ ಇಲಾಖೆ ಅಧಿಕಾರಿಗಳ ಕೊರತೆ ಇದೆ ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ನಿರ್ಣಯ ಬಗ್ಗೆ ಕ್ರಮ ತಗೊಂಡು ಅಲ್ಲ ಡಾಕ್ಟರ್ ಇದಲ್ಲ, ನಾನು ನಿಮಗೆ ಪಟ್ಟಿ ಮಾಡಿ ಕೊಟ್ಟಿದ್ದೇನೆ. ಇಂಥ ಇಲಾಖೆದು ಇಂಥ ನರ್ಸ್ನವರು ಇಷ್ಟಿಷ್ಟು ಬೇಕು ಅಂತೇಳಿ ನಾನು ಪಟ್ಟಿ ಮಾಡಿ ಕೊಟ್ಟಿದ್ದೇನೆ. ಖಾಲಿ ಡಾಕ್ಟರ್ ಇದು ಬಂದಿದ್ದಾರೆ, ಈಗ ರಿಟೈರ್ಡ್ ಆಗಿದ್ದಾರೆ, ಬಂದಿದ್ದಾರೆ. ಅದರ ಜೊತೆಗೆ ಬೇರೆ ಅಧಿಕಾರಿಗಳು ಅಲ್ಲಿ ನಾನು 4 ಜನರದ್ದು ಪಟ್ಟಿ ಮಾಡಿ ಕೊಟ್ಟಿದ್ದೇನೆ ಸಾಮಾನ್ಯ ಸಭೆಯಲ್ಲಿ. ಹಾಗಾದ್ರೆ ಸಾಮಾನ್ಯ ಸಭೆಯಲ್ಲಿ ನಾವು ಕಾಟಾಚಾರಕ್ಕೆ ಮಾತಾಡೋದ, ಅದನ್ನು ನೀವು ಏನಾದರೂ ಫಾಲೋ ಅಪ್ ಮಾಡ್ತೀರಾ? ಏನು ಮಾಡ್ತೀರಾ? ಬೇಕಾದ್ರೆ ಇವರ ಚಾರ್ಜಿಗೆ ಹಾಕಿದ್ದಾರೆ ಅಷ್ಟೇ. ಇನ್ನೊಂದು ಡೆಂಗ್ಯೂ ಮತ್ತು ಮಲೇರಿಯಾ ಪ್ರಕರಣಗಳು ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದರಿಂದ ಇನ್ನೂ ಜಾಸ್ತಿ ಆಗುವಂಥ ಅವಕಾಶಗಳಿದೆ. ಆದರೆ ಮಲೇರಿಯಾ ನಮ್ಮಲ್ಲಿ ಕಂಪ್ಲೀಟ್ ಕಮ್ಮಿ ಆಗಿದೆ. ಇದರವರೆಗೆ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. ಆದರೆ ಡೆಂಗ್ಯೂದು 1-2 ಪ್ರಕರಣಗಳು ವರದಿಯಾಗಿದೆ. ದಯವಿಟ್ಟು ನೀವು ಗೌರವಾನ್ವಿತ ಎಲ್ಲ ಸದಸ್ಯರು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋದಾಗ ನೀರು ನಿಲ್ಲದಾಗಿ ಒಂದನ್ನು ನೀವು ಹೆಲ್ಪ್ ಮಾಡಿದರೆ ನಮಗೂ ತುಂಬ ಪ್ರಯೋಜನ ಆಗ್ತಿತ್ತು, ಎಲ್ಲರಿಗೂ ಜನರಿಗೆ ಸಹ ಉದ್ಧಾರ ಆಗ್ತಿತ್ತು. ಅಂದರೆ ನಾವು ಹೇಳ್ತೇವೆ, ಅದರೊಟ್ಟಿಗೆ ನೀವು ಸಹ ಒಂದು ಹೇಳಿದರೆ ನಮಗೆ ತುಂಬ ಉಪಯೋಗ. ಅಂದರೆ ಕೆಲವರು ನೀರು ನಿಲ್ಲಿಸಿರ್ತಾರೆ, ಅದಕ್ಕೆ ಮುಚ್ಚಳವನ್ನು ಕರೆಕ್ಟಾಗಿ ಮುಚ್ಚಿರೋದಿಲ್ಲ ಅಥವಾ ತ್ಯಾಜ್ಯ ವಸ್ತುಗಳಲ್ಲೇ ನೀರು ನಿಲ್ಲಿಸಿರ್ತಾರೆ. ಇದರ ಬಗ್ಗೆ ಅಂದರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಒಬ್ಬೊಬ್ಬರಿಗೆ ಸೊಳ್ಳೆ ಉತ್ಪತ್ತಿ ಮಾಡಿದರೆ ಇಡೀ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಆಶಾ ಬರ್ತಾರೆ. ಮತ್ತೆ ಜಾಸ್ತಿ ನೀರು ನಿಂತಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಗಪ್ಪಿ ಮೀನು ಅಂತ ಹೇಳೋದು ಸಿಗ್ತದೆ. ಅದು ಸೊಳ್ಳೆಯ ಮೊಟ್ಟೆಯನ್ನು ತಿಂತಾರೆ. ಸೊಳ್ಳೆ ಮೊಟ್ಟೆ ಹಾಕಿದ ಕೂಡ ಆ ಮೀನು ಬಿಟ್ಟರೆ ಅದು ತಿಂತಾರೆ. ಆ ಮೀನು ನಮ್ಮಲ್ಲಿ ಲಭ್ಯ ಇದೆ. ಇಲ್ಲಿ ನೇರ ನಿರ್ಣಯ ಬೇಕಾದ್ರೆ ನಿರ್ಣಯ ಪುಸ್ತಕದಲ್ಲಿ ಬರೆಯಿರಿ. ಯಾಕಂದ್ರೆ ನಾವು ಇಲ್ಲೊಂದು ಹೇಳುದು, ನೀವು ಸಣ್ಣ ಬುಕ್ಕಲ್ಲಿ ಮೆನ್ಷನ್ ಮಾಡೋದು, ಆಮೇಲೆ ಅಲ್ಲಿಗೆ ಹೋಗುವಾಗ ಅದು ವ್ಯತ್ಯಾಸ ಆಗುದು. ಈ ರೀತಿ ತೊಂದರೆ ಬರ್ಬೋದು. 5 ನಿಮಿಷ ಲೇಟ್ ಆದರೂ ತೊಂದರೆ ಇಲ್ಲ, ನಿರ್ಣಯ ಬುಕ್ಕಲ್ಲೇ ನೀವು ಮೆನ್ಷನ್. ಯಾಕೆಂದ್ರೆ ಕಿನ್ಯ, ಸೋಮೇಶ್ವರ ಈ ರೀತಿಯ ಕೇಂದ್ರಗಳು ಬರ್ತದೆ. ಆದ್ರಿಂದ ಇದ್ದವರನ್ನೇ ರೊಟೇಷನ್ ಮಾಡ್ತಾ ಇದ್ದಾರೆ, ಅದು ಸಮಸ್ಯೆ ಆಗ್ತಾ ಇದೆ.
ಹೇಳಿ ಅಧ್ಯಕ್ಷರಲ್ಲಿ ವಿಚಾರ ಆಗ್ತದೆ ಅವರು ತಮ್ಮ ಬಗ್ಗೆ 9ನೇ ವಾರ್ಡಿದ್ದು ಅಂಗನವಾಡಿ ಇಲ್ಲ ಈಗ ಬಾಡಿಗೆ ಮಾಡಿದ ಅಂಗನವಾಡಿ ಸೈಕಲ್ ವ್ಯವಸ್ಥೆ ಆಗಿದೆ ಮುಖ್ಯಾಧಿಕಾರಿ ಅವರಿಗೆ ಇವರು ಕೊಟ್ಟಿದ್ದಾರ ಇಲ್ಲ ಸರ್ ಅವರು ಶನಿವಾರ ಇವತ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಅದನ್ನು ಡೆವಲಪ್ ಮಾಡಲಿಕ್ಕೆ ಮಾತ್ರ ಬಾಕಿ. ಅದರ ಬಗ್ಗೆ ಹೇಳುವಾಗ ನೀವು ಒಂದು ಬರಬೇಕು. ಅಲ್ಲಿಗೆ ಮಾಡಿ ಮತ್ತೊಂದು ಅದರಲ್ಲಿ 2 ಪೀಸ್, ಒಂದು ಪೀಸ್ ಮತ್ತೆ ಆರೋಗ್ಯ ಇಲಾಖೆಯ ಬಗ್ಗೆ ಮಾತ್ರ ಒಮ್ಮೆ ಲೆಟರ್ ಕೊಟ್ಟಿದ್ದಾರೆ. ಒಂದು ಅವರಿಗೆ ಮತ್ತೊಂದು 3 ಸೇರಿಸಿ ಉಳಿದು ಈ ಬಗ್ಗೆ 2 ಮಾತುಕತೆ ಆಗಿದೆ. ದಾನ ಪತ್ರದ ಮೂಲಕ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಅದನ್ನು ನೋಡು, ಹಕ್ಕಿನಲ್ಲಿ ಬರ್ತದೆ RTC. ನಿಮಗೆ ಹಕ್ಕಿನಲ್ಲಿ ಬಂದರೆ ಸಾಕಾಗ್ತದೆ. ಹೌದು ಹೌದು ಆಯಾ ವಾರ್ಡ್ನಲ್ಲಿ ಇದ್ದರೆ ಆ ವಾರ್ಡ್ನ ಸದಸ್ಯರನ್ನು ಅಧ್ಯಕ್ಷರಾಗಿದ್ದಾರೆ. ಬಾಲ ವಿಕಾಸ ಮೋಸ್ಟ್ಲಿ ನನ್ನ ಲೆಕ್ಕದಲ್ಲಿ ಒಂದೇ ಒಂದು ಮೀಟಿಂಗ್ ಅವರು ಕರೆಯುವ ಅಭ್ಯಾಸ ಇಟ್ಕೊಂಡೇ ಇಲ್ಲ. ನಮ್ಮಲ್ಲಿ ಯಾವುದೇ ಸಭೆಗೆ ನಾವು ಕೆಲವರು ಇರುವಾಗ ಮಾತಾಡಿ ಬಿಡ್ತೇವೆ. ಅಲ್ಲ ನಮ್ಮ ಕರೆಯಲೇ ಇಲ್ಲ. ಯಾವ ಅಂಗನವಾಡಿ ಬಾಲ ವಿಕಾಸ ಸಮಿತಿಯನ್ನು 2 ತಿಂಗಳಿಗೆ ಒಮ್ಮೆ ಕರೆಯಲಿಕ್ಕೆ ಒಂದು ಸಲಹೆ ನೀವು ನಿಮ್ಮ ಎಲ್ಲ ಪ್ರತಿ ತಿಂಗಳು ಸಭೆ ಮಾಡಬೇಕು ಅಂತ ಹೇಳಿ ಅವರಿಗೆ ಇನ್ಸ್ಟ್ರಕ್ಷನ್ ಇರುವಂತದ್ದು. ಆವಾಗ ನೀವು ಅಂಗನವಾಡಿದು ಮೊದಲ ನಿಮಗಿಂತ ಮೊದಲ ಅಧಿಕಾರಿಗಳು ಒಂದು ಸಭೆ ಕರೆದಿದ್ದಾರೆ. ಅದಕ್ಕೆ ನನ್ನ ತಂದಿದ್ದಾರೆ ನನ್ನ ವಾರ್ಡಲ್ಲಿ. ಅದರ ನಂತರ ಏನಾದರೂ ವ್ಯವಸ್ಥೆ ಕೊರತೆ ಇದ್ರೆ ನಾವು ಪ್ರತಿ ತಿಂಗಳು ಪ್ರತಿ ತಿಂಗಳು ನಿಯಮ ಪ್ರಕಾರ ಸಭೆಗಳು ಮಾಡಬೇಕು. ನಮ್ಮ ಸಹಿ ಬೇಕಲ್ಲ ನಿಮ್ಗೆ ಅಲ್ಲಿಗೆ ಕಳಿಸಿ ನಮ್ಮ ಸಹಿ ಕೆಲವೊಮ್ಮೆ ಏನು ಮಾಡ್ತಾರೆ ಗೊತ್ತಿಲ್ಲ. ನೀವು ಅದನ್ನು ಒಬ್ಸರ್ವ್ ಮಾಡುದಿಲ್ಲ. ಮೀಟಿಂಗ್ ಸಭೆಯ ಮಟ್ಟದಲ್ಲಿ ನೀವು observe ಮಾಡಿ. ಸಭೆ ಆಗಿದೆ ಅಂತ ಹೇಳಿ ಪ್ರತಿ ತಿಂಗಳು ಸಹಿ ಮಾಡ್ತಾರೆ, ಸಹಿ ಸಹ ಮಾಡ್ತಾರೆ. ನಾವು ಅಲ್ಲಿ ಅಧ್ಯಕ್ಷ, ಅಲ್ಲಿ ಆ ವಾರ್ಡ್ನ ಸದಸ್ಯರ ಅಧ್ಯಕ್ಷರಾಗಬೇಕು ಅಂತ ಏನಿಲ್ಲ. ಇಲ್ಲ ಅದು ಸಹ ಅದರ ಸದಸ್ಯರ ಅದರ ಯಾವುದು ಮೇನ್ ಡಿಸಿಷನ್ ತಗೊಳ್ಳೋ ಕಮಿಟಿ ಅವರು ಸದಸ್ಯರು ಅಧ್ಯಕ್ಷರು ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ ಇಲ್ಲಿ ಯಾರಾದರೂ ಒಬ್ರು ಹಾಗಿದ್ರೆ ಸದಸ್ಯರು ಅಲ್ಲಿ ಸದಸ್ಯರಾಗಿ ಆ ಕಮಿಟಿಯಲ್ಲಿ ಮೆಂಬರ್ ಆಗಿರ್ತಾರೆ. ನಾವು ಯಾಕೆ ಸಭೆಗೆ ಕರೀಬೇಕು ಅಂತ ಹೇಳಿ ಕೆಲವೊಂದು ಭಾಗದಲ್ಲಿ ನಾವು ಈ ಕೊಡುವಂತ ಸುದ್ದಿನಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಕೆಲವು ವಾಟ್ಸಪ್ ಅಲ್ಲಿ ನೋಡಿದ್ದೇವೆ. ನಮ್ಮದರಲ್ಲಿ ಗೊತ್ತಿಲ್ಲ ಯಾವುದೇ ರೀತಿಯ ನಮ್ಮ 2-3 ಬಂದಿದೆ. ಕೆಲವೊಂದು ಕಡೆಗೆ ನಮಗೆ ಫುಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೆಲವೊಂದು ಸಮಸ್ಯೆ ಇದೆ ಅಂತ ಹೇಳಿ ನಾವು ವಾಟ್ಸಪ್ ಅಲ್ಲಿ ನೋಡಿದ್ದೇವೆ. ಈಗ ನಮ್ಮ
ಎಕ್ಸ್ಪೆನ್ಸಸ್ ನಾವು ಕೈಯಿಂದ ಆಗ್ತೇವೆ. ಇಲಾಖೆಯಿಂದ ಆದರೆ 10,000 ತಿಂಗಳಿಗೆ ಅದು ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆಯಿಂದ ಈಗ ಒಂದು ಪಟ್ಟಿ ಬಂದಾಗಿದೆ. ಯಾಕಂದರೆ ಅಕ್ಟೋಬರಲ್ಲಿ ಕಳಿಸಿದ ಪಟ್ಟಿ ಫೈನಲ್ ಆಗಿ ಬಂದಿದೆ. ಅದರ ನಂತರ ಈಗ ಇದು ಎರಡನೇ ಪಟ್ಟಿಗೆ ಸಮಯ ತೆಗೆದು ಅಷ್ಟು 1 ವರ್ಷ ನಾವು ಕೈಯಿಂದ ಸ್ಯಾಲರಿ ತಿಂಗಳಿಗೆ 70,000 ಕಳಿಸಿತ್ತು. ಅದಕ್ಕೆ ನಾವು ಅಂಗನವಾಡಿ ಇಲಾಖೆಯಿಂದ ಅದು ಮಾಡಿದ್ದೇವೆ. ಅಂಗನವಾಡಿಯಿಂದ LKG ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಂದಲೇ ಮುಂದುವರಿಸ್ತಾರೆ ಮಾಡಬೇಕು. ಆದರೆ ಇನ್ನೊಂದು ಏನಂದ್ರೆ ಅಂಗನವಾಡಿಯನ್ನು LKG UKG ಮಾಡಬೇಕಾದ್ರೆ ಆ ಶಿಕ್ಷಕರ ವಿದ್ಯಾರ್ಹತೆ ಸೆಕೆಂಡ್ PUC ಇರಬೇಕು ಅಂತ ಇದೆ ಸುತ್ತೋಲೆ. ಇದು ಗೊತ್ತಿಲ್ಲ ನಮಗೆ. ಸೆಕೆಂಡ್ PUC ಇರುವ ಅಂಗನವಾಡಿಯಲ್ಲಿ ಎಷ್ಟು ಕಾರ್ಯಕರ್ತರಿದ್ದಾರೆ ಅಂತ ನೋಡಿ. ಈಗ ಅದು ಜಾಗವನ್ನೇ ಮಾಡಬೇಕು ಅಂತ ಹೇಳಿ ಈಗ ಸೆಕೆಂಡ್ PUC ಜಾಗವನ್ನೇ ತಗೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಈಗ ಸೆಕೆಂಡ್ PUC ಜಾಗವನ್ನೇ ಪಾಸ್ ಮಾಡ್ತಾ ಇದ್ದಾರೆ. ಈಗ ಮೊದಲಿನ 10th ಫೇಲ್ ಪಾಸ್ ಆಗಿದ್ದವರು ಸಹ ಮೊದಲೆಲ್ಲ ಬಂದಿದೆ. ನಮ್ಮ ಯೋಜನೆಗಳು ಭಾಗ್ಯಲಕ್ಷ್ಮಿ ಮತ್ತು ಮಾತೃವಂದನ ಇದರಲ್ಲಿ ಅಂಗನವಾಡಿ ಕೇಂದ್ರದ ಮೂಲಕ ಫಲಾನುಭವಿಗಳಿಗೆ ನಾವು ಯೋಜನೆಗಳನ್ನು ಕೊಡುವಂಥದ್ದು. ಭಾಗ್ಯಲಕ್ಷ್ಮಿ ಅಂತ ಹೇಳಿದರೆ BPL ಕುಟುಂಬದಲ್ಲಿ ಹುಟ್ಟಿದಂತಹ ಒಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಸಿಗುವಂಥ ಸೌಲಭ್ಯ. ಇದು ಮೊದಲನೇ ಹೆಣ್ಣು ಮಗುವಿಗೆ 19,300 ರೂಪಾಯಿ LIC ಮೂಲಕ ಡೆಪಾಸಿಟ್ ಇಡುವಂಥದ್ದು. ಅದಕ್ಕೆ ಕೊಡಬೇಕಾದ ದಾಖಲೆಗಳು ಒಂದು ರೇಷನ್ ಕಾರ್ಡಲ್ಲಿ ಮಗುವಿನ ತಂದೆ ಹೆಸರಿರಬೇಕು, ತಾಯಿಯ ಹೆಸರು ಇರಲೇಬೇಕು. ತಾಯಿಯ ಒಂದು ವೇಳೆ ಹೆಸರು ಇಲ್ಲದಿದ್ದು ನಮ್ಮ ಪಟ್ಟಣ ಪಂಚಾಯತಿಯಿಂದ ದೃಢೀಕರಣ ಮುಖ್ಯಾಧಿಕಾರಿಗಳು ದೃಢೀಕರಣ ಮುಚ್ಚ ಆಗ್ತದೆ. ಆ ನಂತರ ಒಂದು ಆಧಾರ್, ಮಗುವಿನ ಬರ್ತ್ ಸರ್ಟಿಫಿಕೇಟ್, ತಾಯಿಯ ಆಮೇಲೆ ಮಗುವಿನ ತಂದೆಯ ಆಧಾರ್, ತಾಯಿಯ ಆಧಾರ್ ಮತ್ತು ಅವತ್ತು ವಿವಾಹ ನೋಂದಣ ಪ್ರಮಾಣ ಪತ್ರ ಅಂತ ಹೇಳುವಂಥದ್ದು. ಆಮೇಲೆ ಇದರೊಟ್ಟಿಗೆ ಅಂತ ಹೇಳಿದ್ರೆ ಈ ಭಾಗ್ಯಲಕ್ಷ್ಮಿಯಲ್ಲಿ 1/4/2020 ನಂತರ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಟೈಅಪ್ ಮಾಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಟೈಅಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚಿನ ಬೆನಿಫಿಟ್ ಕೂಡ ಇದು ಬರುತ್ತೆ. ಒಂದು ವರ್ಷಕ್ಕೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನಲ್ಲಿ 3,000 ರೂಪಾಯಿ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಬೀಳ್ತದೆ. ನಮ್ಮ 19,300 ಅಲ್ಲಿ ಫಿಕ್ಸೆಡ್ ಆಗಿ ಇರುವುದಲ್ಲದೆ ಪ್ರತಿ ವರ್ಷ ಪೋಸ್ಟಿಂದ ಅವರಿಗೆ 3,000 ರೂಪಾಯಿ ಆ ಅಕೌಂಟಿಗೆ ಬೀಳುತ್ತೆ. ಅದಕ್ಕೆ ನಾವು BPL ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಪೋಷಕರು ಭಾಗ್ಯಲಕ್ಷ್ಮಿ ಸೌಲಭ್ಯ ಕಲ್ಪಿಸಿಕೊಡುವಾಗ ನಾವು ಮೊದಲಾಗಿ ಸುಕನ್ಯಾ ಸಮೃದ್ಧಿಯನ್ನು ಓಪನ್ ಮಾಡಲಿಕ್ಕೆ ಬಾರದು. ಮಾಡಿದರೆ ಆ ಅಕೌಂಟನ್ನು ಕ್ಲೋಸ್ ಮಾಡಲೇಬೇಕಾಗ್ತದೆ. ಮುಂದೆ ಇದೆ ಅದನ್ನು ಹೆಡ್ ಆಫೀಸಿಗೆ ಕಳಿಸಬೇಕು ನಾವು ಬೆಂಗಳೂರಿಗೆ. ಹಾಗಾಗಿ ನಮಗೆ ತುಂಬ ಪ್ರೋಸೆಸ್ ಇದೆ. ಅದಕ್ಕೆ ನಾವು ಪೋಷಕರ ಹತ್ರ ಅಥವಾ ನಮ್ಮ ವರ್ಕರ್ಸ್ ಹತ್ರ ಈ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅಂದರೆ ಯಾರು ಸಹ BPL ಕುಟುಂಬದಲ್ಲಿರುವಂತಹ ಫಲಾನುಭವಿಗಳು ಹೆಣ್ಣು ಮಕ್ಕಳ ಪೋಷಕರು ನಮ್ಮ ಈ ಡಿಪಾರ್ಟ್ಮೆಂಟಿನ ಭಾಗ್ಯಲಕ್ಷ್ಮಿ ಮಾಡುವುದಾದರೆ ಅವರು ಸುಕನ್ಯಾ ಸಮೃದ್ಧಿಯನ್ನು ಮೊದಲು ಓಪನ್ ಮಾಡಲಿಕ್ಕಿಲ್ಲ. ನಮ್ಮ ಸುಕನ್ಯಾ ಸಮೃದ್ಧಿ ಪಾಸ್ ಪುಸ್ತಕವೇ ಈಗ ಬರೋದು. ಮೊದಲು ನನಗೆ ಬಾಂಡ್ ಬರೋದಲ್ಲ, ಮೊದಲು ಬಾಂಡ್ ಬರ್ತಿತ್ತು, ದೊಡ್ಡದು ಬಾಂಡ್ ಬರ್ತಿತ್ತು ಭಾಗ್ಯಲಕ್ಷ್ಮಿ. ಈಗ ಪಾಸ್ ಪುಸ್ತಕ ಸುಕನ್ಯಾ ಸಮೃದ್ಧಿ ಯೋಜನೆ ಪಾಸ್ ಪುಸ್ತಕ. ನಮ್ಮ ಪಾಸ್ ಪುಸ್ತಕ ಬಂದ ಮೇಲೆ ಅವರು ಅದಕ್ಕೆ ಅಮೌಂಟನ್ನು ಹಾಕ್ಬೋದು. ಒಂದು ವರ್ಷಕ್ಕೆ 1.5 ಲಕ್ಷ ಮೀರದಾಗಿ ಅಮೌಂಟನ್ನು ಹಾಕ್ಬೋದು. ಮನೆಯವರು ಕಡಿಮೆ ಎಷ್ಟು ಸಹ ಹಾಕ್ಬೋದು, ಜಾಸ್ತಿ 1.5 ಲಕ್ಷಕ್ಕೆ ಮೀರಬಾರ್ದು ಅಂತ ಹೇಳಿ ಸರ್ಕಾರದ ಗೈಡ್ಲೈನ್ಸ್ ಇದೆ. ಅದಕ್ಕೋಸ್ಕರ ಹೇಳುವಂಥ ಭಾಗ್ಯಲಕ್ಷ್ಮಿ ಸೌಲಭ್ಯ ನಮ್ಮ ಅಂಗನವಾಡಿ ಕೇಂದ್ರ ಮೂಲಕ ನಾವು ಹೆಚ್ಚಿನ ಮಕ್ಕಳಿಗೆ ಕಲ್ಪಿಸಿಕೊಡ್ತೇವೆ. ಅರ್ಹರಿದ್ದವರಿಗೆ ಎಲ್ಲರೂ ಮೊನ್ನೆ ಒಂದು ನಮ್ಮ ಹೊಂಡಾಣ ವ್ಯಾಪ್ತಿದೆ 2 ವರ್ಷ ಜೂನ್ 9 ತಾರೀಕಿಗೆ ಅದು ತುಂಬ ಸಮಸ್ಯೆ. ಮತ್ತೆ ಇಲ್ಲಿಂದ ದೃಢೀಕರಣ ಎಲ್ಲ ಸಿಕ್ತು ಮತ್ತೆ ನಾವು ಫೀಡ್ ಮಾಡಿದೆವು. ಅವರ ಮನೆಯಲ್ಲಿಲ್ಲ, ಮನೆ ಬಿದ್ದು ಹೋಗಿದೆ ಅನ್ನೋ ಒಂದು ಸಮಸ್ಯೆ ಇಲ್ಲಿಂದ ಅಂದರೆ ಮತ್ತೆ ಇಲ್ಲಿಂದ ಬಿಲ್ ಕಟ್ಟದೆ ಟ್ಯಾಕ್ಸ್ ಕಟ್ಟದಿದ್ರೆ ದೃಢೀಕರಣ ಕೊಡೋದಿಲ್ಲ ಅಂತ ಹೇಳೋದು ಮತ್ತೆ ಮಾತಾಡಿ ಸರಿ ಆಯಿತು. ಆ ಮಗುವಿಗೆ ಸೌಲಭ್ಯ ಸಿಕ್ಕಿತು. ಹಾಗಾಗಿ ನಾವು ನಮ್ಮಿಂದ ಆದಷ್ಟು ಯಾರಿಗೆ ಸೌಲಭ್ಯ ಸಿಗಬೇಕು ಅವರಿಗೆ ನಮ್ಮಿಂದ ಪ್ರಯತ್ನಗಳನ್ನು ಖಂಡಿತ ಮಾಡ್ತೇವೆ. ಅದೇ ರೀತಿ ಮಾತೃವಂದನ ಯೋಜನೆ ಅಂತ ಹೇಳ್ಬಿಟ್ಟು ಇದು ಮೊದಲ ಗರ್ಭಿಣಿಗೆ ಮತ್ತೆ 2ನೇ ಗರ್ಭಿಣಿಗೆ ಕೊಡುವಂತಹ ಪ್ರೋತ್ಸಾಹಧನ. ಇದು APL BPL ಅಂತ ಏನಿಲ್ಲ, ನಮ್ಮ ಅಂಗನವಾಡಿ ವ್ಯಾಪ್ತಿಯಲ್ಲಿ ಅದು ಗಂಡನ ಮನೆಯಲ್ಲಿ ಇದ್ದವರಿಗೆ ಮೊದಲ ಆದ್ಯತೆ, ತಾಯಿ ಮನೆಯಲ್ಲಿ ಇದ್ದವರು ಕೂಡ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದು ಆನ್ಲೈನ್ ಅರ್ಜಿ ಫೀಡ್ ಮಾಡುವ ಕಾರಣ ಒಂದು ಸಲ ಅರ್ಜಿ ಇಲ್ಲಿ ಫೀಡ್ ಮಾಡಿದರೆ ಮತ್ತೊಂದು ಕಡೆಗೆ ಅವರಿಗೆ ಅರ್ಜಿಯನ್ನು ಫೀಡ್ ಮಾಡಲಿಕ್ಕೆ ಆಗುದಿಲ್ಲ. ಡಬಲ್ ಎಂಟ್ರಿ ಖಂಡಿತ ಆಗುದಿಲ್ಲ, ಮಿಸ್ಯೂಸ್ ಅಂತ ಖಂಡಿತ ಆಗುದಿಲ್ಲ. ಅದಕ್ಕೆ ನಾವು ತಾಯಿ ಕಾರ್ಡನ್ನು ಆರೋಗ್ಯ ಇಲಾಖೆಯಿಂದ ಕೊಡ್ತಾರೆ ನಮಗೆ. ಆ ತಾಯಿ ಕಾರ್ಡನ್ನು ನೋಡಿಕೊಂಡು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ದಾಖಲಾಗಿದ್ದಾರೆ. ಗರ್ಭಿಣಿ ದಾಖಲಾದಾಗ ಅವರಿಗೆ ಈ ಒಂದು ಮಾತೃವಂದನ ಯೋಜನೆಯಲ್ಲಿ ಮೊದಲ ಗರ್ಭಿಣಿಗೆ 5,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು ಈ ಯೋಜನೆ ಅಡಿಯಿದೆ. ಅದು ನೇರವಾಗಿ ಅವರ ಅಕೌಂಟಿಗೆ RTGS ಮೂಲಕ ಅಮೌಂಟ್ ಬೀಳುವಂಥದ್ದು. ಅದೇ ರೀತಿ 2ನೇ ಹೆರಿಗೆ ಹೆಣ್ಣು ಮಗುವಾದರೆ ಅದರಲ್ಲಿ ಅವರಿಗೆ 6,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡುವಂಥ ಸೌಲಭ್ಯ ಈ ಒಂದು ಯೋಜನೆ ಅಡಿಯಿದೆ. ಮಾತೃವಂದನ ಯೋಜನೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರು, ಬೇರೆ ಜಿಲ್ಲೆಯವರು ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ, ಇಲ್ಲಿ ಬಂದು ಲೋಕಲ್ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ತಾಯಿ ಕಾರ್ಡ್ ಮಾಡಿರ್ತಾರೆ. ಆನ್ಲೈನ್ ಮಾಡುವಾಗ ಅಲ್ಲಿ ಸಮಸ್ಯೆ ಇದೆ. ಆವಾಗ ನಮಗೆ ಏನಂದರೆ ನಮಗೆ ಅಲ್ಲಿ ಮಾಹಿತಿ ಇರೋದಿಲ್ಲ, ಇಲಾಖೆಯಲ್ಲಿ ಕೂಡ ಮಾಹಿತಿ ಇರುತ್ತೆ. ನಾವು ಅವರನ್ನು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿದ್ರೆ ನಮಗೆ ಕೂಡ ಸ್ವಲ್ಪ ಕಿರಿಕಿರಿ. ಅದಕ್ಕೆ ನೀವು ಏನಾದರೂ
ಮಾಡಿದ್ರು. ಅದನ್ನು ತಾಯಿ ಕಾರ್ಡ್ ನಾವು ಇಲ್ಲಿ ಇಶ್ಯೂ ಮಾಡಿದ್ರು, ನಾವು ಅದನ್ನ ಮಹತ್ವವಾಗಿ ಕನ್ಸಿಡರ್ ಮಾಡ್ತಾ ಅದು ಹೆಚ್ಚಾಗಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಅವ್ರು ತಾಯಿ ಕಾರ್ಡ್ ತಗೊಂಡಿರ್ಬೇಕು. ಕೋಟೆಗಾರ್ PEC ಅವರು PEC ಯಲ್ಲಿ ಅವ್ರ ತಾಯಿ ಕಾರ್ಡ್ ಇರ್ತದೆ. ಆದ್ರೆ ಕೆಲವೊಂದು ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ಡೆಲಿವರಿ ಅವರ ತಾಯಿ ಮನೆ ಆಗೋದು ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ, ಅಲ್ಲಿಯೂ ಮಾಡ್ತಾರೆ. ಅಲ್ಲಿ ನಂತರ ಇಲ್ಲಿ ಬಂದರೆ ಇಲ್ಲಿಯೂ ಮಾಡ್ತಾರೆ. ಅವರ ಲೆಕ್ಕದಲ್ಲಿ ಎರಡು ಕಡೆ ತಾಯಿ ಕಾರ್ಡ್ ಒಂದೇ ಸೈಟ್ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಲಾಸ್ಟ್ ಟೈಮ್ ನನ್ನ ವಾರ್ಡಲ್ಲಿ ಸೇಮ್ ಸಮಸ್ಯೆ ಆಗಿತ್ತು. ಹಾಗೆ ಮತ್ತೆ ಕೊನೆಗೆ ನೋಡುವಾಗ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ರೆಡಿ ಒಂದು ಲಿಸ್ಟ್ ಮಾಡಿದ್ರು. ನಮಗೆ ಬೇರೆ ಆಗುದಿಲ್ಲ ಫಲಾನುಭವಿಗಳು, ಯಾಕಂದ್ರೆ ಒಂದು ಕಡೆ ನಾವು ತಗೊಳ್ಳೋದಿಲ್ಲ. ಆದ್ರೆ ಇವರು ನಿಮ್ಮದು ಪ್ರಾಬ್ಲಮ್ ಅಂದರೆ ನಮಗೆ ನಂತರ ಎನ್ಕ್ವೈರಿ ಮಾಡುವಾಗ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿತ್ತು. ಟ್ರ್ಯಾಕರ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಅಂಗನವಾಡಿಗೆ, ಅಲ್ಲಿ ಫಲಾನುಭವಿಗಳನ್ನ ಆ್ಯಡ್ ಮಾಡುವಾಗ ಅದು ಎಕ್ಸಿಸ್ಟ್ ಅಂತ ಬರ್ತದೆ. ಅವ್ರು ಎಲ್ಲಿ ದಾಖಲಾಗಿದ್ದರೆ ಮಾತ್ರ ಆ ಥರ ಬರೋದೇನಿಲ್ಲ, ಆನ್ಲೈನಲ್ಲಿ ತಗೊಳ್ಳೋದಿಲ್ಲ. ಅದು ಇನ್ನೊಂದು ಏನಂತಂದ್ರೆ ಭಾಗ್ಯಲಕ್ಷ್ಮಿ ಕೆಲವು ಸಮಸ್ಯೆಗಳಿಲ್ಲ. ಮುಂದಿನ ಸಭೆಗೆ ನಾವು ಅದನ್ನು ಮಾಡಿ. ಯಾಕೆಂದ್ರೆ ಈ ಯೋಜನೆಯನ್ನು ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಂದಂತಹ ಯೋಜನೆ ತುಂಬಾ ಆಯಿತು. ಬಡವರಿಗೆ ಆಗಿ 15 ವರ್ಷ ಆಗಿ ಅವರಿಗೆ 34,345 ರೂಪಾಯಿ ಅವರ ಅಕೌಂಟಿಗೆ ತುಂಬಾ ಬಡವರಿಗೆ ಈ ಯಡಿಯೂರಪ್ಪನವರ ಚಿಂತನೆಯಿಂದ ಒಳ್ಳೆ ಉತ್ತಮವಾದ ಈಗ ಮಾತ್ರ ಜಾಸ್ತಿ ಅಮೌಂಟ್ ಅಂದ್ರೆ 1,800 ನಂತರ ಅದು ಮೆಚುರಿಟಿ ವ್ಯಾಲ್ಯೂ ಜಾಸ್ತಿ 19,300 ರೂಪಾಯಿ ಇಟ್ಟು 1,797 ರೂಪಾಯಿ ಫಸ್ಟ್ ಮಗುವಿಗೆ ಸಿಗ್ತದೆ, ಎರಡನೇ ಮಗುವಿಗೆ 1,95,000 ರೂಪಾಯಿ ಸಿಗ್ತದೆ. ಅದರಡಿಯಲ್ಲಿ 3 ವರ್ಷಕ್ಕೆ ಮೊಟ್ಟೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸಮಸ್ಯೆ ಇದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಹಣ ಸರಿಯಾದ ಸಮಯದಲ್ಲಿ ಬರುವುದಿಲ್ಲ. ಮತ್ತೆ ಈಗ ಪೋಷಕರು ಬಂದು ಬೈಯುವುದು. ಮತ್ತೆ ಮೊಟ್ಟೆಗೆ ನೀವು ಕೊಡುವಂಥದ್ದು 5,500 ರೂಪಾಯಿ, 6 ರೂಪಾಯಿ ಕೊಡ್ತೀವಿ. ಆಮೇಲೆ ಅದರಲ್ಲಿ ಅಂಗನವಾಡಿಯಲ್ಲಿ ಕೊಡುವುದಾದ್ರೆ ಸುಲಿದವರಿಗೆ 20 ಪೈಸೆ, ಬೇಯಿಸಿದಕ್ಕೆ 30, ಆ ರೀತಿ ಎಲ್ಲ ಇದೆ ಇದರಲ್ಲಿ. ನಿಮ್ಮ ಅಂಗನವಾಡಿದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದೆ. ನಮಗೆ ಅವರಿಗೆ 6 ರೂಪಾಯಿ ಒಂದು ಮೊಟ್ಟೆಗೆ. ಅದು ಯಾವ ತಿಂಗಳಲ್ಲಿ ಕಡಿಮೆ ಆದ್ರೂ 6 ರೂಪಾಯಿ ಸರ್ಕಾರದಿಂದ ಬರುವಂಥದ್ದು. ಈಗ 4,000 ರೂಪಾಯಿ ಇದ್ದಾಗಲೂ 6 ರೂಪಾಯಿ ಬರ್ತದೆ. ಆವಾಗ 9 ರೂಪಾಯಿ ಇಲಾಖೆ ತಗೊಳ್ಳೋದಿಲ್ಲ. ಅದಕ್ಕೆ ಆ ಟೈಮಲ್ಲಿ ಅದನ್ನು ಮಾಡಿ ಹೇಳುವಂಥ ಈಗ ನಿಜವಾಗಿ 7 ರೂಪಾಯಿ ಇದೆ ಅಂತ ತುಂಬ ಹೇಳ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ಅದು ಹೋಗಿದೆ, ಲೆಕ್ಕ ನಮ್ಮ ಡಿಆರ್ಪಿಸಿಂದ ಕಳಿಸಿದ್ದಾರೆ. ಅಂದರೆ ಕಷ್ಟ ಆಗ್ತಾ ಇದೆ. ತುಂಬ ಗರ್ಭಿಣಿ ಬಾಣದಿದ್ದವರಿಗೆ 7 ರೂಪಾಯಿ, ಒಂದು ಗರ್ಭಿಣಿ ಬಾಣದ 1 ರೂಪಾಯಿ ತುಂಬ ಇಷ್ಟೊಂದು ಸಭೆ ರದ್ದತಿ ಮಾಡಿ ಕೂಡ ಇಲ್ಲಿ ಹತ್ತಿರದಲ್ಲಿರುವಂಥ ಗ್ರಾಮ ಲೆಕ್ಕಾಧಿಕಾರಿ ಬರೋದಿಲ್ಲ ಅಂತ ಹೇಳಿ ಈಗ ಪರಿಸ್ಥಿತಿ ಬದಲಾಗ್ತದೆ. ಅವರೇ ಬರೋದಿಲ್ಲ ಅಂತ ಹೇಳಿ ಯಾರು ನಮಗೆ ಈಗ ನನಗೆ ಕಳೆದ ಸಾಮಾನ್ಯ ಸಭೆಯಲ್ಲಿ ಅವರು ದಿನ ನಿಗದಿ ಮಾಡಿಕೊಡ್ತೇನೆ ಅಂತ ಹೇಳಿ ನಮ್ಮಲ್ಲಿ ಸಭೆ ನಂಬರ್ ಇದು ವ್ಯತ್ಯಾಸ ಇದೆ. ನನ್ನ ವಾರ್ಡಿನಲ್ಲಿ ಸಭೆ ನಂಬರ್ ಬದಲಾವಣೆ ಮೊದಲು RTCಯಲ್ಲಿ ಇದ್ದಂಥ ಸಭೆ ನಂಬರ್ ಒಂದಾಗಿದೆ. ಅದರ ನಂತರ ಸರ್ವೆ ಆದ ಮೇಲೆ ಬಂದಂಥ ಸಭೆ ನಂಬರ್ ಇನ್ನೊಂದು, ಆಮೇಲೆ ಈಗ GPS ಅಲ್ಲಿ ತೋರಿಸುವಂಥ ಸಭೆ ನಂಬರ್ ಇನ್ನೊಂದು. ಹಾಗೆ ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ನಾನು ನಿಮಗೆ 2 ದಿವಸದಲ್ಲಿ ಒಂದು ದಿನ ನಿಗದಿ ಮಾಡ್ತೇನೆ, ಎಲ್ಲ ಸಾರ್ವಜನಿಕರು ಈ ಅಪ್ಲಿಕೇಶನ್ ತೆಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡಿದ್ರು, ಅವರು ಭರವಸೆ ಕೊಟ್ಟಿದ್ರು. ಆದರೆ ಒಂದು ಸಾಮಾನ್ಯ ಸಭೆ ಮುಗಿದು 1 ತಿಂಗಳಿಗಿಂತ ಜಾಸ್ತಿ ಆಯಿತು. ಇನ್ನು ಕೂಡ ಅವರು ದಿನ ನಿಗದಿ ಮಾಡಿದ್ರು. ಈ ಸಮಸ್ಯೆ ಇದೆ, ಇದಕ್ಕೆ ಹೇಗೆ ಪರಿಹಾರ ಕೊಡ್ತೀವಿ ಯಾಕೆಂತ ಹೇಳಿದ್ರು ನಾನು ಕೂಡ ನನಗೆ ಅವರಿಗೆ ಬೇಕಾದ್ರೆ ಯಾವ ಬೇದಲ್ಲಿ ಯಾವ ಕಾನೂನು ಇದೆ ಅಂತ ಅವರಷ್ಟು ಗೊತ್ತಿಲ್ಲ. ಸ್ವಲ್ಪ ನಾನು ಅವ್ರಿಗೆ ಹೇಳ್ಬೋದು. ಆದರೆ ಈಗ ಈ ಮುಖ್ಯ ವಿಷಯ ಮಾತಾಡುವ ಹಿರಿಯ ಸದಸ್ಯರಿಲ್ಲ, ಬರಬಹುದು ಅದು ಹೌದು. ಆದರೆ ನಮ್ಗೆ ಈ ಸಮಸ್ಯೆ ಇದೆ. ಆಗ ಯಾರ ಹತ್ರ ನಾವು ಹೇಳ್ಬೋದು ಅಂತ ಕೇಳಿ ನನ್ನ ವಾರ್ಡಿಗೆ ಸಂಪರ್ಕ ಮಾಡುವಂಥ ಬೀರಿಂದ ಜಾರನಗಟ್ಟ ರಸ್ತೆಯಲ್ಲಿ 3-4 ಭಾಗದಲ್ಲಿ ನಮಗೆ ಜನಗಳ ಸಾರ್ವಜನಿಕರಿಗೆ ವೆಹಿಕಲ್ ಕೊಂಡೋಗ್ಲಿಕ್ಕೆ ಆಗುತ್ತೆ. PWD ಅವರು ಸ್ಪಂದನೆ ಕೊಡಬೇಕು. ಯಾವ ರೀತಿ ಕೊಡಬೇಕು? ಕೆಲವು 2 ಸಲ ನಾನು ಫೋನ್ ಮಾಡುವಾಗ ಸ್ಪಂದನೆ ಕೊಟ್ಟಿದ್ದಾರೆ, ವೆಟ್ಟಿ ಮಿಕ್ಸ್ ತಂದು ಹಾಕಿದ್ದಾರೆ. ವೆಟ್ಟಿ ಮಿಕ್ಸ್ ಹಾಕಿ ಅದಕ್ಕೆ ಸೊಲ್ಯೂಷನ್ ಅಲ್ಲ, ಅದಕ್ಕೆ ನಾವು ನೀರು ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಆ ನೀರು ನಮ್ಮ ಇದಕ್ಕೆ ಬರದಾಗೆ ಮಾಡಬೇಕು. ಇನ್ನೊಂದು ಕೆಲವು ಪರ್ಮನೆಂಟ್ ಹೋಗುವನಿಗೆ ನಾವು ಕಾಂಕ್ರೀಟೀಕರಣದ ವ್ಯವಸ್ಥೆ ಆಗಬೇಕು, ಇದೆಲ್ಲ ಮಾಡಬೇಕು. ಈಗ ಅಧಿಕಾರಿಗಳಿಲ್ಲದಿದ್ದರೆ ನಾವು ಇದನ್ನು ಯಾರ ಹತ್ರ ಕೇಳೋದು? ನಾವು ನಿಮ್ಮ ಹತ್ರ ಹೇಳ್ತೇವೆ, ಅವರೊಂದು ನಿರ್ಣಯ ಬುಕ್ಕಲ್ಲಿ ಬರೀತಾರೆ, ಇಡ್ತಾರೆ. ಅಲ್ಲಿ ಹೇಳ್ತಾರೆ, ಈಗ ಹೇಳಿದ್ದಾರೆ ಅಧಿಕಾರಿಗಳು ಮತ್ತೆ ಸಾಮಾನ್ಯ ಸಭೆಗಳು ಮಾಡುವ. ಈಗ ಕೆಲವು ಟೆಂಡರ್ ಅದೆಲ್ಲ ತುಂಬ ಕಷ್ಟ ಆಗ್ತದೆ. ಸಾಮಾನ್ಯ ಸಭೆ ಮಾಡೋದಕ್ಕೆ ಆದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು. ಮನವಿ ಮಾಡುವ ಸಾಮಾನ್ಯ ಸಭೆಗೆ ಪರಿಹಾರ ಕೇಳಿದೆ. ಯಾಕೆಂತ ಹೇಳಿದ್ರೆ ನಮಗೆ ನೀವು ನಮ್ಮ ಹತ್ರ ಲೀಸ್ಟ್ ತೆಕ್ಕೊಳ್ಬೇಕು, ನಮಗೆ ಅದಕ್ಕೆ ಫಾಲೋ ಮಾಡಿ ನೀವು ಆ ಸಮಸ್ಯೆಯನ್ನು ಪರಿಹರಿಸಿದ್ರೆ ನಮಗೆ ಅಧಿಕಾರ ಇಲ್ಲದಿದ್ದರೆ ನಾವು ನಿಮ್ಮ ಹತ್ರ ಕೇಳಬೇಕು. ಈಗ ನಾನು ಈಗ ಕಳೆದ ಸಾಮಾನ್ಯ ಸಭೆ ನಿರ್ಣಯ ಮಾಡಿದಲ್ಲಿ ಒಂದು ಹೇಳಿದೆ, ನಾನು ಹಕ್ಕುಪತ್ರದಲ್ಲಿರುವಂಥ ಸಭೆ ನಂಬರನ್ನು 1 ವಾರದಲ್ಲಿ ಅವರು ಬದಲಾವಣೆ ಮಾಡಲಿಕ್ಕೆ ನಾನು ಇಲ್ಲಿ ಅರ್ಜಿ ತೆಗೊಳ್ಳಿಕ್ಕೆ ನಾನೊಂದು ದಿನ ನಿಗದಿ ಮಾಡ್ತೇನೆ, ಎಲ್ಲರೂ ಬಂದು ಕೊಡ್ಬೋದು ಅಂತೇಳಿ ಹೇಳಿದರು.
ತಿಂಗಳು ಕಳೀತು, ಇನ್ನು ಕೂಡ ಅದಕ್ಕೆ ಸಮಸ್ಯೆ ಏನಾಗಿದೆ, ಅದಕ್ಕೆ ನೀವು ಸಾಮಾನ್ಯ ಸಭೆಗೆ ಬಂದಿದೆ ಅದನ್ನು ಫಾಲೋ ಮಾಡಿದ್ದೀರಾ ಅಂತ ಕೇಳ್ತಾರೆ. ಮಾಡಲಿಲ್ಲ. ಸಾಮಾನ್ಯ ಸಭೆ ಆಯಿತು, ಚಹಾ ಕೊಡ್ತೇವೆ, ಊಟ ಆಯಿತು, ಅದೇ ಇನ್ನು ಅದನ್ನು ಓಪನ್ ಮಾಡೋದು ಯಾವಾಗ? ಮುಂದಿನ ಸಾಮಾನ್ಯ ಸಭೆ. ಆಗ ನಮಗೆ ಅಧಿಕಾರಿಗಳು ಇಲ್ಲದಿದ್ದರೆ ಸಮಸ್ಯೆಗೆ ಪರಿಹಾರ ಚರ್ಚೆ ಮಾಡಿ ನಮ್ಮ ಸೊಲ್ಯೂಷನ್ ಸಿಗಲಿಲ್ಲ, ನಮಗೆ ದಿನ ಕೊಡಲಿಲ್ಲ ಅವರು. ನಾವು ಅಲ್ಲಿ ಅವರದ್ದು ಹೇಳಿದೆ 1 ವಾರದಲ್ಲಿ ಆಗ್ತದೆ, ಪುನಃ ಅವರು ಕಾಲ್ ಮಾಡುವಾಗ ಪುನಃ 1 ವಾರ ಅಂತ ಹೇಳಿದೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ನಾವು ಸಾಮಾನ್ಯ ಸಭೆಯಲ್ಲಿ ಯಾಕೆ ಮಾಡೋದು? ನಮಗೀಗ ಇದೊಂದು ಗೊಂದಲ ಸೃಷ್ಟಿ ಆಗ್ತದೆ. ನಾವು ಸಾಮಾನ್ಯ ಸಭೆ ಯಾಕೆ ಮಾಡೋದು ಅಂತೇಳಿ ನಮಗೆ ಗೊತ್ತದೆ. ನಾವು ಕೊಟ್ಟಂಥ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತೇಳಿ ಆದರೆ ಅದು ನಾವು ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡೋದು ಅಂತೇಳಿ ಗೊತ್ತಾಗುತ್ತೆ. ಮತ್ತು ನಾವು ಅದರಲ್ಲಿ ವಿದ್ಯಾರ್ಥಿ ವೇತನ ವಿಳಂಬದ್ದು ನಾವು ಮಾತಾಡಿದ್ವಿ, ಅದರ ಬಗ್ಗೆ ಏನು ಕಾಣುತ್ತೆ? ರದ್ದತಿ ಮಾಡುದು ಅಂತ ಹೇಳಿದ್ರು. ಕರೆಕ್ಟಾ? ಎಷ್ಟು ಅಧಿಕಾರಿಗಳಿಗೆ ನೋಟಿಸ್ ಕೊಡಲಿಲ್ಲ ಅಂತ ಇವತ್ತು ಗೊತ್ತು. ಹಾಗಾದ್ರೆ ರದ್ದತಿ ಮಾಡಿ ಅಂತ ಪ್ರಯೋಜನ? ಕೊಡಲಿಲ್ಲ ಅಂತ ಮೊನ್ನೆ ಸಭೆ ಆಗುವವರು ಹೇಳಬೇಕಿತ್ತಲ್ಲ. ಈಗ ಲೋಕೋಪಯೋಗಿ ಇಲಾಖೆಯವರು ಬರಲಿಲ್ಲ ಅಂತ, ಬೇರೆ 2 ಇಲಾಖೆಯವರು ಬರಲಿಲ್ಲ ಅಂತ ನಾವು ಸಭೆಯನ್ನು ಕ್ಯಾನ್ಸಲ್ ಮಾಡಿದ್ವಿ. ಸರಿಯಾ? ಎಷ್ಟು ಜನರಿಗೆ ಇಲಾಖೆಗೆ ಲೆಟರ್ ಕೊಡಲಿಲ್ಲ ಅದನ್ನೊಮ್ಮೆ ಅವತ್ತು ಹೇಳಬೇಕಿತ್ತಲ್ಲ. ಈಗ ಎಲ್ಲ ಅಧಿಕಾರಿಗಳಿಗೆ ಬರಲಿಲ್ಲ ಅಂತ ಸಭೆಯನ್ನು ನಾವು ಗೈರು ಮಾಡಿದ್ದೇವೆ. ನಾವೀಗ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟದ್ದಲ್ಲ. ಎಲ್ಲ ಇಲಾಖೆಯವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ, ಅದನ್ನು ಮೊನ್ನೆ ಹೇಳಬೇಕಿತ್ತಲ್ಲ ನೀವು. ನಾವು 2 ಇಲಾಖೆಯವರಿಗೆ ಮಾತ್ರ ಕೊಡಲಿಲ್ಲ, ಅಲ್ಲದಿದ್ದರೆ 2 ಇಲಾಖೆಯವರು ಬರಲಿಲ್ಲ, ಬಾಕಿ ಎಲ್ಲರಿಗೂ ಬರೆದಿದ್ದಾರೆ. ಕರೆಕ್ಟೇ, ಅದನ್ನು ಮೊನ್ನೆ ಹೇಳಬೇಕಿತ್ತಲ್ಲ. ನಾವೀಗ ಸಭೆ ಆಗುವಾಗ ಇವರಿಗೆ ಕೊಡಲಿಲ್ಲ, ಈ ಲೆಟ್ರನ್ನು ಈ ಅಧಿಕಾರಿಗಳಿಗೆ ಕೊಡಲಿಲ್ಲ ಅಂತ. ಈಗ ಯಾವುದನ್ನು ನಾವು ಹೇಳಿದ್ದೇವ? ಏಕಾಏಕಿ ಒಂದು ಸಭೆ ರದ್ದು ಮಾಡುವಾಗ ಅದರ ಬಗ್ಗೆ ಒಂದು ತಿಳ್ಕೊಳ್ಬೇಕಲ್ಲ ಅಧ್ಯಕ್ಷರು, ನೀವು ಕೂಡ. ಈಗ ಲೆಟರ್ ಕೊಡದೆ ನಾವು ಅಧಿಕಾರಿಗಳು ಬರಲಿಲ್ಲ ಅಂತ ಹೇಗೆ ಹೇಳ್ತೇವೆ ನಾವು? ನೀವು ಎಲ್ಲ ಅಧಿಕಾರಿಗಳ ಸಾಮಾನ್ಯ ಸಭೆ ಒಂದು ನಿರ್ಣಯ ಆಗಿದೆ. ನಮಗೆ ಯಾರು ಅಧಿಕಾರಿ ಯಾರು ಬೇಕು, ನಮಗೆ ಅಗತ್ಯ ನಿರ್ಣಯ ಆಗಿದೆ. ಆ ನಿರ್ಣಯ ಪ್ರಕಾರ ನಮ್ಮಲ್ಲಿ ಈಗ ಗೊಂದಲ ಉಂಟು. ಎಲ್ಲರೂ ಬರ್ಬೇಕಾ, ಯಾರ್ಯಾರು ಬರ್ಬೇಕಂತ ಹೇಳಿ ಅದು ಗೊಂದಲ. ಯಾಕೆಂದ್ರೆ ಒಂದು ಸಲ ಮೀಟಿಂಗ್ ಅಲ್ಲಿ ಅಲ್ಲಿ ಅಗತ್ಯವಿದ್ದ ಅಧಿಕಾರಿಯವರು ಮಾತ್ರ ಕರೆಯುವಂತ ರೆಸಲ್ಯೂಷನ್ ಆದ ನಂತರ ನಮ್ಗೆ ಕೂಡ ಕನ್ಫ್ಯೂಸ್ ಆಗ್ತದೆ, ನಾವು ಯಾರನ್ನು ಕರೀಬೇಕಂತ ಮೀಟಿಂಗ್. ನಾನು ಅದಕ್ಕೆ ಹೇಳಿದ್ದು, ಮೊನ್ನೆ ಸಭೆ ಆಗುವಾಗ ಹೇಳ್ಬೇಕಿತ್ತಲ್ಲ ಅಂತ. ನಾವು ಲೆಟರ್ ಕೊಡ್ಲಿಲ್ಲ, ಅಲ್ಲಿ ಮುಗಿತಿತ್ತಲ್ಲ. ಹಾಗಾದ್ರೆ ಎಲ್ಲ ಅಧಿಕಾರಿಗಳು ಯಾಕೆ ಮಾಡಿದದ್ದು? ಲೋಕೋಪಯೋಗಿ ಮತ್ತು ಯಾರು ಅವರನ್ನು ಮಾತ್ರ ಮೆನ್ಷನ್ ಮಾಡ್ಬೋದಿತ್ತ. ನಾವು ಈಗ ಅಧಿಕಾರಿಗಳು ಯಾವಾಗ ನಮಗೆ ವರ್ಷ ಇಡೀ 12 ತಿಂಗಳು ಅಧಿಕಾರ ಬರಬೇಕು ಅಂತ ಎಲ್ಲರಿಗೂ 17 ಸದಸ್ಯರಿಗೆ ಯಾರಿಗೆ ಅದಿದ್ಯಾ? ಯಾರಿಗೂ ಇಲ್ಲ. ಸಮಸ್ಯೆ ಇರುವಾಗ ಅಧಿಕಾರಿಗಳು ಬರಬೇಕು. ಕರೆಕ್ಟ್ ಅಲ್ಲ? ನಮ್ಮ ಕಚೇರಿಯ ಪಕ್ಕದಲ್ಲಿರುವ ಗ್ರಾಮ ಲೆಕ್ಕಾಧಿಕಾರಿ ಅವರು ಬರಲೇಬೇಕು, ಅದರಲ್ಲೇನು ರಾಜಿ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಕಚೇರಿಯ ಹತ್ತಿರದಲ್ಲಿ ಇರುವವರು. ಸಮಸ್ಯೆ ಉಂಟು. ಮೊನ್ನೆ ಇಡೀ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಮಳೆ 318 ಸೆಂಟಿಮೀಟರ್ ಮಳೆ ನಮ್ಮ ಕೋಟೆಗಾರಲ್ಲಿ ಬಂದಿದೆ. ಮೊನ್ನೆ ಪ್ರವಾಹ ಪರಿಸ್ಥಿತಿ ಆದಮೇಲೆ ಇದುವೇ ಪ್ರಥಮ ಸಭೆ. ಮಾನ್ಯ ಸದಸ್ಯರು ಹೇಳಿದರು, ಅದಕ್ಕೆ ಪರ್ಯಾಯವಾಗಿ ಕೂಡ ಉತ್ತರ ಹೇಳಿದರು. ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ, ಎಷ್ಟು ಹಣ ಎಷ್ಟು ಜನರಿಗೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಜನರಿಗೆ ಬಾಕಿ ಆಗಿದೆ. ಅವರು ಬರಬೇಕಲ್ಲ, ಬರಲಿಲ್ಲ. ಬಾಕಿ ಅಧಿಕಾರಿಗಳು ಹಾಗೆ. ನಮಗೆ ಅಗತ್ಯ ಇದೆಯಾ? ನಾನು ಹೇಳೋದು 17 ಸದಸ್ಯರ ಅನುಮತಿ ಇದ್ದರೆ ಗೊತ್ತಿಲ್ಲ. ನಮಗೆ ಕಚೇರಿಗೆ ಅಧಿಕಾರಿಗಳ ಅಗತ್ಯ ಇದ್ದರೆ ಖಂಡಿತವಾಗಿ ಬರಬೇಕು. ಮತ್ತು ಸುಮ್ಮನೆ ನಾವು ಅಧಿಕಾರಿಗಳು ಬರಲಿಲ್ಲ ಹೇಳಿದರೆ ಇದು ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಗಿ ಲಾಸ್ಟಿಗೆ DC ಬರ್ತದೆ. ನಿಮಗೆ ಅಗತ್ಯ ಇದ್ದರೆ ಮಾತ್ರ ಕಳಿಸಿ. ಮೂಲಕ್ಕೆ ಬರೋದು ಹಾಗೆ ನಮಗೆ ಲಾಸ್ಟಿಗೆ. ಯಾಕಂದರೆ ಪ್ರತಿ ಸಭೆಗೆ ಅಧಿಕಾರಿ ಬರಬೇಕು ಅಂತ ಎಲ್ಲಿಯೂ ಇಲ್ಲ. ಗ್ರಾಮ ಸಭೆಯೂ ಆಗಲಿ, ಮುಂದೆ ಗ್ರಾಮ ಸಭೆಯನ್ನು ಕೂಡ ನೋಡಿದ್ದೇವೆ. ಎಲ್ಲರೂ ಸಭೆಗೆ ಅಧಿಕಾರಿಗಳು, ಕೆಲವೊಂದು ಸಭೆಗೆ ಬೇಕಾದ ಅಧಿಕಾರಿಗಳು ಮಾತ್ರ ಬರ್ತಾರೆ, ಕೆಲವೊಂದು ಅಧಿಕಾರಿಗಳು ಬರುವುದೇ ಇಲ್ಲ. ಕಳೆದ ಹಿಂದಿನ ಅವಧಿಯಲ್ಲಿ PWD ಇಲಾಖೆಯವರು ಬರಲೇ ಇಲ್ಲ. ನಿಮಗೆ ನೆನಪಿರ್ಬೋದು, ಮಾಜಿ ಅಧ್ಯಕ್ಷರು ಕೂಡ ಬರಲೇ ಇಲ್ಲ. ಲಾಸ್ಟ್ ಮಾಡಿ ಹಟ್ಟ ಬಾದಿಷ್ಟು ನಾನು ತಂದದ್ದು ತರಿಸಿದ್ದೆ ಅವರು. ವಿದ್ಯುತ್ ದಾಸ್ ಪ್ರಕಾಶ ಇದ್ದಾರೆ, ಲಾಸ್ಟಿಗೆ ಬರಲಿಲ್ಲ ಅವರು. ನಮಗೆ ಅಗತ್ಯ ಇದ್ದರೆ ನಾವು ತರಿಸ್ಬೋದು. ಮತ್ತೊಂದು, ಪ್ರತಿ ಸಭೆಯಲ್ಲಿ ನಾವು ಎಲ್ಲ ಅಧಿಕಾರಿಗಳ ಸಮಸ್ಯೆ ನಾವು ಪಟ್ಟಿ ಮಾಡಬೇಕು. ಅದನ್ನು ಪಟ್ಟಿ ಮಾಡಿ ಕೊಡಬೇಕು. ಅದರಲ್ಲಿ ಯಾವುದು ಆಗ್ತದೆ ಯಾವುದು ಆಗುವುದಿಲ್ಲ ಅದನ್ನು ಅವರು ಕ್ಲಿಯರ್ ಮಾಡಿ ಹೇಳ್ತಾರ. ಮತ್ತು ತಿಂಗಳು ನಮಗೆ ಯಾವುದೇ ಇಲಾಖೆಯವರ ಸಮಸ್ಯೆಗಳು ನಮಗೆ ಇರುವುದಿಲ್ಲ. ನನ್ನ ಪ್ರಕಾರ ನಮಗೆ ಈ ಮಳೆಗಾಲದಲ್ಲಿ ಲೋಕೋಪಯೋಗಿ ಮತ್ತು ಕಂದಾಯ ಮತ್ತು ಇದು ಮೆಸ್ಕಾಂನವರು ತುರ್ತಾಗಿ ನಮಗೆ ಅಗತ್ಯ ಆಗಬೇಕು. ಅದನ್ನು ನಾವು ಮಾಡಿಸ್ಬೇಕು. ಮತ್ತು ಪ್ರತಿ ಸಭೆಗೆ ಈ ರೀತಿ ಮಾಡಿಸೋದು ನನಗೇನು ಸರಿ ಕಾಣಬೇಕು.
ಒಮ್ಮೆ ಆಲೋಚನೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಅವರು ಹೇಳಿದ್ದು ಸರಿ ಇದೆ. ನಾವು ಅಧಿಕಾರಿಗಳು ಬರ್ಬೇಕಂತ ಹೇಳಿದ್ರೆ ನಾವು ಒಂದು ನಿರ್ಣಯ ಮಾಡಿದ್ವಿ. ನಮಗೆ ಯಾವುದು ಸಮಸ್ಯೆ ಇದೆ ಅಂತ ಅಧಿಕಾರಿಗಳಿಗೆ ನಾವು ನೋಟಿಸ್ ಹೊರಡಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಹೌದು ಮುಖ್ಯಾಧಿಕಾರಿಗಳು, ಹೌದಲ್ಲ? ನಾವು ಅಧಿಕಾರಿಗಳು ಬೇಕಂತ ಯಾಕೆ ನಿಮ್ಮ ಹತ್ರ ಕೇಳೋದಂದ್ರೆ, ನಿಮ್ಮ ಅದನ್ನು ಅವರಿಗೆ ಅಧಿಕಾರಿಗಳಿಗೆ ವಾರ್ಡಿನಲ್ಲಿ ಸಮಸ್ಯೆ ಇದೆ ಅಂತೇಳಿ ನಿಮಗೆ ಇಡೀ ಗ್ರಾಮದ ಗೊತ್ತಿದೆಯಾ? ಹಾಗಾದ್ರೆ ಎಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಯಾರಿಗೆ ಗೊತ್ತಿರ್ತದೆ? ಜನಪ್ರತಿನಿಧಿಗಳಿಗೆ ಗೊತ್ತಿರ್ತದ? ಹಾಗಾದ್ರೆ ನೀವು ಯಾವ ಅಧಿಕಾರಿಗಳಿಗೆ ನಾವು ನೋಟಿಸ್ ಹೊರಡಿಸಬೇಕು ಅಂತೇಳಿ ನೀವು ಪಟ್ಟಿ ಮಾಡಬೇಕಾದ್ರೆ 7 ದಿವಸಕ್ಕಿಂತ ಮುಂಚೆ ನೀವು ಅಧಿಕಾರಿಗಳಿಗೆ ಪಟ್ಟಿ ನೋಟಿಸ್ ಕೊಡಬೇಕಂತೇಳಿ ನಿಯಮ ಇದೆ. ಹಾಗಾದ್ರೆ ನೀವು ಆ ವಾರ್ಡಿನ ಸದಸ್ಯರ ಹತ್ರ 10 ದಿವಸಕ್ಕಿಂತ ಮುಂಚೆ ಕೇಳಬೇಕು. ಈ ರೀತಿ ಸಾಮಾನ್ಯ ಸಭೆ ಇಷ್ಟು ತಾರೀಕಿಗೆ ಇದೆ, ನಿಮ್ಮ ವಾರ್ಡಿನಲ್ಲಿ ಯಾವುದಾದ್ರೂ ಇಲಾಖೆಯ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆಯಾ, ಆ ಇಲಾಖೆಗೆ ನಾವು ನೋಟಿಸ್ ಕೊಡಬೇಕಂತ ಕೇಳಬೇಕು. ಇಲ್ಲದಿದ್ದರೆ ನೀವು ನಿಮಗೆ ಬೇಕಾದ ಅವರಿಗೆ ನೋಟಿಸ್ ಕೊಟ್ಟರೆ ನಮ್ಮದು ಸಮಸ್ಯೆ ಬೇರೆ ಇದ್ದರೆ ನಾವು ಬಂದು ಕೇಳೋದು ಸಾಮಾನ್ಯ ಸಭೆ. ಆಗ ಅದು ಪೂರಕವಾಗಿ ಆಗ್ತದ? ಈ ಗೊಂದಲ ಇನ್ನು ನಾವು ಇರುವವರೆಗೆ ಇರ್ತದೆ. ನೀವು ಅದನ್ನು ಖಾಲಿ ಬಂದುಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡುಕದಿರಿ. ಈ ಸಾಮಾನ್ಯ ಸಭೆ ಮಾಡಿ ಹೇಗೆ ನೀವು ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕಲ್ಲ? ನಾವು ಇಷ್ಟು ಸಮಯ ಮಾತಾಡಿ ಇದೇ ವಿಷಯ ಇದು ನೀರಾಗಿ ನೀವು ತೆಗಿತೀರಿ ಅಂತ ಹೇಳಿ ನಮ್ಗೆ ತೆಗಿಲಿಲ್ಲ, ನಮ್ಮ ಸದಸ್ಯರು ತೆಗೆದ್ರಿಂದ ಇದಕ್ಕೆ ಬರ್ತದೆ. ನೀವು ಕೇವಲ ಬರೆದುಕೊಂಡು ಹೋದ್ರಿ, ಸೊಲ್ಯೂಷನ್ ಹುಡುಕಬೇಕಲ್ಲ. ನಮಗೆ ಇದಕ್ಕೆ ಇದು ನಾವು ಎಲ್ಲ ಅಧಿಕಾರಿಗಳು ಬರಬೇಕಂತ ನಮ್ಮ ಅಡ್ಡ ಇಲ್ಲ. ನೀವು ನಿಮ್ಮಷ್ಟಕ್ಕೆ ಬೇಕಾದ ಇಲಾಖೆಗೆ ಅಧಿಕಾರಿಗಳಿಗೆ ಸಮಸ್ಯೆ ಉಂಟಂತ ಗೊತ್ತಾಗ್ತದೆ. ನಮ್ಮ ಕೌನ್ಸಿಲರ್ನ ಅವರ ಸಮಸ್ಯೆ ನೀವು ಕೇಳಬೇಕು ಫಸ್ಟ್. 7 ದಿವಸಕ್ಕಿಂತ ಮುಂಚೆ ನೀವು ನೋಟಿಸ್ ಹೊರಡಿಸೋದಕ್ಕೆ ಮುಂಚೆ 3 ದಿವಸಕ್ಕಿಂತ ಮುಂಚೆ ಕೇಳಬೇಕು. ಈ ತಾರೀಕಿಗೆ ನಮ್ಮದು ಸಾಮಾನ್ಯ ಸಭೆ ಇದೆ, ನಿಮ್ಮ ವಾರ್ಡಿನ ಅಥವಾ ನಿಮ್ಮ ಸಂಬಂಧಪಟ್ಟಂತೆ ಯಾವ ಇಲಾಖೆಗಾದರೂ ನಾವು ನೋಟಿಸ್ ಕೊಡಬೇಕು, ಏನಾದರೂ ಸಮಸ್ಯೆ ಇದೆ ಅಂತ ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಆ ಇಲಾಖೆ ಅಧಿಕಾರಿಗಳು ಮಾಡಿದರೆ ಸಾಕಾಗ್ತದೆ. ಈಗ ಉದಾಹರಣೆಗೆ ನಮ್ಮದು ಟ್ರಾಫಿಕ್ ಪೊಲೀಸ್ ಇಲಾಖೆಯವರಿಗೆ ನಾವು ಸಾಮಾನ್ಯ ಸಭೆಗೆ ಕರೆದಿದ್ದೀವಿ. ಕೆಲವೊಂದು ಭಾಗದಲ್ಲಿ ಮ್ಯಾರೇಜ್, ಕೆಲವೊಂದು ಮದುವೆ ನಡೆಯುವಂಥ ಹಾಲಿನಲ್ಲಿ ತುಂಬ ಟ್ರಾಫಿಕ್ ಇದು ಸಮಸ್ಯೆ ಇದೆ ಅಂತೇಳಿ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ. ಸೊಲ್ಯೂಷನ್ ಆಗಿದಾ? ಇಲ್ಲ. ಸಮಸ್ಯೆ ಆಗಿ ನೀವು ನೋಟಿಸ್ ಇಶ್ಯೂ ಮಾಡಿದ್ದೀರ ಅವರಿಗೆ? ಯಾವ ತಾರೀಕಿಗೆ ಮಾಡಿದ್ದೀವಿ? ನಾವು ಅವರ ಹಾಲನ್ನು ಬಂದ್ ಮಾಡಬೇಕಂತ ಒಂದು ಸೆಕ್ಯೂರಿಟಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ತೀವಿ. ನಾವು ಅವರ ವೆಹಿಕಲ್ ದಟ್ಟಣೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಹೇಳೋದಲ್ಲ, ಅಲ್ಲಿ ಸಮಾರಂಭ ಆಗಬಾರ್ದು ಅಂತ ಹೇಳೋದಲ್ಲ. ನೀವು ಅಲ್ಲಿ ಮದುವೆ ಇರೋ ಸಂದರ್ಭದಲ್ಲಿ ಯಾರನ್ನಾದ್ರೂ ಒಮ್ಮೆ ಕಲಿಸಿ ವಿಡಿಯೋ ತೆಗೆದು ಅವರಿಗೆ ನೋಟಿಸ್ ಮಾಡಿ 2 ಸೆಕ್ಯೂರಿಟಿಯನ್ನು ಅವರು ಬಿಡಲಿ, ಟ್ರಾಫಿಕ್ ಸರಿ ಮಾಡಿ. ಅವ್ರು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಅಡ್ಡದಿಡ್ಡಿ ಗಾಡಿ ನಿಲ್ಲಿಸಿ ನೀವು ಸಾಮಾನ್ಯ ಸಭೆಯಲ್ಲಿ ನಾವು ಮಾತಾಡ್ತೇವೆ, ನೀವು ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಸಮಾರಂಭ ಆಗುವಾಗ ಅಲ್ಲಿ ನಮ್ಮಲ್ಲಿ ಯಾರಾದ್ರೂ ಒಂದು ಅಧಿಕಾರಿ ಹೋಗಿ ಅದನ್ನು ವಿಡಿಯೋ ಮಾಡಿ ಅವರಿಗೆ ನೋಟಿಸ್ ಮಾಡಿ ಒಂದು ಸೆಕ್ಯೂರಿಟಿ ಅವರು ನಿಯೋಜನೆ ಮಾಡಿ, ನಾವು ಅಲ್ಲಿ ಕಾರ್ಯಕ್ರಮ ಆಗುವುದಕ್ಕೆ ನಮ್ಮ ವಿರೋಧಲ್ಲ, ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ಲಿ ಅಂತ ನೀವು ಅದನ್ನು ನೀವು ಮಾಡಬೇಕು. ನಾವು ಅದನ್ನು ಬಿಡಿಸಿ ಹೇಳ್ಬೇಕಾ? ಅಧ್ಯಕ್ಷರೇ ಸರಿಯಲ್ಲ, ನಾವು ಅದನ್ನು ಬಿಡಿಸಿ ಹೇಳ್ಬೇಕು, ನೀವು ಮಾಡಬೇಕಲ್ಲ. ನಾವು ಹೇಗೆ ಮಾಡಬೇಕು? ಅಧ್ಯಕ್ಷರೇ, ಈ ಸತಿ ಮಳೆಯಿಂದ ತುಂಬಾ ತೊಂದರೆ ಆಯಿತು, ಮತ್ತೆ ಗ್ರಾಮಾಧಿಕಾರಿ ಬರ್ತಾ ಇಲ್ಲ ಅಲ್ಲ. ಡೈರೆಕ್ಟ್ ಒಂದು ಮೀಟಿಂಗಿಗೆ ತಹಶೀಲ್ದಾರೇ ಬಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಮಾತಾಡ್ತದ. ತಹಶೀಲ್ದಾರೇ ಬಂದ್ರೆ ಯಾವುದೆಲ್ಲ ಯಾರಿಗೆಲ್ಲ ಇದು ಸಿಕ್ಕಿದೆ, ಪ್ರಕೃತಿ ವಿಕೋಪದಲ್ಲಿ ಯಾರಿಗೆಲ್ಲ ಹಣ ಕೊಟ್ಟಿದ್ದಾರೆ, ಮತ್ತೆ ಸರ್ವೆ ನಂಬರ್ ಇದೆಲ್ಲ ಪ್ರಾಬ್ಲಮ್ ಇತ್ತಲ್ಲ, ಅದೆಲ್ಲ ಒಂದು ತಹಶೀಲ್ದಾರಿಗೆ ಕ್ಲಿಯರ್ ಮಾಡಿ. ಇಲ್ಲೇ ಬರ್ತಾ ಇಲ್ಲ ಜನಸಂಪರ್ಕ ಸಭೆಗೆ ಬರ್ತಿದ್ದೀರಾ? ಅಧಿಕಾರಿಗಳು ಬರುವುದಿಲ್ಲ, ಸಮಸ್ಯೆ ಜೋರಿಗೆ ಸಮಸ್ಯೆ ಇದೆ ಅಂತ ಹೇಳಿ ಜನಸಂಪರ್ಕ ಸಭೆಗೆ ಅರ್ಜಿ ಕೊಟ್ಟಿದ್ದಾರೆ. ಮೊನ್ನೆ ಹೋಗ್ತಾರೆ ಮಾತ್ರ ಹೇಳಿದ್ರು ಬೇರೆಯವರು, ಮೊನ್ನೆ ಮೊದಲು ಕೊಟ್ಟವರು ಬೇರೆಯವರು ಕೊಟ್ಟು ಜನಸಂಪರ್ಕ ಸಭೆ ಮಾತ್ರ ಅದಕ್ಕೆ ಅರ್ಜಿ ಕೊಡಿ. ಇದಕ್ಕಿಂತ ಮೊದಲು ನಾವು ನಿರ್ಣಯ ಹಾಕಿ ಕೊಟ್ಟಿದ್ದೇವೆ. ಒಂದು ಜನಸಂಪರ್ಕ ಸಭೆ ಅಂತ ಮಾಡಬಹುದು, ತುಂಬ ತೊಂದರೆ ಆಗಿದೆ. ತಹಸೀಲ್ದಾರ್ ಸಭೆ ಬರ್ತಾರೆ, ಆಗ ನಾವು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಾವು ನೇರವಾಗಿ ಹೇಳ್ಬೋದಲ್ಲ, ಜಿಲ್ಲಾಧಿಕಾರಿ ಸಮಯ ಕಾನೂನು ಪ್ರಕಾರ ಜನಸಂಪರ್ಕ ಸಭೆ ಕರೀಬಹುದು ಅಂತ ಹೇಳಿದ್ಯಾ? ಪಂಚಾಯತ್ ಕಡೆಯಿಂದ ಕರೀಬಹುದು ಅಂತ ಹೇಳಿದ್ಯಾ? ಅವ್ರು ಇಲ್ಲ ಅಂತ ಹೇಳಿ ಮುಖ್ಯಾಧಿಕಾರಿ ಇಲ್ಲ ಅಂತ ಹೇಳಿ ಜನಸಂಪರ್ಕ ಮಾಡಬೇಕಂತ ಏನಿದೆ ಅದನ್ನು ಇಲ್ಲ ಅಂತ ಹೇಳಿ ಸ್ಪಷ್ಟ ಜನಸಂಪರ್ಕ ಕರೀದ್ರೆ ನಮ್ಗೆ ಏನು ಸಮಸ್ಯೆ ಇದೆ? ಅಧ್ಯಕ್ಷ, ಜನಸಂಪರ್ಕ ನಾವು ಸಭೆ ಕರೀಲಿಕ್ಕೆ ಏನು ಸಮಸ್ಯೆ ಇದೆ? ನೀವು ನಿಮಗೆ ವ್ಯತ್ಯಾಸ ಗೊಂದಲ ಇದ್ರೆ ನಮಗೆ ನಿಮ್ಮ ಕಾನೂನು ಪ್ರಕಾರ ಕರೀಲಿಕ್ಕೆ ಇದೆ.
ನಾವು ಶೌಚಾಲಯಕ್ಕೆ ಬದಲಾವಣೆ ಮಾಡಿದ್ರೆ ನಮ್ಮ ಮೊದಲಿನ ಸುರಿದ ಮನೆಯಲ್ಲಿ ಶೌಚಾಲಯ ಮುಚ್ಚುವುದರಿಂದ ಅದು ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಕೊಡೋದಿಲ್ಲ. ಅದನ್ನು ಯಾವ ರೀತಿ ಅಪ್ಲಿಕೇಶನ್ ತೆಗೆದು ನಮ್ಮ ಗಮನಕ್ಕೆ ಇಷ್ಟವರೆಗೆ ಬಂದಿಲ್ಲ. ನೀವು ಯಾವ ರೀತಿ ಆಯ್ಕೆ ಮಾಡ್ತೀರಿ, ನೀವು ಆಯ್ಕೆ ಮಾಡುವಾಗ ನಮ್ಮ ವಾರ್ಡಿನಲ್ಲಿ ಇದ್ದಾರೆ ಅಂತ ಕೇಳಿ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ST ಸಂಖ್ಯೆ ಕಡಿಮೆ ಇದೆ, ನನ್ನ ವಾರ್ಡಲ್ಲಿ ST ಇದೆ. ಇಷ್ಟುವರೆಗೆ ನೀವು ಆಯ್ಕೆ ಮಾಡುವಾಗ ನಮ್ಮ ವಾರ್ಡಿಗೆ ಯಾವ ಕೇಳಿಲ್ಲ. ಇನ್ನು ಮುಂದಕ್ಕೆ ಮಾಡುವಾಗ ನಮ್ಮ ವಾರ್ಡಿನಲ್ಲಿ ಅವಕಾಶ ಇದೆ ಅಂತ ಹೇಳಿ ತುಂಬ ಸಲ ಹೇಳಿದೆ. ಈ ಪಟ್ಟಿಯನ್ನು ನೀವು ಇಲ್ಲಿ ಸಾಮಾನ್ಯ ಸಭೆಗೆ ಕೊಟ್ಟರೆ ನಮಗೆ ನೋಡಲಿಕ್ಕೆ ಆಗ್ತಿಲ್ಲ. ಪುನಃ ನೀವು ಅದನ್ನೇ ತಪ್ಪು ಮಾಡಿ ಈಗ ನಾವು ಹೇಳ್ಬೋದು ನಾವು ಸಾಮಾನ್ಯ ಸಭೆಯನ್ನು ನಡೆಸುವಾಗ ಇದನ್ನು ಏನೇ ಮಾಡಿ ತುಂಬ ಸಲ ನಾವು ಹೇಳಿದ್ದೇವೆ ನಿಮಗೆ ನಮಗೆ ಗಮನಕ್ಕೆ ಬರದಂತ ಕೆಲಸಗಳು ಇಲ್ಲಿಂದ ನಡೀತದೆ ಅಂತ ನನಗೆ ಒಂದು ಡೌಟ್. ಯಾಕೆಂತ ಹೇಳಿದ್ರೆ ನೀವು ಮೊದಲೇ ಕೂಡ ನಾವು ಹೇಳಿದ್ರು 2 ದಿವಸ ಮುಂಚೆ ನಮಗೆ ಕೊಟ್ಟರು, ನಾವು ಇದನ್ನು ಸ್ಟಡಿ ಮಾಡಲಿಕ್ಕೆ ಆಗ್ತದೆ. ನೀವು ಯಾವಾಗ ನಾನು ಹೇಳಿದನ್ನು ಕೂಡ ಪುನಃ ನೀವು ಚೇಂಜ್ ಮಾಡಿ ಅದನ್ನು ಸರಿಯಾಗಿ ಉತ್ತರ ಕೊಡಿಯಲ್ಲ. ಯಾಕೆ ನೀವು ಇದನ್ನು ಗ್ರೂಪಲ್ಲಿ ಹಾಕಿದ್ದೀರಲ್ಲ, ಮುಂಚೆ ಈ ಯೋಜನೆಯಲ್ಲಿ ನೋಟಿಸಲ್ಲಿ ಬರ್ತದೆ. ಅದೊಂದು ಬೇರೆ ಯೋಜನೆಯಲ್ಲಿ ಎಲ್ಲ ಫೈನಲ್ ಆದದ್ದು ಟೆಂಡರ್ ಹೇಳ್ತಾರೆ. ಇದೆಲ್ಲ ಚಿಂತೆ ಆಗ್ಬೋದು ಅಲ್ಲ. ಇದು ಟೆಂಡರಲ್ಲಿ ಕಟ್ಟಿದ್ದಲ್ಲ ಅಲ್ಲ, ಬೇಕಾದ್ರೆ ಗ್ರೂಪಲ್ಲಿ ಹಾಕಿದ್ರು. ಯಾಕೆಂತ ಹೇಳಿದ್ರೆ ನೀವು ಒಮ್ಮೆ ಹೇಳಿದ್ರೆ ಒಮ್ಮೆ ಮಾತ್ರ ನೀವು ಗ್ರೂಪಲ್ಲಿ ಹಾಕ್ತೀರಿ, ಮತ್ತೆ ಇದು ರಿಪೀಟ್ ಆಗ್ತದೆ. ನಾನು ಅದಕ್ಕೆ ಕೇಳಿ ಅದರಲ್ಲಿ ಇಂತೆಂತ ಆಗಿದೆ ಅಂತ ಹೇಳಿ ಟೆಂಡರ್ ಅದು ನೀವು ಹಣ ಇಟ್ಟಿದ್ದೀರಿ ಅಧ್ಯಕ್ಷ. ಗ್ರೂಪಲ್ಲಿ ಬಂದು ಒಂದು ಟೆಂಡರ್ ಹಾಕಿದ್ವಿ, ಉಳಿಕೆ ಮತ್ತು ಅದೊಂದು ಟೆಂಡರ್ ಮಾಡಿ ಹಾಕಿದ್ವಿ. ಅದರಲ್ಲಿ ನಮಗೆ ಏನಾದರೂ ಅನುದಾನದಲ್ಲಿ ಭಾಗ ಇದೆಯಾ ಅಂದರೆ ಅಧ್ಯಕ್ಷರ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ. ನೀವೇ ಅಧ್ಯಕ್ಷರು ಹೇಳ್ತಾರೆ ಯಾವುದು ಟೆಂಡರ್ ಕೂಡ ಅವರ ಗಮನಕ್ಕೆ ಬರದಿಲ್ಲ. ಯಾವುದಿಲ್ಲ, ಅದು ಮಾತ್ರ ನನ್ನ ಗಮನಕ್ಕೆ ಬಂದಿದೆ. 2-3 ಅವರ ಹತ್ರ ಕೇಳುವಾಗ ಅಧ್ಯಕ್ಷರು ಪೇಜ್ ನಂಬರ್ 8 ಅನ್ಯಾಯವಾಗಿ ಇಂಟರ್ಲಾಕ್ ಇರ್ತೀರಿ, ಅದು ಯಾವುದ್ರಲ್ಲಿ ಇರ್ತೀರಿ, ಉಳಿಕೆ ಮೊತ್ತದಲ್ಲಿ ನೀವೊಂದು ಮೊನ್ನೆ ಗ್ರೂಪಲ್ಲಿ ಒಂದು ಹಾಕಿರಿ ತರಲಿಕ್ಕೆ ಆಗಿದ್ದನ್ನು ನೋಡಿ ಇಡುದು. ಅದಕ್ಕೆ ಯಾವ್ದಾದ್ರು ಹಾಕಿದ್ರೆ ಅದಕ್ಕೆ ಇಡುದ ಹೇಗೆ ಅಂತ. ಯಾಕಂದ್ರೆ ಅಧ್ಯಕ್ಷರ ಗಮನದಲ್ಲಿ ಇಲ್ಲ ನಮ್ಮ ಟೆಂಡರ್ ಕರೀಲ್ಲ. ಈಗ ನಾವು ನಮ್ಮದು ಪ್ರತಿ ವಾರ್ಡಿಗೆ ಒಂದೊಂದು ವಾರ್ಡಿಗೆ ನಮಗೆ ಮೇಂಟೆನೆನ್ಸ್ 1,85,000 ರೂಪಾಯಿ ಕಟ್ಟಿಲ್ಲ. ಅಧ್ಯಕ್ಷರ ಗಮನಕ್ಕೆ ತರಲಿಲ್ವಾ? ಯಾವ್ದನ್ನ ನಾವು ಮೇಂಟೆನೆನ್ಸ್ಗೆ ನಾವು ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡಿ ನೆಕ್ಸ್ಟ್ ಸಾಮಾನ್ಯ ಸಭೆ ಮೊದಲ ಪಟ್ಟಿ ಮಾಡುವಾಗ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀರಾ? ಮೊದಲ ಪಟ್ಟಿ ಮಾಡುವಾಗ ಈ ಕೆಲಸವನ್ನ ವಾರ್ಡ್ ವೈಸ್ ಗಮನ ತಂದಿದ್ದೀರಾ? ಅಧ್ಯಕ್ಷರ ಗಮನಕ್ಕೆ ತಂದೇ ಇಟ್ಟಲ್ಲ, ಆಮೇಲೆ ನಾವು ಬದಲಾವಣೆ ಮಾಡಿ ಮೊದಲ ಪಟ್ಟಿ ನೀವು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀರಾ? ಅವರ ಗಮನಕ್ಕೆ ತರಲಿಲ್ವಾ? ಈ ರೀತಿ ಟೆಂಡರ್ ಒಂದೊಂದು ವಾರ್ಡಿಗೆ 1,00,000 ಅಧ್ಯಕ್ಷರು 1,85,000 ನೀವು ಅದನ್ನೆಲ್ಲ ಗಮನಕ್ಕೆ ತರ್ತೀರಾ? ಅಧ್ಯಕ್ಷರು ತರ್ತೀರಿ? ಆಗಲ್ಲ. ಒಂದು ಟೆಂಡರ್ ಕರೆಯುವಾಗ ಟೆಂಡರ್ ಕರೆದು ನೀವು ಟೆಂಡರ್ ಹಾಕಬಹುದು, ಯಾರಿಗೆ ಹೋಗಬೇಕು ಹಾಕಬಹುದು. ಅದಕ್ಕೆ ಅವರೇ ಹಾಕಿಲ್ಲ ಅಷ್ಟೇ ಹೋಗಲ್ಲ. ಇವರಿಗೆ ಹೇಳಿಕೆ ಇಲ್ಲ. ನೀವು ನಾನೇ ಕೇಳಿದ್ದೇನೆ ಅಂತ ಹೇಳಿದ್ರೆ ಒಂದು ಅನುದಾನವನ್ನು ಇಡುವ ಟೆಂಡರ್ ಪ್ರಕ್ರಿಯೆಯನ್ನು ಮತ್ತೆ ಒಂದು ಅನುದಾನವನ್ನು ನಾವೀಗ ಮೇಂಟೆನೆನ್ಸ್ಗೆ 1,00,000 ಅಧ್ಯಕ್ಷರು ನನಗೆ ಕೇಳಿದಾಗ ನನ್ನ ಗಮನಕ್ಕೆ ಈಗ ತರಲಿಲ್ಲ, ಅವರೇ ಇಟ್ಟಿದ್ದಾರೆ ಅಂತ ಕೇಳಿ ನೀವು ಮುಂದಕ್ಕೆ ಯಾವ ರೀತಿ ಆಗ್ಬೋದು ನನಗೆ ಗಮನಕ್ಕೆ ಎಲ್ಲ ತರ್ತೀರಾ ಅಂತ ಕೇಳಿ ಕೊಡ್ಬೇಕು ಅಂತ ಸಹಿ ಇಲ್ಲದೆ ನೀವು ಕೊಡೋದು ಬೇಡ. ಅಧ್ಯಕ್ಷರ ಸಹಿ ಅಂತ ಹೇಳಿ ಅಧ್ಯಕ್ಷರ ಸಿಗ್ನೇಚರ್ ಇಲ್ಲದೆ ಟೆಂಡರ್ ಕರೀಲಿಕ್ಕೆ ಆಗ್ತದೆ. ಕೆಲವು ಅರ್ಜೆಂಟ್ ನಾವು ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಕರೆಕ್ಟೇ, ಆದ್ರೂ ಸಿಗ್ನೇಚರ್ ಹಾಕಿಲ್ಲ. ಆಯ್ತದ ಇಲ್ಲ ಇನ್ನು ಮುಂದಕ್ಕೆ ಮಾತ್ರ
ಈಗ ನಾವು ಚರ್ಚೆ ಮಾಡೋದು ಕಳೆದ ಸಾಮಾನ್ಯ ಮತ್ತೆ ಮಾಡೋದು ಅಲ್ಲ, ಇದು KTP ರಿಪೋರ್ಟ್ ಅದು ಬರುದಿಲ್ಲ ಅಲ್ಲ, ಅದು ಯಾವುದು KTP ಯಾವುದು ಅದು ನಮ್ಗೆ ಯಾವುದು ಬರುದಿಲ್ಲ, ಅದು ನಮ್ಗೆ ಯಾವುದು ಸಿಗ್ನೇಚರ್ ಆಗಿ ಕೂಡ ಇಲ್ಲ. ಹಿಂದಿನ ಇದು ಇರುವಾಗ ತುಂಬಾ ಚರ್ಚೆ ಆಗಿದೆ ಈ ಬಗ್ಗೆ, ನಮ್ಗೆ ಬರಬೇಕು ಯಾಕಂದ್ರೆ ಅದು ನಮ್ಗೆ ಬರ್ಲಿಕ್ಕಿಲ್ಲ, ಟೆಂಡರ್ ಮಾತ್ರ ಕರೀಲಿಕ್ಕೆ ನಾವು ಅದಕ್ಕೆ ಬೇಕಾದ ಹಣ ಕೂಡ ನಾವು ಕೊಡುದಲ್ಲ, ಅಲ್ಲಿಂದಲೇ ಬರ್ತಲ್ಲ ಬರ್ತದೆ. ಅದಲ್ಲ ಬೇಕು, ಅದು ನಮ್ಮ ಗ್ರಾಮಕ್ಕೆ ಬರ್ತಲ್ಲ. ಇಲ್ಲ ಇಲ್ಲ, ನಮ್ಮ ಗ್ರಾಮಕ್ಕೆ ಬರುವ ಹಣ ನಾವು ಎಲ್ಲ ನಿರ್ಣಯ ಮಾಡಿದ್ದೇವೆ, ಸಾಮಾನ್ಯ ಸಭೆಯಲ್ಲಿ ಆಗಿದೆ, ಅದರದೆಲ್ಲ ಟೆಂಡರ್ ಕಟ್ಟಿಲ್ಲ. ಎಷ್ಟೇ ಸಲ ಈಗ ಮೊನ್ನೆ ನಾವು 5 ಲಕ್ಷ ಅವತ್ತು 2 ಲಕ್ಷ ಮಾಡ್ತೀವಿ ಅಂತ ಕಟ್ಟಿದ್ದೇವೆ. 1 ಲಕ್ಷದ ಬಾಕಿ ಇಟ್ಟು ನಾವು ಒಂದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಮೊನ್ನೆ ಕೂಡ ನೀವು ಸ್ಥಾಯಿ ಸಮಿತಿಯಲ್ಲಿ ಬರ್ತೇವೆ ಮಾಡ್ಬೇಕಲ್ಲ, ನಿಮ್ಗೆ ಉಳಿಕೆ ಮೊತ್ತದಲ್ಲಿ ಅರ್ಜೆಂಟ್ ಆಗಿ ನೀವು ಮಾಡ್ತೀವಿ. ಇದೆಲ್ಲ ನಾವು 5 ತಿಂಗಳಿಗಿಂತ ಮುಂಚೆ ಮಾಡಿದ ಟೆಂಡರ್ ಇನ್ನೂ ಕೂಡ ಆಗಲಿಲ್ಲ ಅಂತ ಹೇಳಿದ್ವಿ. ಇದು ನಾವು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡೋದು ಬಿಟ್ಟು ಟೆಂಡರ್ ಆಗ್ತಿದ್ದಲ್ಲ, ಬೇರೆ ಯಾವುದಕ್ಕೆ ನಿಮಗೆ ಪ್ರೆಷರ್ ಉಂಟು ಅದು ಟೆಂಡರ್ ಆಗ್ತದೆ. ಸಣ್ಣ ಸಣ್ಣ ಸಮಸ್ಯೆ ಇರುವುದು ನಾವೀಗ ಸ್ಥಾಯಿ ಸಮಿತಿ ಅಂತ ಹೇಳಿದ್ರೆ ಗೊತ್ತಿಲ್ಲ, ಸಮಸ್ಯೆ ಇದ್ದದನ್ನು ಪರಿಹಾರ ಮಾಡುವಂಥ ಸಮಿತಿಯದು ಸಮಸ್ಯೆಗಳು ಅದಕ್ಕೆ ಸ್ಥಾಯಿ ಸಮಿತಿಗೆ ಬರ್ತದೆ. ಅದಕ್ಕೆ ಯಾವುದು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಆಗಬೇಕು, ಸ್ಥಾಯಿ ಸಮಿತಿದಾಗಬೇಕಾ ಅಲ್ಲ ಉಳಿಕೆ ಮೊತ್ತದಾಗಬೇಕಾ, ಯಾವುದಾಗಬೇಕು ಅವರಿಗೆ ಅಂತ ಒತ್ತಡ ಇದೆ. ನಾವು ತುಂಬಾ ಸಲ ಕಳೆದ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನಿರ್ಣಯ ಮಾಡಿದ್ದೇವೆ, ಅವರಿಗೆ ಅಲ್ಲಿಂದ ರಿವ್ಯೂ ಕೊಡಿಸಬೇಕು ಅಂತ ನಾವೇನು ಪ್ರಯತ್ನ ಮಾಡಿದ್ದೇವೆ. ಈಗ ಅವರಿಗೆ ಎರಡು ಕಡೆ ಸಮಸ್ಯೆ, ಈಗ ಸಮಸ್ಯೆ ಆಗಿರೋದನ್ನೇ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಮೊದಲ ಒಂದು ಸರಿಯಾಗಿ ಇರ್ತೀವಿ ವ್ಯವಸ್ಥೆ. ಈಗ ಇವರನ್ನು ಉಳ್ಳಾಳಕ್ಕೆ ಮಾಡಿದ ನಂತರ ನಮ್ಗೆ ಈ ಸಮಸ್ಯೆಗಳು ಇರ್ತದೆ. ಅವರು ವಾರಕ್ಕೆ 3 ದಿವಸಕ್ಕೆ ಬರ್ತಾರೆ, ಅವ್ರದ್ದು ಲೋನ್ ಲೈಸೆನ್ಸ್ ಅದು ಇದೆಲ್ಲ ಓಡಾಡಬೇಕು. ಅದರ ಜೊತೆಗೆ ಈ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಮಾಡಲಿಕ್ಕೆ ಸಾಧ್ಯ ಉಂಟಾ, ತುಂಬಾ ಕೆಲಸಗಳು ಬಾಕಿ. ಅದಕ್ಕೆ ನಾವು ಏನು ಕ್ರಮ ತೆಗೆದುಕೊಳ್ಳಿ, ಇವರು ಇವರ ಹತ್ರ ನಾವು ಮಾತಾಡಿ ಶಾಸಕರ ಹತ್ರ ಮಾತಾಡಬೇಕು. ಅಲ್ಲಿ ಇಂಜಿನಿಯರ್ ಇಲ್ಲ, ಇದ್ರೆ ಒಂದು ತೆಗೋಬೇಕು. ಇಲ್ಲಿ ಆಲ್ರೆಡಿ ಇಂಜಿನಿಯರ್ ಇದೆ, ನಾವು ಅದಕ್ಕೆ ಕ್ರಮ ತಗೊಳ್ಬೇಕು. ಅವರನ್ನು ಇಲ್ಲಿಯೇ ಮಾಡಬೇಕು, ಅಲ್ಲಿ ಇಂಜಿನಿಯರ್ ಇದೆ. ಈಗ ನಾವು ಅದರ ಬಗ್ಗೆ ಏನು ಯೋಚನೆ ಮಾಡೋದು, ನಾವು ಅವರನ್ನು ಪ್ಲೇ ಮಾಡಲಿಕ್ಕೆ ಆಗುತ್ತೆ. ಆದರೆ ನಾವು ಈ ವಿಷಯ ಬರಬೇಕಲ್ಲ ಅಂತ ಚರ್ಚೆ ಮಾಡಿ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಕೋಟೆಗಳಿಗೆ ತರಬೇಕು. ಅದಕ್ಕೆ ಏನು ಮಾಡೋದು, ನಾವು ತುಂಬ ಸಲ ನಾವು ಚರ್ಚೆ ಮಾಡಿ ಇಲ್ಲದಿದ್ದರೆ ಬದಲು ವ್ಯವಸ್ಥೆ ಮಾಡಬೇಕು. ಮಾತಾಡಿದ್ದೇವೆ ಅವತ್ತು ನಾವು ವಿಷಯಕ್ಕೆ ಚರ್ಚೆಗೆ ಬನ್ನಿ. ಏನೋ ಅದಕ್ಕೆ ಲೀಡರ್ಶಿಪ್ ನಮ್ಮ ಅಹಮದ್ ಮಾಡ್ಬೋದು. ಇಂಜಿನಿಯರಿಂಗ್ ನಾವು ಕೆಲಸ ಮಾಡಿದ್ದೇವೆ ರೆಸಲ್ಯೂಷನ್ ಪ್ರಕಾರ. ಅದಕ್ಕೆ ನಮ್ಮ DTC ಇಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, DAG ರೇಟ್ ರದ್ದುಪಡಿಸುವಂತೆ ಕೋರಿರುತ್ತದೆ. ಆದರೆ ಉಳ್ಳಾಲ ನಗರ ಸಭೆಯಲ್ಲಿ ಕಿರಿಯ ವೇತನದ ಕಾಲೇಜು ಉಳ್ಳಾಲ ನಗರ ಸಭೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ತೊಂದರೆಯಾಗುತ್ತಿದೆ. ಅಲ್ಲದೆ ದೈನಂದಿನ ಕೆಲಸ ಕಾರ್ಯಗಳ ಸಮರ್ಪಕ ನಿರ್ವಹಣೆಗೆ ಅಡಚಣೆ ಉಂಟಾಗಿರುವುದನ್ನು ಸತ್ಯದಪಡಿಸುತ್ತದೆ. ಶ್ರೀ ಗಿರೀಶ್ ಕೆ ಕಿರಿಯ ವೇತನ ಇವರ ಉಳ್ಳಾಲ ನಗರ ಸಭೆಯಲ್ಲಿ ರದ್ದುಪಡಿಸಲು ಸಹಸಾಧ್ಯವಾಗಿರುತ್ತದೆ ಎಂಬುದನ್ನು ತಮ್ಮ ದಯ ಬೇಯಿಸಿದ್ದೇವೆ ಅಂತ ಅವ್ರಿಗೆ ರಿಪ್ಲೈ ಮಾಡಿದ್ದೀರಾ? ಅಲ್ಲ ಸರ್, ನಾವು ಲೆಟರ್ ಮಾಡಿದ್ದಕ್ಕೆ ಅವರು ಲೆಟರ್ ಮಾಡಿದ್ದಕ್ಕೆ ಅವರು ಅಲ್ಲಿ ಸಮಸ್ಯೆ ಇದೆ ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು, ನಮ್ಮಲ್ಲಿ ಇಷ್ಟು ಪಾಪ್ಯುಲೇಷನ್ ಇದೆ, ಡೆವಲಪ್ಮೆಂಟ್ ಆಗುತ್ತೆ, ನಮಗೆ ಇಷ್ಟು ದಿವಸಕ್ಕೆ ಇಷ್ಟು ಲೈಸೆನ್ಸ್ ಬರ್ತದೆ, ಇಷ್ಟು ಡೋರ್ ನಂಬರ್ ಬರ್ತದೆ. ಅದರಿಂದ ಅವರಿಗೆ 3 ದಿವಸದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಪುನಃ ಮಾಡಿ ರಿಟರ್ನ್ ಮಾಡಬೇಕು. ಇಲ್ಲದಿದ್ದರೆ ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಓದಿ ಹೇಳ್ತೀರಾ? ಹಾಗಾದ್ರೆ ನಾವು ಚರ್ಚೆ ಈ ರೀತಿಯಲ್ಲಿ ಎಷ್ಟು ಪಾಪ್ಯುಲೇಷನ್ ಬರ್ತದೆ, ನಮ್ಮ 1 ದಿವಸಕ್ಕೆ ಇಷ್ಟು ಲೈಸೆನ್ಸ್ ಬರ್ತದೆ, 1 ದಿವಸಕ್ಕೆ ಇಷ್ಟು ಡೋರ್ ನಂಬರ್ ಇದು ಬರ್ತದೆ, ಅದರ ಜೊತೆಗೆ ಇಷ್ಟೊಂದು ಕಾಮಗಾರಿಗಳು ಇದೆ, ಅವರ ಇಷ್ಟು ವರ್ಕ್ ಲೋಡ್ ಇರೋದ್ರಿಂದ ಪುನಃ ರಿಟರ್ನ್ ನಾವು ಮಾಡಬೇಕಲ್ಲ. ನಾವು ಅದು ಲೆಟರ್ ಬಂದಿದೆ ಅಂತೇಳಿ ಸುಮ್ಮನೆ ಕೂತ್ಕೊಂಡು ಅವರನ್ನು ನಾವು ಇಲ್ಲಿಗೆ ತರಲಿಕ್ಕೆ ಆಗ್ತದೆ, ಇಲ್ಲಿಗೆ ತರಲಿಕ್ಕೆ ಆಗಲ್ಲ, 100ಕ್ಕೆ 100 ಆಗುದಿಲ್ಲ. ಅದಕ್ಕೆ ಬೇಕಾದ ಇನ್ನೊಂದು ಮಾರ್ಗದಲ್ಲಿ ನಾವು ಹೋಗಬೇಕು. 3 ದಿವಸ ಮಾತ್ರ ಇರೋದ್ರಿಂದ ನಮಗೆ ಸಮಸ್ಯೆ ಇದೆ. ಅದರಿಂದ ಈ ಕೂಡಲೇ ಅವರನ್ನು ಉಳ್ಳಾಲದಿಂದ ರಿಲೀಸ್ ಮಾಡಿ ವಾರ ಪೂರ್ತಿ ಕೋಟೆಯಾಗಿ ಮಾಡಬೇಕಂತ ಇದನ್ನು ನಿರ್ಣಯ ಮಾಡಿ ನಿರ್ಣಯವನ್ನು ನಾವು ಈ ಇಂಜಿನಿಯರ್ನ ನಮಗೆ ಮಾಡಬೇಕು ಅಂತ ಇನ್ನೂ 10 ಲೆಟರ್ ಕೊಟ್ಟರು, ಅವರು ಇನ್ನೂ 10 ಕಾರಣ ಕೊಡ್ತಾರೆ ನಮಗೆ. ಅದಕ್ಕೋಸ್ಕರ ಒಂದು ಒಳ್ಳೆ ಸೊಲ್ಯೂಷನ್ MLA ಅವರು ಮನಸ್ಸು ಮಾಡಿದರೆ ಈ ಬಗ್ಗೆ ನಮಗೆ ಆಗ್ಬೋದು. ಬೇರೆ ನಾವು ಎಂಥ ಮೇಲೆ ಕೆಳಗೆ ಮಾಡಿದ್ರು ಅವರು ಮತ್ತೆ ಪುನಃ ಅದಕ್ಕೆ ಉತ್ತರ ಕೊಡ್ತಾರೆ, ನಾವು ಮತ್ತೆ ಪುನಃ ಅದಕ್ಕೆ ಇನ್ನೊಂದು ಭಾಗ ಅಂತ ಹೇಳಿದ್ರು. ಈಗ ಸಮಸ್ಯೆ ಇದೆ, ಶಾಸಕರ ಬಳಿ ಲೆಟರ್ ತೆಗೆದು
ಆ ಲೆಟರ್ ಕ್ಲಬ್ ಮಾಡಿ ಪೀಡಿಗೆ ಕೊಟ್ಟರೆ ಏನಾದರೂ ನಮಗೆ ಆಗುವ ವಿಶ್ವಾಸ ಬರ್ಬೋದು. ಮತ್ತು ಇಲ್ಲದಿದ್ದರೆ ಮತ್ತೆ ನಾವು ಇಲ್ಲಿ ಇಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರು ಅವರು ಅದಕ್ಕಿಂತ ಡಬಲ್ ಸಮಸ್ಯೆ ಅಲ್ಲಿಂದ ತೋರಿಸ್ತಾರೆ ನಮಗೆ. ನಮ್ಮದು 30,000 ಪಾಪ್ಯುಲೇಷನ್ ಆದರೆ ಅವರದಲ್ಲಿ 80,000 ಪಾಪ್ಯುಲೇಷನ್. ಹಾಗೆ ನಾನು ಮುಖ್ಯಾಧಿಕಾರಿ ಅದೇ ಸಾಧಿಲ್ಲ. ಅಧ್ಯಕ್ಷರೇ, ನಾವು ಒಂದು ವೈಯಕ್ತಿಕವಾಗಿ ಮಾತಾಡಿ ಅಲ್ಲ ಅವ್ರ ಹತ್ರ ಲೆಟ್ರೇ ತಗೊಳ್ಬೇಕು ಅಂತ ನಾವು ಬಾಯಲ್ಲಿ ಹೇಳಿದ್ರೆ ಅವರು ಹೌದು ಅದನ್ನೇ ಮತ್ತೆ ಯಾಕಂದ್ರೆ ಒಂದು ಸಲ ಹೋಗುವಾಗ ಉರುಸಿದ್ದ ಕಾರಣ ಕೊಟ್ಟರು ಕರೆಕ್ಟ್ ಆಗ ಮತ್ತೊಂದು ಸಲ ಆಗುವಾಗ ಈಗ ಹೇಳುವ ನಮಗೆ ಸಾಧ್ಯವೇ ಇಲ್ಲ ಒಂದು ಮಾಡಿಕೊಂಡು ಮತ್ತೆ ಪತ್ರ ವ್ಯವಹಾರ ಏನಾದರೂ ಅದು ಪತ್ರ ವ್ಯವಹಾರ ಕ್ರಮ ಕೈಗೊಳ್ಳುವುದಲ್ಲ. ಇದು ನಾವಿದ್ರೂ ಇಲ್ಲದಿದ್ರೂ ಇದೊಂದು ನಿರಂತರ ಪ್ರಕ್ರಿಯೆ ಅಲ್ವಾ. ನೀವು ಅದರ ಬಗ್ಗೆ ಕ್ರಮ ಕೈಗೊಂಡು ಅಧ್ಯಕ್ಷರೇ ನೀವು ಅದರ ಮುಖಾಲಿಕೆಯಲ್ಲಿ ಕ್ರಮ ಕೈಗೊಂಡು ಅದರ ಬಗ್ಗೆ ತುರ್ತಾಗಿ ಮಾಡಬೇಕು. ಇದನ್ನು ನಾವು ಸಭೆಯಲ್ಲಿ ಹೇಳುವುದು ನೀವೆಷ್ಟು ಸಂಗ್ರಹ ಮಾಡಿದ್ದೀರಿ, ನೀವೆಷ್ಟು ಕಲೆಕ್ಷನ್ ಮಾಡಿದ್ದೀರಿ, ನೀವೆಷ್ಟು ಲೈಸೆನ್ಸ್, ಅದು ನಿಮ್ಮ ಕೆಲಸ ಅಲ್ಲ, ಅದನ್ನು ನೀವು ಮಾಡಬೇಕಲ್ಲ, ಪ್ರೋಗ್ರೆಸ್ಸನ್ನು ನೀವು ನೋಡಬೇಕಲ್ಲ. ಲಾಸ್ಟ್ ಟೈಮ್ ನಾವು ಈಗ ಹೇಳಿದ್ದೇವೆ ಯಾವುದು ಜಾಹೀರಾತು ಶುಲ್ಕವನ್ನು ನೀವು ಕಲೆಕ್ಷನ್ ಮಾಡಿ ನಮ್ಮ ಇದಕ್ಕೆ ಆದಾಯ ಬರ್ತದೆ. ಎಷ್ಟು ಕಲೆಕ್ಷನ್ ಮಾಡಿದ್ದೀರಿ? ಒಂದು ನೋಟಿಸ್ ಆದರೂ ಕೊಟ್ಟಿದ್ದೇವೆ ನಾವು. ಇಷ್ಟು ಪ್ರೈವೇಟ್ ಕಂಪನಿಯವರು ಬಂದು ಫ್ಲೆಕ್ಸ್ ಆಗ್ತಾರೆ, ಬ್ಯಾನರ್ ಆಗ್ತಾರೆ. ನಾವು ಅಲ್ಲಿ ಕೂಡ ಮತ್ತೆ ಪುನಃ ಹೇಳಿದ್ದೇವೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಯಾವುದೇ ಧರ್ಮದವರಿದ್ದೀರಿ ಧಾರ್ಮಿಕ ಕಾರ್ಯಕ್ರಮದ ಫ್ಲೆಕ್ಸ್ಗಳಿಗೆ ಯಾವುದೇ ದಂಡವನ್ನು ಹಾಕಬೇಕು. ಎಷ್ಟು ಕಲೆಕ್ಷನ್ ಆಗಿದೆ ಅವತ್ತು ಪರ್ಮನೆಂಟ್ ಅಲ್ವಾ? ಅವರು ಪರ್ಮನೆಂಟ್ ಅಲ್ಲಿ ದೊಡ್ಡ ಕಟ್ಟೌಟ್ ಆಗಿದೆ ಪರ್ಮನೆಂಟ್. ಬೇರೆ ಎಷ್ಟು ಸಂಸ್ಥೆಯವರು ನಮ್ಮಲ್ಲಿ ಹಾಕಿದ್ದಾರೆ ಆಗ್ತದಲ್ಲ. ನಮ್ಮ ಈ ಸಾಲಗಳಿಗೆ ಅದು ಕಟ್ಟಲಿಕ್ಕೆ ಹಣ ಆಯ್ತಲ್ಲ. ಎಷ್ಟು ಸಂಸ್ಥೆ ಉಂಟು, ಬೇಕಾದಷ್ಟು ಸಂಸ್ಥೆ ಉಂಟು. ಇದು ನಾವು ಅದನ್ನು ಯಾವುದನ್ನು ಮಾಡಲಿಕ್ಕಿಲ್ಲ. ಇದು ಸಾಧಾರಣ ಒಂದು 4 ಸಭೆಯ ಮುಂಚೆ ಮಾತಾಡಿ ಇನ್ನು ನಾನು ಒಂದು 4 ಸಭೆಯ ಮುಂಚೆ ಕರೆದು ಮಾತಾಡುವಾಗ ಮತ್ತೆ ಪುನಃ ಅದೇ ರೀತಿ ಪುನರಾವರ್ತನೆ. ನಾವು ಇದನ್ನು ಹೇಳಿ ಪ್ರಯೋಜನ ಇಲ್ಲ. ಪ್ರೈವೇಟ್ ಇದು ಕಮರ್ಷಿಯಲ್ ನೀರಿನ ಕನೆಕ್ಷನ್ ಇದು ಹೇಳಿದ್ದೇವೆ. ಎಷ್ಟು ಮಾಡಿದ್ದೀರಿ? ಒಂದು ಕನೆಕ್ಷನ್ 7 ಕನೆಕ್ಷನ್ ಇರುವುದು ಅಂತ ಹೇಳಿದ್ದೀರಿ. 27 ಇರುವ ಕಮರ್ಷಿಯಲ್ ಇದು ಎಷ್ಟು ಬಿಲ್ಡಿಂಗ್ 2,000 ಎಷ್ಟು ಚಿಲ್ಲರೆ 2,000 ಚಿಲ್ಲರೆ ಕನೆಕ್ಷನ್ ಇರುವುದು 27. ಓನ್ ಸೋರ್ಸ್ ಇರುವ ಕಮರ್ಷಿಯಲ್ ಬಿಲ್ಡಿಂಗ್ ಎಷ್ಟು ಇರುವುದು? ಸಾಧಾರಣವಾಗಿ ಒಂದು 10 ರಿಂದ 20 ಇರ್ಬೋದು ಓನ್ ಸೋರ್ಸ್ ಇರುವುದು. ಬಾಕಿ ಎಲ್ಲ ಸೋರ್ಸ್ ಇದು ನಮ್ಮ ಇಲ್ಲಿಂದಲೇ ನಮ್ಮ ನೀರಿನ ವ್ಯವಸ್ಥೆಯಿಂದಲೇ ಹೋಗುದು. ಇದನ್ನು ಯಾರು ಮಾಡಬೇಕು? ಈ ಪ್ರೋಗ್ರೆಸ್ಸನ್ನು ಯಾರು ನೋಡಬೇಕು? ನೀರಿನ ಕಲೆಕ್ಷನ್ ನಿಮಗೆ ಪ್ರತಿ ವರ್ಷಕ್ಕೊಮ್ಮೆ ಮೀಟಿಂಗಲ್ಲಿ DC ಮೀಟಿಂಗಲ್ಲಿ ನಿಮಗೆ ನೀರಿನ ಕಲೆಕ್ಷನ್ ಇದ್ದು ಪ್ರೋಗ್ರೆಸ್ ಕೊಡಲಿಕ್ಕೆ ಬರ್ತದೆ. ಇದನ್ನು ಯಾರು ಕಲೆಕ್ಷನ್ ಮಾಡಬೇಕು? ಎಷ್ಟೋ ರಿಜಿಸ್ಟರ್ಡ್ ಆಗಲಿಲ್ಲ, ಎಷ್ಟೋ ಮನೆ ಕಟ್ಟಿ ಮಾಡ್ತಾರೆ. ಇಲ್ಲಿ ಮನೆಯವರಿಗೆ ಎಲ್ಲ ಫ್ರೀ ನೀರು ಪೈಪ್ಲೈನ್ ಅವರೇ ಮಾಡಿಸ್ತಾರೆ. ಯಾರು ಮನೆ ಕಟ್ಟಿ ಅಂದರೆ ಪೈಪ್ಲೈನ್ ಮಾಡಿಸ್ತಾರೆ, ಯಾವುದೇ ಕನೆಕ್ಷನ್ ಮಾಡಿರ್ಬೇಕು. ಇದನ್ನು ಯಾರು ಮಾಡಬೇಕು? ಯಾರು ನೋಟಿಸ್ ಕೊಡಬೇಕು? ಇದನ್ನು ಯಾವುದೇ ಕಲೆಕ್ಟ್ ಮಾಡಬೇಕು. ಈ ನೀರಿನ ಕಲೆಕ್ಷನ್ ಆದರೆ ನಮಗೆ ಇಲ್ಲಿ ಫಂಡಿಗೆ ಅನುದಾನಕ್ಕೆ ವರ್ಕ್ ಮಾಡಲಿಕ್ಕೆ ಹಣ ಆಗುತ್ತಿಲ್ಲ. ಈ ಪ್ರೋಗ್ರೆಸ್ಸನ್ನು ಯಾರು ನೋಡಬೇಕು? ಇದನ್ನೆಲ್ಲ ನಾವು ಹೇಳಿ ಮಾಡೋದಲ್ಲ. ಇದನ್ನೆಲ್ಲ ನೀವು ನಿಮ್ಮ ಇದರಲ್ಲಿ ಪ್ರೋಗ್ರೆಸ್ಸನ್ನು ಮಾಡಿಕೊಂಡು ಹೋದರೆ ನಮ್ಮ ಗ್ರಾಮ ಒಳ್ಳೆಯದಲ್ಲ. ನಾವು ಪ್ರತಿ ಸಭೆಯಲ್ಲಿ ಈ ಸಮಸ್ಯೆಯಲ್ಲಿ ಹೇಳ್ತಾ ಇಲ್ಲಿ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಬಂದಿದೆ ಅಂತ ನೀವು ಕಳೆದ ಸಲ ಹೇಳುವ ಕೂಡ ನೀವು ಧೈರ್ಯಕ್ಕೆ ಬಂದಿದ್ದೀರಿ. ನಿಮ್ಮ ಕಾರ್ಯದ ಒತ್ತಡವಾಗಿ ಗೊತ್ತಿಲ್ಲ. ಆದರೆ ಮುಂದಕ್ಕೆ ಅದು ನಿಮಗೆ ಇದನ್ನು ನೋಡಿದರೆ ರೆವಿನ್ಯೂ ಬರ್ತದೆ. ನಾವು ಅನುದಾನ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನ ಇಲ್ಲ ಅಂತ ಹೇಳುವ ಬದಲು ನಿಮಗೆ ಅದಕ್ಕೆ ಮಾಡಲಿಕ್ಕೆ ಆಗ್ತದೆ. ಮತ್ತು 100ಕ್ಕೆ 100 ಎಲ್ಲ ಸರಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ದೇವರಿಗೆ ಅದು ಸಾಧ್ಯ ಇಲ್ಲ. ನಮ್ಮ ಅವಧಿಯಲ್ಲಿ ನಾವು ಎಷ್ಟು ಮಾಡಿದ್ದೇವೆ ಅಂತೇಳಿ ಒಂದು ಅಧ್ಯಕ್ಷ. ಅದರಿಂದ ಇದು ನಾನು 3ನೇ ಸಲ ಚರ್ಚೆ ಮಾಡಿದ್ದೇನೆ ರೆವಿನ್ಯೂ ಬಗ್ಗೆ. ಅದರ ನಂತರ ಅದು ಪುನರಾವರ್ತನೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಾವು ಮೊನ್ನೆ ನನ್ನ ವಾರ್ಡಿನಲ್ಲಿ ಜನರಿಗೂ ಅನುಕೂಲ ಆಗ್ತದೆ. ರೆವಿನ್ಯೂ ಕಲೆಕ್ಷನ್ ನಾನು ಶಿಬಿರ ಮಾಡಿದ್ದೆ. ಅದಕ್ಕೆ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಈ ರೀತಿ ಎಲ್ಲ ವಾರ್ಡಿನಲ್ಲಿ ಮಾಡಿದರೆ ಅಲ್ಲಿ ಏನು ಜನರಿಗೆ ಲಾಭ ಅಂತೇಳಿ ಆದರೆ ಇಲ್ಲಿ ಬಂದವರು ವಾರದ ದಿವಸದಲ್ಲಿ ಬಂದು ಇಲ್ಲಿ ತನಕ ಬಂದು ಒಂದು ರಿಸೀಟಿಗೆ 25 ರೂಪಾಯಿ ಒಟ್ಟು ಅವರು ಪಾವತಿ ಮಾಡಿ ಒಂದು ದಿವಸ ರಜೆ ಮಾಡಿ ಬರಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಏನು ಪಂಚಾಯತಿಗೆ ಲಾಭ ಅಂತ ಹೇಳಿದರೆ ನಾವು ಆಯಾ ವಾರ್ಡಿನಲ್ಲಿ ಈ ರೀತಿಯ ಶಿಬಿರಗಳನ್ನು ಮಾಡಿದ್ವಿ. ಆದಿತ್ಯವಾರ ದಿವಸ ಎಲ್ಲ ಜನಸಾಮಾನ್ಯರು ಸ್ವಲ್ಪ ಫ್ರೀ ಆಗಿರ್ತಾರೆ. ಆಗ ನಮಗೆ ರೆವೆನ್ಯೂ ಕೂಡ ಕಲೆಕ್ಷನ್ ನಮ್ಮದು 1 ಲಕ್ಷಕ್ಕೆ ಎಷ್ಟಾಗಿದೆ ಕಲೆಕ್ಷನ್ ಕಳೆದ ಸಲ ನಾನು 3 ಶಿಬಿರ ಮಾಡಿದೆ ಕಳೆದ ವರ್ಷ. ನನ್ನ ವಾರ್ಡಿಗೂ ಆಗಿದೆ. ಅದೇ ರೀತಿ ನಾವು ಮಾಡಿದ್ವಿ. ರೆವೆನ್ಯೂ ಉಳಿಯುವಂಥದ್ದು ಕೂಡ ನಮಗೆ ಅಲ್ಲಿ ಆದಷ್ಟು ನೋಡಿದೆ. ನಾವು ಕೇವಲ ನಮ್ಮದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ
ಎಲ್ಲಿಂದ ನಮಗೆ ಇನ್ಕಮ್ ಇದೆ ಅದನ್ನೆಲ್ಲ ನಾವು ಮಾಡಬೇಕಲ್ಲ. ಅದು ಬಿಟ್ಟು ನಾವು ಸುಮ್ಮನೆ ಇದು 3ನೇ ಸಲ ನಾನು ಮುಖ್ಯಾಧಿಕಾರಿಗಳ ಚರ್ಚೆ ಮಾಡಿ ಕಾರ್ಯದ ಒತ್ತಡ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದೇ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿ ಇವಾಗ ನಾವು ಹೇಳುವಂಥದ್ದೆಲ್ಲ ಇಲ್ಲಿ ಮುಖ್ಯಾಧಿಕಾರಿ ಆದವರು ಅದನ್ನು ಅಥವಾ ಅಕೌಂಟೆಂಟ್ ಕೂತ್ಕೊಂಡು ಮಾರ್ಚಲ್ಲಿ ನಾವು ತೆರಿಗೆ ಸಂಗ್ರಹಣೆ ಎಂದು ಮಾಡಿದ್ದೇವೆ. 2 ಫ್ಲಕ್ಸ್ ಹಾಕಿದ್ದಾರೆ, ಯಾರಾದರೂ ನೋಡಿದ್ದಾರೆ ಗೊತ್ತಿಲ್ಲ. ಒಂದು ಬೀದಿಯಲ್ಲಿ ಹಾಕಿದ್ದಾರೆ 4x2 ಒಂದು ಸೈಡಲ್ಲಿ, ಮತ್ತೊಂದು ಬೇರೆ ಎಲ್ಲೋ ಒಂದು ಹಾಕಿದ್ದಾರೆ. ಯಾರಿಗೆ ಗೊತ್ತಾಗ್ತದೆ ಆ ಫ್ಲಕ್ಸ್ ಅದು? ಒಂದು ಬೇಕಿದ್ದ ಜಾಗದಲ್ಲಿ 17 ವಾರ್ಡಿಗೆ 2 ಫ್ಲಕ್ಸ್ ಹಾಕಿದ್ರು 34 ಫ್ಲಕ್ಸ್ ಆಗ್ತದೆ. ಅದನ್ನು ಹಾಕಿ ಅದು ನಾವು ಪ್ರಚಾರ ಮಾಡಿದ್ದೇವಾ? ಕಾಟಾಚಾರಕ್ಕೆ ಮಾಡಿದಾಗ 2 ಫ್ಲಕ್ಸ್ ಅನ್ನು ಹಾಕಿದ್ದೇವೆ. ಬೇರೆ ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕೆಟ್ಟದ್ದು 2 ಫ್ಲಕ್ಸ್. ನೋಡಿ, ಒಂದು ನಿಮಗೆ ನೆನಪಿರಲಿ, ಒಂದೇ ತಿಂಗಳಲ್ಲಿ 75% ತನಕ ಒಂದೇ ತಿಂಗಳಲ್ಲಿ ಬರ್ತದೆ. ಹೇಗೆ ಬರ್ತದೆ? ಅಷ್ಟು ದೊಡ್ಡ ಕಮರ್ಷಿಯಲ್ನವರು ಎಲ್ಲ ಬಂದು ಕಟ್ತಾರೆ. ಯಾಕಂದರೆ ಅವರು ಒಂದು ತಿಂಗಳು ಲೇಟ್ ಮಾಡಿದರೆ ಅವ್ರಿಗೆ 5-6 ಲಕ್ಷ ಎಕ್ಸ್ಟ್ರಾ ಕಟ್ಟಲಿಕ್ಕೆ ಸಿಗ್ತದೆ, ಅದಕ್ಕೆ ಅವರು ಕಟ್ತಾರೆ. ನಾವು ಅದರಲ್ಲಿ ಅದಕ್ಕೆ ಒಂದು ಟೆನ್ಷನ್ ಇಲ್ಲ. ಬಾಕಿ ಮನೆಯವರು ಕಟ್ಟಬೇಕಲ್ಲ, ನಾವೇನಾದರೂ ಅದಕ್ಕೆ ಪೂರಕ ವ್ಯವಸ್ಥೆ ಮಾಡಬೇಕಲ್ಲ. ವರ್ಷಕ್ಕೊಮ್ಮೆ ಆದರೂ ಪಂಚಾಯತಿಗೆ ಬಂದು ತೆರಿಗೆ ಕಟ್ಟುವ ವ್ಯವಸ್ಥೆಯ ಬಗ್ಗೆ ನಾವೇನಾದರೂ ಒಂದು ಹೊಸ ಆಲೋಚನೆಯನ್ನು ಮಾಡ್ಬೋದಲ್ಲ. ಯಾಕಂತ ಹೇಳಿದರೆ 3ರಿಂದ 4 ಕೋಟಿ ಅನುದಾನ ಉಂಟು ನಮ್ಮ ಹತ್ರ. ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀರಿ? ಅನುದಾನದ ರೀತಿಯಲ್ಲಿ ಮಾಡ್ತೀರಾ? ಡೋರ್ ನಂಬರ್ ಅದನ್ನು ಈಗ ಸದಸ್ಯರು ಹೇಳಿದ್ರು, ಅದರಲ್ಲಿ ಪರ್ಸೆಂಟೇಜ್ ನೀವು ರೀಚ್ ಆಗ್ತದೆ. ಈ ಪರ್ಸೆಂಟೇಜ್ ಯಾವ ರೀತಿ ಮಾಡಬೇಕಂದ್ರೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ. ಒಟ್ಟು ಡೋರ್ ನಂಬರ್ ಎಷ್ಟಿದೆ, ಎಷ್ಟು ಡೋರ್ ನಂಬರಲ್ಲಿ ನಿಮಗೆ ತೆರಿಗೆ ನಮ್ಮ ಪಂಚಾಯತ್ಗೆ ಬಂದಿದೆ, ಆ ಡೋರ್ ನಂಬರ್ ವೈಸಲ್ಲಿ ನೀವು ಪರ್ಸೆಂಟೇಜ್ ಕಲೆಕ್ಷನ್ ಮಾಡಿದ್ರಿ, ಪರ್ಸೆಂಟೇಜ್ ತೆಗೆದ್ರೆ ನಮ್ಮ ಈ ರೆವಿನ್ಯೂ ಕಲೆಕ್ಷನ್ಗೆ ಸ್ವಲ್ಪ ಸುಲಭ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಅಲ್ಲದಲ್ಲ ನಾವು ಮನೆ ನೀರಿನ ಬಿಲ್ಲಿಗೆ ಹೋಗುವಾಗ ಅಲ್ಲಿಯೇ ಸ್ಕ್ಯಾನರ್ ಮಾಡಿ ಏನೋ ಮಾಡೋದಂತೇಳಿ ಉಚಿತಲ್ಲಿ 2 ಸಲ ಬಂದರು ಹೋದ್ರು, ಅದಕ್ಕೊಂದು ಸಮಿತಿ ಆಯಿತು, ಸಮಿತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದರೆ ನೀವು ಎಲ್ಲ ಆಯಿತು ಹೋಯ್ತು. ಇಲ್ಲದಿದ್ದರೆ ನಮಗೆ ಅಲ್ಲಿಂದ ಅದು ನಮಗೆ ರೆವಿನ್ಯೂಗೆ ನಾವು ಯಾಕೆ ನಿಮಗೆ ಅಭಿಪ್ರಾಯ ಕೊಡೋದು ಅಂತ ಹೇಳಿದರೆ ಜನಗಳಿಗೆ ಸಹ ಪೂರಕವಾದ ವಾತಾವರಣದ ರೀತಿ ನಮ್ಮ ಸೌಲಭ್ಯಗಳು ಪಂಚಾಯತಿಂದ ಮನೆಗೆ ತಲುಪಬೇಕು. ಅದರ ಜೊತೆಗೆ ಅವರಿಂದ ಬರುವಂಥ ರೆವೆನ್ಯೂ ನಮ್ಮ ಪಂಚಾಯತಿಗೆ ಬಂದು ನಮ್ಮ ಅಭಿವೃದ್ಧಿಗೆ ಪೂರಕವಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲವೊಂದು ಅಭಿಪ್ರಾಯ ಕೊಟ್ಟಿದ್ದೀವಿ. ಆಗ ನೀವು ನಮ್ಮನ್ನು ಸಮಿತಿ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನೀವು ಸಮಿತಿ ಬೇಡ ನಾವೇ ಮಾಡ್ತೇವೆ ಅಂತ ಹೇಳಿದ್ರಿ, ಯಾವುದು ಆಗಲಿಲ್ಲ ಅಂತೇಳಿ ಆದರೆ ನಾವು ಪ್ರತಿ ನಮ್ಮ ಈ ಸದಸ್ಯತ್ವದ ಅವಧಿ ಈ ರೀತಿ ಮಾತಾಡಿಕೊಂಡೇ ಮುಗಿತದ ಅಂತೇಳಿ ನಮಗೆ ಒಂದು ಚಿಂತನೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು ಒಂದು ಸಲ ನಿಮಗೆ ಅದೇ ದೃಢ ನಿರ್ಧಾರ ಬೇಕು. ಯಾಕೆಂತೇಳಿ ದೃಢ ನಿರ್ಧಾರ ಇದ್ದರೆ ನಮಗೆ ಆಡಳಿತ ಮಾಡಲಿಕ್ಕೆ ಆಗ್ತದೆ. ಕೆಲವೊಂದು ಕಡೆ ನಾವು ಕೆಲಸಗಳನ್ನು ಕೂಡ ಎದುರಿಸಬೇಕಾಗ್ತದೆ. ಅದರಂತೇಳಿ ನಾವು ಸಾಮಾನ್ಯ ಸಭೆಯಲ್ಲಿ ಒಂದು ಕಮಿಟಿ ನಿಮಗೆ ನಿರ್ಧಾರ ಅಂತ ಹೇಳಿದ್ರೆ ದೃಢವಾಗಿ ಮಾಡಿ. ಕಮಿಟಿ ಬೇಕಾ ಬೇಡ ನಾವೇ ಮಾಡ್ತೀವಿ, ನಮಗೆ ನಾವು ಕಮಿಟಿ ಬೇಕು, ನಮಗೆಲ್ಲರಿಗೂ ಮಾಡಲಿಕ್ಕೆ ಬೇಕು ಅಂತಿಲ್ಲ, ಅದು ಕೂಡ ಮಾಡಬೇಕು. ನೀವು ಎಲ್ಲದನ್ನು ನಿರ್ಣಯ ಪುಸ್ತಕದಲ್ಲಿ ಮುದ್ರೆ ಆಗಿರ್ತದೆ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕಾಗಲ್ಲ. ಆಮೇಲೆ ನಾವೇನು ಮಾಡಬೇಕು, ನಮ್ಮ ಅವಧಿ ಮುಗಿದ ನಂತರ ಮಾಹಿತಿ ಅಂತ ತೆಗಿಬೇಕು, ಆಮೇಲೆ ಲೋಕಾಯುಕ್ತಕ್ಕೆ ಕೊಡಬೇಕು, ಇನ್ನೊಂದು ಇನ್ನೊಬ್ಬರಿಗೆ ಕೊಡಬೇಕು. ಆವಾಗ ನಮ್ಮ ಆಯುಷ್ಯ ಮುಗಿದು ನಾವು ಮುದುಕರಾಗಿರ್ತೇವೆ. ನೋಡಿ, ಅಭಿವೃದ್ಧಿ ಆಗ್ತದಾ? ಒಂದು ನಿಮಿಷ, ಅಭಿವೃದ್ಧಿ ಆಗ್ತದಾ? ಇಲ್ಲ. ನಮಗೆ ತಿಂಗಳಿಗೆ ಇರೋದು 800 ರೂಪಾಯಿ. 800 ರೂಪಾಯಿಗೆ ನಾವು 8,000 ಒಂದು ದಿವಸದಲ್ಲಿ ಮಾತಾಡಿ ಹೋಗ್ತೇವೆ. ನಿಮಗೆ ವ್ಯವಸ್ಥೆ ಇದೆ, ಸರ್ಕಾರದಿಂದ ನಿಮಗೆ ಆದಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಇರುವಾಗ ನಿಮಗೆ ಒಂದು 2 ಜನ ಮ್ಯಾನ್ ಪವರ್ ತಗೊಳ್ಳಿಕ್ಕೆ ನಾವೇನಾದರೂ ವಿರೋಧ ಮಾಡಿದ್ದೇವೆ? ನಿಮಗೆ ಟೆಂಡರಲ್ಲಿ 70 ಮ್ಯಾನ್ ಪವರ್ ತಗೊಳ್ಳಿಕ್ಕೆ ಏನಾದರೂ ನಾವು ವಿರೋಧ ಮಾಡಿದ್ದೇವೆ? ನಿಮಗೆ ಕಷ್ಟ ಇದೆ, ಕೆಲಸದ ಒತ್ತಡ ಇದೆ ಅಂತೇಳಿ ಆದರೆ 2 ಮ್ಯಾನ್ ಪವರ್ ತೆಗೆದುಕೊಂಡು ಗುತ್ತಿಗೆ ಆದಲ್ಲಿ ತೆಗೊಳ್ಬಾರದು ಅಂತೇಳಿ ನಾವೇನಾದರೂ ಸಾಮಾನ್ಯ ಸಭೆಯಲ್ಲಿ ನಿಮಗೆ ಅಬ್ಜೆಕ್ಷನ್ ಮಾಡಿದ್ದೇವೆ? ನೀವು ಬಾಯ್ಬಿಡ್ಬೇಕು ಇಲ್ಲ ಅಲ್ಲ. ನಾವೀಗ ನಮಗೆ ಅಲ್ಲಿಂದ ಮೊನ್ನೆ ಈ ಖಾತಾ ವಿಶೇಷ ಅಭಿಯಾನಕ್ಕೆ ಅಂತ ನಾವು ಒಂದು ಸ್ಟಾಫ್ ಅನ್ನು ತಗೊಂಡು ಕರೆಕ್ಟಾ? ಅವರನ್ನು ಯಾಕೆ ತಗೊಂಡಾದ್ರು? ಈ ಖಾತಾ ಅಭಿಯಾನ ಒಂದು ಈ ಖಾತೆಯನ್ನಾದರೂ ಅವರು ಮಾಡಿದಾರಾ? ಒಂದು ಸ್ಪೆಷಲ್ ಚೇಂಬರ್ ಇರಬೇಕು ಅಂತ ಹೇಳಿ ನೀವೇ ಹೇಳಿದ್ದು. ಈ ಖಾತೆಗೋಸ್ಕರ 3 ತಿಂಗಳಿಗೆ ನಾವು ಒಂದು ಜನ ಇರ್ತೇವೆ. ಒಂದಾದ್ರೂ ನಾವು ಮಾಡಿದ್ದೇವೆ ಅಧ್ಯಕ್ಷರೇ, ಒಂದು ಅವರನ್ನು ಇಟ್ಟು ಒಂದಾದ್ರೂ ನಾವು ಮಾಡಿದ್ದೇವೆ. ಮತ್ತೊಂದಕ್ಕೆ ನಾವು ತಗೊಂಡದ್ದು. ನಾವು ಮೊನ್ನೆ ಮಾತಾಡುವಾಗ ನಾನು ಹೇಳಿದ್ದೆ ವಿಷಯ, ಈ ಖಾತೆಗೋಸ್ಕರ ಜನ ತಗೊಳ್ಳೋದು ನಾವು ಒಂದನ್ನು ನಾವು ಮಾಡಲಿಕ್ಕಿಲ್ಲ. ನಾನು ಅದಕ್ಕೆ ಹೇಳುದು, ವ್ಯವಸ್ಥೆ ಏನಾದರೂ ಇರ್ಬೋದು. JE ಅವರಿದ್ದಾರೆ, ಕಂದಾಯ ಇದ್ದಾರೆ, ನೀವಿದ್ದೀರಿ. ಒಂದು ಸ್ಟಾಫನ್ನು ಹೇಗಾದರೂ ಮಾಡಿ 3 ತಿಂಗಳಿಗೆ ವ್ಯವಸ್ಥೆ ಮಾಡುವ. ಸರಿ, ನಮ್ಮಲ್ಲಿ ಒಂದು ಸ್ಟಾಫು ಈಗ ಮೆಟರ್ನಿಟಿಯಲ್ಲಿ ಹೋಗಿದ್ದಾರೆ. ಏನಾದರೂ ಒಂದು 3 ತಿಂಗಳಿಗೆ ವ್ಯವಸ್ಥೆ ಮಾಡಿ ಅಲ್ಲ, ಏನಾದರೂ ಒಂದು ಮಾಡಿ ಒಂದು 3 ತಿಂಗಳಿಗೆ ಯಾರಾದರೂ ಸ್ಟಾಫನ್ನು ಇಟ್ಟು ಆ ಬರ್ತನ್ ಡೆತ್ಗೆ ಒಂದು ಸ್ಟಾಫನ್ನು ಇಟ್ಟು ಇವರನ್ನು ವಿಶೇಷ ಖಾತಾ ಅಭಿಯಾನಕ್ಕೆ ಸೇರಿಸಬಹುದು. ಈಗ ನಾವು 17 ಜನ ಇದ್ದೇವೆ. ಏನಾದರೂ ವ್ಯತ್ಯಾಸ ಇದ್ರು ಸರಿಯಪ್ಪ, ಅವ್ರಿಗೆ ಏನಾದರೂ ಸಂಬಳ ನಮಗೆ ಈ ಇದರಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ.
ಬೇರೆ ಏನಾದರೂ ತೋರಿಸಿ ಅದನ್ನು ಮಾಡಿ ಅಲ್ಲ, ಅದಕ್ಕೆ ಮಾಡ್ಬೋದಲ್ಲ. ಇನ್ನೊಂದು ನಿಮಗೆ ಸಮಸ್ಯೆ, ಯಾವ ಡಿಪಾರ್ಟ್ಮೆಂಟ್ ಅನ್ನು ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅವರ ಹತ್ರನೇ ಕೇಳ್ಬೋದು. ರೆವೆನ್ಯೂ ಯಾರು ಮಾಡ್ತಾರೆ? ರೆವೆನ್ಯೂ ಕಲೆಕ್ಷನ್ ಬಗ್ಗೆ ನಿಮ್ಗೆ ಏನು ಸಮಸ್ಯೆ ಇದೆ? ನಮ್ಮ ಇದು ಈಗ ನಾವು ಕಲೆಕ್ಷನ್ ಮಾಡಲಿಕ್ಕೆ ನಮಗೆ ಕಳೆದ ಫೈನಾನ್ಷಿಯಲ್ ಇರಲಿಕ್ಕಿಲ್ಲ, ಅದಕ್ಕಿಂತ ಮುಂಚೆ ಪೆಂಡಿಂಗ್ ಇದ್ದದ್ದು ಕೂಡ ಇದೆ, ಅದನ್ನು ಅವ್ರು ಹೇಳಿಲ್ಲ ಮುಖ್ಯಾಧಿಕಾರಿಗಳು. ಏನು 75% ಅಂತ ನೀವು ಹೇಳಿದ್ದೀರಲ್ಲ, ನೀವು ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಟ್ಟು ನಿಮಗೆ ಬಂದ ಕಲೆಕ್ಷನ್ ಅದರಲ್ಲಿ ನಿಮಗೆ ಒಂದು ವರ್ಷದ ಎಷ್ಟು ರೆವೆನ್ಯೂ ಇದೆ ಅದರಲ್ಲಿ ನೀವು ಪರ್ಸೆಂಟೇಜ್ ಮಾಡಿದ್ರಿ. ಹಾಗಾದ್ರೆ ನಿಮಗೆ ಆ ಕಳೆದ ವರ್ಷದಲ್ಲಿ ಪರ್ಸೆಂಟೇಜ್ ನಮಗೆ ಎಷ್ಟು ನಿಮಗೆ ಬಂದಂತ ಮೊತ್ತದಲ್ಲಿ ಅದಕ್ಕಿಂತ ಮುಂಚಿನ ವರ್ಷದ ಕೂಡ ಇದೆ, 22, 23 ಇರ್ಬೋದು, ನಮಗೆ ಲಾಸ್ಟ್ 23 ನಾನು ಹೇಳಿದೆ 23, 22 ಇರ್ಬೋದು. ಅದೇ ಆಗ ಪರ್ಸೆಂಟೇಜ್ ಆಗೋದು. ನಾವೆಂತ ಹೇಳೋದು ಅಂತ ಹೇಳಿದ್ರೆ ಇಯರ್ಲಿ ಬೇಸಿಸ್ ನೀವು ಅದನ್ನು ರೆವೆನ್ಯೂ ಮಾಡಿ. ಅವರಿಗೆ ಕಷ್ಟ, ಅವರಿಗೆ ಸೋಮೇಶ್ವರ ಕೂಡ ಇದೆ, ಸೋಮೇಶ್ವರ ಇದೆ. ಆಗ ಅದಕ್ಕೆ ನೀವು ಒಂದು ಯಾರಾದರೂ ಈಗ ನಿಮ್ಗೆ ಏನು ಸಮಸ್ಯೆ ರೆವೆನ್ಯೂ ಬಗ್ಗೆ ನೀವು ಹೇಗೆ ದೊಡ್ಡ ದೊಡ್ಡ ಟ್ಯಾಕ್ಸ್ ಮಾಡಿ ಬರ್ತದೆ, ಅದು ಕೂಡ ಕೆಲವೊಂದು ಇದಕ್ಕೆ ಕೆಲವೊಂದು ಖಾಸಗಿ ಸಂಸ್ಥೆಯವರಿಗೆ ನೋಟಿಸ್ ಕೊಟ್ಟು ತುಂಬ ಪೆಂಡಿಂಗ್ ಇದೆ. ಯಾರ್ದಂತೇಳಿ ನಾವು ಏನು ಬಂದಿಲ್ಲ, ನಿಮ್ಗೆ ಗೊತ್ತಿರೋದು ಅವ್ರು ಇನ್ನೂ ಕೂಡ ಕೊಡಲಿಲ್ಲ. ಅದಕ್ಕೇನು ಆ್ಯಕ್ಷನ್ ತಗೊಂಡಿದ್ದೀವಿ? ಕಳೆದ 3 ಸಾಮಾನ್ಯ ಸಭೆಗಿಂತ ಮುಂಚೆ ನಾವು ಹೇಳಿದ್ದೇವೆ ನಾವು ನೋಟಿಸ್ ಬಿಡ್ತೇವೆ ಅಂತ ಹೇಳಿ. ಕನಚಿರೋದು ಎಷ್ಟು ಬಾಕಿ ಇದೆ ನಿಮಗೆ? ಮುಖ್ಯಾಧಿಕಾರಿ ಅವರಿಗೆ ಗೊತ್ತು, ನಮಗೆ ಕನಚಿರೋದು ಎಷ್ಟು ಬಾಕಿ ಇದೆ? ಅವ್ರ ಖಾತೆ ಮೊಬೈಲ್ ಶೇರ್ ಮಾಡಿ ನಾನು ಕೊಡ್ಬೇಕು ನಿಮಗೆ ಕನಚಿರೋದು ಎಷ್ಟು ಬಾಕಿ? ನೀವು ಸಾಮಾನ್ಯ ಮಾಧ್ಯಮದ ಅಲ್ಲ ನಾನು ಆಯ್ಕೆ ಆದ ಮೇಲೆ ಅತಿ ಹೆಚ್ಚು ಶಿಬಿರವನ್ನು ಮಾಡಿದ್ದೇನೆ. ಅಲ್ಲ, ಏಪ್ರಿಲ್ ಅಂದ್ರೆ ಈ ಸಾವಿರ ಇದೇ ಫಸ್ಟ್ ಎಲ್ಲ ವಾರ್ಡಲ್ಲಿ ಮಾಡಿದ್ರೆ ಮತ್ತೆ ಹೀಗೆ ಮೂರು ತಿಂಗಳಿಗೆ ನಾವು ಅಚೀವ್ಮೆಂಟ್ ಆಗ್ತದೆ. ಇಲ್ಲದಿದ್ದರೆ ನಾವು 3 ಜನ ಈಗ ಮಾಡಿದ್ವಿ. ಈಗ 2 ತಿಂಗಳು ಕಲಿ 2 ತಿಂಗಳ ನಂತರ ಕೆಲವೊಂದು ಅಧ್ಯಕ್ಷರು ರೆವೆನ್ಯೂ ಟ್ಯಾಕ್ಸ್ ಇದೆ ಅದೇ ಮಾತದ ಆಮೇಲೆ ಬರ್ತೇವೆ. ಈಗ ರೆವೆನ್ಯೂ ನಾವು ಅಲ್ಲೇ ಶಿಬಿರ ಮಾಡಿ ಎಲ್ಲರದ್ದು ಒಟ್ಟಿಗೆ ಬರುವಾಗ ನಾವು ಮಾಡುವ ನಮ್ಮ ಈಗ ನಾವು ಇಲ್ಲಿ ವಾಸ ಮಾಡಿ ಅದರ ನಂತರ ನಮಗೆ ಎಷ್ಟು ಬಾಕಿ ಆಗ್ತದೆ ಆವಾಗ ನಾವು ಜನ ಹಾಕಿದ್ರೆ ನಮಗೆ ತುಂಬ ಒಂದು ಲಾಭ. ಇಲ್ಲದಿದ್ದರೆ ಕಟ್ಟುವ ಮನಸ್ಥಿತಿ ಇದ್ದವರು ನಾವು ಜನ ಮಾಡಿ ಹಾಕಿದ್ರೆ ಏನು ಲಾಭ? ಲಾಭ ಮೆಚ್ಚೆಗೆ ಮಾತ್ರ ಅದಕ್ಕೆ ಆರಯ್ಯ ನಾವು ಮೊದಲೆಲ್ಲ ವಾರ್ಡಿನಲ್ಲಿ ಶಿಬಿರ ಮಾಡಿ ಈಗ ನಾವು ಈಗಲೇ ಜನ ಮಾಡಿದ್ವಿ. ಕಟ್ಟುವ ಮನಸ್ಥಿತಿ ಇರುವವರು ಕಟ್ಟಿದ್ರೆ ನಾವು ಜನ ಮಾಡಿದ್ದಕ್ಕೆ ನಮಗೆ ಪ್ರವೇಶ ಆಗ್ತದೆ. ಅದರ ನಂತರ ಯಾರು ಕಟ್ಟದ ಮನಸ್ಥಿತಿ ಇರ್ತಾರೆ ಬಡವರನ್ನು ಸ್ವಲ್ಪ ನೋಡಿ ಅದಕ್ಕೆ ನಾವು ಫೋರ್ಜರಿ ಮಾಡಿದ್ರೆ ಹಣ ಇದ್ದು ಬಾಡಿಗೆ ಮನೆ ಇದ್ದು ಯಾರು ಕಟ್ಟಲಿಲ್ಲ ಅಂತ ಅವ್ರನ್ನ ನಾವು ಮಾಡಿಲ್ಲ. ಹಾಗೆ ರೆವೆನ್ಯೂ ಒಟ್ಟು ಟೋಟಲ್ ಒಟ್ಟು ಎಷ್ಟು ರೆವೆನ್ಯೂ ಬಾಕಿ ಇದೆ? 2016ರಿಂದ ಈವರೆಗೆ ಎಷ್ಟು ಕಟ್ಟಿದೆ? ನಿಮ್ಮದು ಏನಂತ ಹೇಳಿದ್ರೆ ಕಳೆದ ಫೈನಾನ್ಷಿಯಲ್ ತುಂಬ ಬಾಕಿ ಇದೆ. 71,14,000 ಕಳೆದ ವರ್ಷ ಮೊನ್ನೆ ಅಲ್ಲಿ ನಮ್ಮ ಒಂದು ಶಿಬಿರಕ್ಕೆ ಬಂದಿದ್ದಾರೆ 9 ತೊಂದರೆ ಇಲ್ಲ, ವ್ಯತ್ಯಾಸ ಎಲ್ಲ ನಾವು ಸರಿ ಮಾಡಿದ್ದಾರೆ. ನಾನು ಹೇಳ್ತೇನೆ ನಾವು 2016 ಈವರೆಗೆ ಬಾಕಿ ಅಂತ ಇದ್ರೆ ಒಟ್ಟಿಗೆ ಮಾಡಲಿಕ್ಕೆ ಆಗಲಿಲ್ಲ. 1 ವರ್ಷ ತಲೆ ಕೈ ಬಿಟ್ಟಿದ್ದೇವೆ ನಾವು ಇದ್ದೇವೆ. ನೀವು ತಲೆಗೆ ಕೈ ಟೆನ್ಷನ್ ಮಾಡಿದ್ರೆ ಈಗ ನಮಗೆ ಪೂರಕವಾಗಿ ನಾವು ನಿಮ್ಮೊಂದಿಗೆ ಇದ್ದೇವೆ. ಅದರಲ್ಲಿ 2 ಮಾತಿಗೆ ನಮಗೆ ಅಭಿವೃದ್ಧಿಗೆ ನಮಗೆ ರೆವೆನ್ಯೂ ಬರಬೇಕು. ಇದು ಮಾತಾಡಿ ನಾವು ನೆಕ್ಸ್ಟ್ ಸಾಮಾನ್ಯರಿಗೆ ನೀವು ಅದಕ್ಕೆ ಏನಾದರೂ ಸ್ಪಂದನೆ ಕೊಟ್ಟರೆ ಮಾತ್ರ ತುಂಬ ಇದೇ ಹೋಗ್ತದೆ. ಮತ್ತೆ ಅವರು ಬಯ್ಯ ಗೊತ್ತಾಗಬೇಕು. ಇವತ್ತು ಸ್ವಲ್ಪ ಸ್ಪಂದನೆ ಕೊಟ್ಟರೆ ನಾವು ಮಾಡ್ಬೋದು. ರಸ್ತೆ ಬಗ್ಗೆ ಚರಂಡಿ ಅಂತ ಆಗಿದೆ, ಅದು ನಮ್ಮದು ಇದು ಓಪನ್ ಟೆಂಡರ್ ಅಲ್ಲ, ಯಾವುದೇ ಪೇಜ್ ನಂಬರ್ 5 ಇಲ್ಲ ಮೊದಲ ಪೇಜ್ ನಂಬರ್ 5ರಲ್ಲಿ ರಸ್ತೆ ಬಗ್ಗೆ ಚರಂಡಿಗಳು ಅಂತೇಳಿ 1,42,000 ಇಟ್ಟಿದೆ. ಓಪನ್ ಸಂಖ್ಯೆ 2 ಸಾರ್ವಜನಿಕ ಕಾಮಗಾರಿ. ಈಗ ಹೈಮಾಸ್ತಿ ಕೂಡ ಮೊದಲು ಅದು ಚೆಕ್ಕಾದ 1 ಲಕ್ಷ ನಾವೀ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಈಗ
ಈ ಅಂಗಡಿಯ ವಸೂಲಿಯ ಬಗ್ಗೆ, ಜಾಹೀರಾತು ಶುಲ್ಕದ ಬಗ್ಗೆ, ಅಲ್ಲದಿದ್ದರೆ ಈ ನೀರಿನ ಕಲೆಕ್ಷನ್ನ ಬಗ್ಗೆ ಇದನ್ನೆಲ್ಲ ಯಾಕೆ ಮಾತಾಡೋದು ಅಂತ ಹೇಳಿದ್ವಿ. ನಾವಾಗಲಿ ಯಾರಾಗಲಿ ಈ ಡೆವಲಪ್ಮೆಂಟ್ ಎನ್ನುವ ವಿಷಯ ಯಾರಿದ್ರು ಹೇಗಿದ್ರು ಪ್ರಕ್ರಿಯೆ ಅದು ನಿರಂತರ ಪ್ರಕ್ರಿಯೆ. ಸರ್ಕಾರದಿಂದ ಅನುದಾನ ಮಾಡ್ತದೆ, ಹೇಗಿದ್ರು ಟೆಂಡರ್ ಆಗ್ತದೆ, ಆಗ್ತಾ ಹೋಗ್ತದೆ. ಈ ಕೆಲಸ ಕಾರ್ಯ ಆಗದಿದ್ದರೆ ಆ ಗ್ರಾಮ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರದಿಂದ ಪ್ರಶಸ್ತಿ ಬಂದಿದೆ, ಅದು ನಮಗೆ ಖುಷಿ ಇದೆ. ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ. ಇದನ್ನೆಲ್ಲ ನಾವು ಒಟ್ಟು ಸೇರಿ ಮಾತಾಡೋದು. ಅದಕ್ಕೋಸ್ಕರ ನಾವು ಪ್ರತಿ ಸಲ ನೀವು ನಿಮಗೆ ಕೂಡ ಅದರಲ್ಲಿ ಒಳ್ಳೆ ಉತ್ತಮ ರೀತಿಯ ಸ್ಪಂದನೆ ಸಿಗ್ತದೆ. ಅಧ್ಯಕ್ಷ ಮಾಡ್ತೀರಿ ಅಂತ ಹೇಳಿ ನಮಗೆ ಗೊತ್ತಿದೆ. ಆದ್ದರಿಂದ ಇದನ್ನೊಂದು ನೀವು ಮಾಡಿದ್ರೆ ನಮಗೆ ಅಭಿವೃದ್ಧಿಗೆ ಕೂಡ ಆಗ್ತದೆ. ಈಗ ಒಟ್ಟು ನಮ್ಮ ಇಂದಿನ ಕ್ಯಾಂಟೀನ್ಗೆ ಒಟ್ಟು ಎಷ್ಟು ವೆಚ್ಚ ಟೋಟಲ್ ಎಲ್ಲ ಸೇರಿ ನಮ್ಮದಲ್ಲ ಒಟ್ಟು ಆ ವ್ಯವಸ್ಥೆಗೆ ಇಲ್ಲಿ 12 ಲಕ್ಷ ಇದೆ. 50% ಆದರೆ ಕೋಟೆಗಾರ ಕ್ಯಾಂಟೀನ್ ಅಂತ ಹೇಳಿ ಕೂಡ ಇರ್ಬೋದು. ನಾವು ಕಳೆದ ಸಲ ಕೇವಲ ಸ್ವಲ್ಪ ಅಮೌಂಟ್ಗೆ ಮಾತಾಡ್ತೀವಿ. ಈಗ ಅಲ್ಲಿ 12 18 ಏನಾಗ್ತದೆ ಮತ್ತೆ ಇವಾಗ ಅದೆಲ್ಲ ಇರಲಿಲ್ಲ. ಆಮೇಲೆ ಟೆಂಡರ್ ಆಗುವಾಗ ಆ್ಯಡ್ ಆಗಿದೆ. ಸಮಸ್ಯೆ ಪರಿಹಾರ ಈ ಕೆಳಗಿನ ಮೂರು ಕಾಮಗಾರಿಗಳನ್ನು ನಿರ್ವಹಿಸಲಾಗಿದ್ದು ಸ್ವೀಕೃತವಾದ ಟೆಂಡರ್ಗಳನ್ನು ನಾಮಪತ್ರ ಪಟ್ಟಿಗೆ ಇರಿಸಲಾಗಿದೆ. ಸದರಿ ಕಾಮಗಾರಿಯನ್ನು ಕಡಿಮೆದರ ಸೂಚಿಸಿದ ಗುತ್ತಿಗೆದಾರರ ಟೆಂಡರ್ ಅಂಗೀಕರಿಸುವುದು 2025-26 ಸಾಲಿನ ಪಟ್ಟಣ ಪಂಚಾಯತ್ ಕೋಟೆಗಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಕೋಟೆಗಾರ ಜಂಕ್ಷನ್ ಹೊಸದಾಗಿ ನಿರ್ಮಿಸಿ ವೈದ್ಯರ ಕ್ಯಾಂಟೀನ್ಗೆ ಆವರಣವನ್ನು ಇಟ್ಟಲಾಗಿದ್ದು ಎಕ್ಸ್ಪೆಕ್ಟೆಡ್ ಸಿಸಿಟಿವಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಮತ್ತು ನೈರ್ಮಲ್ಯ ದೀಪ ಅಳವಡಿಸುವುದು. ಎಷ್ಟು ಸಂಖ್ಯೆಗಳು? ಪೇಜ್ ನಂಬರ್ 10. ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವೈದ್ಯನಾಥ ನಗರ, ಕುಸಲ್ ನಗರ ಮತ್ತು ಮಾಡೂರು ಅಯ್ಯಪ್ಪ ಮಂದಿರದ ಬಳಿ ಕೊಳವಾಗಿ ನೆಲೆಸಿರುತ್ತಿರುವ ಸಿಬ್ಬಲ್ ಪಂಪ್ ಸೆಟ್ ಕಾಲಂ ಪೈಪ್ ಮತ್ತು ಜಿಐ ಪೈಪ್ಗಳ ಮೇಲಕ್ಕೆತ್ತುವ ಈ ಪೈಪ್ ಪುತ್ತೂರಿದು ಪಂಪ್ ಕೆಳಗೆ ಬಿಟ್ಟು ಅದು ತೆಗೆಯುವುದಿಲ್ಲ. ಪುತ್ತೂರಿಂದ ಇನ್ನೂ ಕೂಡ ಆ ಮಷೀನ್ ಬರಲಿಲ್ಲ. ಮೊನ್ನೆ ಬಂದವರು ನೋಡಿದ್ದಾರೆ, ಯಾರು ಶೈಲೇಶ್ ತೋರಿಸಿದ್ದಾರೆ, ನೋಡಿದ್ದಾರೆ. ಅದಕ್ಕಿಂತ ಮುಂಚೆ ನಾವೀಗ ಕೆಲವೊಂದು ಕೊಳವಾಗಿ ಮುಚ್ಚಿದ್ದಾರೆ. 200-300 ಪೈಪ್ ಇದು ಬಂದು ಬರುವಾಗ ಇದು ನಮಗೆ ಸಮಸ್ಯೆ ಸದ್ಯಕ್ಕೆ ಆಗ್ತದೆ. ಯಾಕೆಂತೇಳಿ ಅವರಿಗೆ ಏನಂತೇಳಿ ಅವರು ಯಾಕೆಂದ್ರೆ ಆಗದೆ ಮಾಡೋದು ಅಂತ ಸುಮ್ಮನೆ ಎಲ್ಲದಕ್ಕೂ ಬಿದ್ದದಕ್ಕೆ ಒಂದು ಕೋಲ್ವರ ಸಂಖ್ಯೆ ಆಗ್ತದೆ. ಕೋಲ್ವರ ಸಂಖ್ಯೆ ಪಂಪಿಗೆ 50,000 ತನಕ ಅವರು ಕೇಳಿದಾಗಿ ಹೊಸದು ಪಂಪ್ ಕೊಡ್ತೇವೆ, ಹಾಕುವಾಗ ನಾವು ಹೋಗ್ತೇವಾ? ಹೋಗ್ತೇವಾ? ಇಷ್ಟವರೆಗೆ ಹೋಗಿದ್ದೇವಾ? ಹಾಗಾದ್ರೆ ಹೊಸ ಪಂಪೆ ಅಲ್ಲಿ ಆಗ್ತಾರೆ ಅಂತೇಳಿ ವಿಶ್ವಾಸ ಅಷ್ಟೇ. ಅವರು ಫೋಟೋ ತೆಗಿತಾರ ಅಂತ ವಾರ್ಡಿನ ಕೌನ್ಸಿಲರ್ ಫೋಟೋ ತೆಗೆಯುವುದು ಸರಿ ಇದೆ. ನನಗೆ ಕೂಡ ಹೋಗಿ ನನ್ನ ಮನೆಯದು ಪಂಪಲ್ಲಿ ಫೋಟೋ ತೆಗೆಯುವುದು ನೋಡ್ಬೇಕಲ್ಲ. ಅದೆಲ್ಲ ನೆಕ್ಸ್ಟ್ ಮಾತ್ರ ನೋಡ್ಬೇಕಲ್ಲ. ನಾವು ನಿಮಗೆ ಹೇಳಿ ವಿಶ್ವಾಸ ಇದೆ. ಆದರೆ ಸ್ವಲ್ಪ ಇಲ್ಲದಿದ್ದರೆ ಇಷ್ಟೊಂದು ಪಂಪ್ಗಳು ನಮಗೆ ನಿರಂತರವಾಗಿ ಹೊಸ ಪೈಪ್ ಪಂಪ್ ಪರ್ಚೇಸ್ ಅಂತ ಹೇಳಿ ನಮಗೆ ಕಾಮಗಾರಿ ಮಾಡುವಂಥ ವ್ಯಕ್ತಿ ನಮ್ಮ ಪಟ್ಟಣ ಪಂಚಾಯತ್ ಮಾತ್ರ, ಬೇರೆ ಬೇರೆ ಗ್ರಾಮದಲ್ಲಿ ಪ್ರೈವೇಟ್ ಕೂಡ ಮಾಡ್ತಾ ಇದ್ದಾರೆ. ಅವರು ಆ ರೀತಿ ಅಂತ ಮಾಡ್ಬೋದು, ವಿಶ್ವಾಸ ಇದೆ. ನಾವು ಸ್ವಲ್ಪ ನೋಡೋದು ಅತಿ ದೊಡ್ಡ ಪ್ರವಾಹ ಸಾಧಾರಣ ದೊಡ್ಡ ಮಟ್ಟದ ಮಳೆ ಬಂದಿದೆ. ನಾವು ಈ ಬಗ್ಗೆ ಸರಿಯ ಮಳೆ ಆದದ್ದು ಮೊನ್ನೆ ಸದಸ್ಯರು ಅದನ್ನು ಪ್ರಸ್ತಾಪಿಸಿದ್ದೇವೆ. ಮಳೆ ಬಂದಾದ ಮೇಲೆ ನಾವು ತುರ್ತಾಗಿ ಅದಕ್ಕೆ ಸ್ಪಂದನೆ ನೀಡಿದ್ದೇವೆ. ಒಟ್ಟು ಅದರ ವರದಿಯೇ ನಮ್ಮ ಗ್ರಾಮದಲ್ಲಿ ಎಷ್ಟು ಹಾನಿಯಾಗಿದೆ, ಯಾವ ಕ್ರಮ ಕೈಗೊಂಡಿದ್ದೇವೆ ಅಂತ ನಮಗೆ ಈ ಸಭೆ ಮೂಲಕ ತಿಳಿಸಿಕೊಟ್ಟು ಬಾರಿ ಒಳ್ಳೆಯದು. 2 ಮನೆಗಳಿಗೆ ತೀವ್ರ ಹಾನಿ ಇದೆ. ಅದಕ್ಕೆ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಅಮೌಂಟ್ ಕೂಡ ಅವರ ಅಕೌಂಟಿಗೆ ಜಮೆ ಆಗಿದೆ. ಆನಂತರ 9 ಭಾಗಶ ಬಾಕಿ ಇತ್ತು ಎಲ್ಲ 345 ಮಳೆಯಿಂದ ನೀರು ಒಳಗೆ ಹೋಗಿದೆ. ಎಲ್ಲ ಇದಕ್ಕೂ ಕೂಡ ಅಮೌಂಟ್ ಕಂದಾಯ ಇಲಾಖೆಯಿಂದ ಒಂದು ಉಚ್ಚಿಲ ಸ್ಟಾರ್ಟಿಂಗ್ ನಮ್ಮ ಇನ್ಸ್ಟಾಗ್ರಾಮ್ ಉಚ್ಚಿಲದಿಂದ ನಮ್ಮ ಕಾಳಿಕಾಂಬ ಹಾಕಿ ಅಲ್ಲಿಂದ ಡಿವೈಡ್ ಆಗಿ ಒಂದು 300 ಆಗಿ ಹೋಗ್ತದೆ, ಒಂದು ಹಿಟ್ಟೆ ಆಗ್ತಿರೋ ಹೋಗ್ತದೆ. ದೊಡ್ಡ ಹರಬೋಗುತ್ತು ಯಾವುದು ಇದನ್ನು ಬ್ಯಾಂಗ್ಳೂರಿನ ಅರ್ಥದಲ್ಲಿ ರಾಜಕಾಲುವೆ ಅಂತ ಹೇಳ್ತಾರೆ. ಮತ್ತೊಂದು ತೋಡು ರಾಘವೇಂದ್ರ ಮಾಸ್ಟರ್ ಮನೆಯಿಂದ ಸ್ಟಾರ್ಟ್ ಆದರೆ ಒಂದು ನಮ್ಮ ಕುಳಿತಲ್ಲಿಂದ 2 ಡಿವೈಡ್ ಆಗ್ತದೆ. ಅದು ಒಂದು ಕನಚೂರಿಗೆ ಹೋಗ್ತದೆ, ಒಂದು ನಡಾರಾಗಿ ಆ ಕಡೆಯಿಂದ ಹೋಗ್ತದೆ. ಇದು ನಮ್ಮ ಗ್ರಾಮದಲ್ಲಿರುವ ಪರಂಬೋಕು ತೋಡು, ಹೌದಲ್ವಾ? ಮೊನ್ನೆ ಮಳೆ ಬಂತು, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಮಳೆ ಬಂದದ್ದು ಕೋಟೆಗಾರಲ್ಲಿ 318 ಸೆಂಟಿಮೀಟರ್. ಆ ವಿಷಯ ಅದಲ್ಲ,
ಮರುದಿವಸ 420 ಸೆಂಟಿಮೀಟರ್ ಮಳೆ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮದಲ್ಲಿ ಆಗಿದೆ. ಆದರೆ ಅಲ್ಲಿ ಇಂಥ ಯಾವುದೇ ಪ್ರವಾಹ ಬರಲಿಲ್ಲ. ನಮ್ಮ ಗ್ರಾಮದಲ್ಲಿ ಮಾತ್ರ ಇಂಥ ಪ್ರವಾಹ ಬಂದದ್ದು ಯಾಕೆ? ಇದನ್ನು ನಾವು ಒಂದು ಹಿಂದಿನ ಬಾಡಿ ಇರುವಾಗ 4 ವರ್ಷಕ್ಕಿಂತ ಮುಂಚೆ ನಾವು ಮಾತಾಡಿದ್ದೇವೆ. ಇನ್ನು ಕೋಟೆಗಾರಿಗೆ ಸಹ ಬೋಟ್ ಮತ್ತು ಲೈಫ್ ಜಾಕೆಟ್ ಇಟ್ಕೊಂಡು ಬರುವ ಪರಿಸ್ಥಿತಿ ಬರ್ಬೋದು ಅಂತ ನೋಡುವಾಗ ಅದೇ ಪರಿಸ್ಥಿತಿ ಈಗ ಬಂತು. ಬರಲಿಕ್ಕೆ ಮೇನ್ ಕಾರಣ ಎಂತ? ಇದನ್ನು ನಾವು ಹುಡುಕಿದ್ದೇವಾ? ಇದರ ಬಗ್ಗೆ ನಾವೇನಾದರೂ ಕ್ರಮ ಕೈಗೊಂಡಿದ್ದೇವಾ? ಒಂದೇ ಒಂದು ಪರಂಬೋಕು ತೋಡಿನ ಆ ಭಾಗ ಮತ್ತು ಈ ಭಾಗದಲ್ಲಿ 6 ಫೀಟ್ ಅಗಲದಲ್ಲಿ ಜಾಗ ಇದೆ. ಯಾವುದೇ ಕಾರಣಕ್ಕೂ ಯಾರು ಅದನ್ನು ಒತ್ತುವರಿ ಮಾಡಬಾರ್ದು. ಎಷ್ಟು ಒತ್ತುವರಿ ಆಗಿದೆ? ಎಲ್ಲ ಮನೆಗಳು ಅದನ್ನ ಪರಂಬೋಕಿನ ಜಾಗದಲ್ಲಿ ಇದೆ. ನಾವು ಏನು ಮಾಡಿದ್ದೇವೆ? ಇನ್ನು ಮುಂದಕ್ಕೆ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಉಚ್ಚಿಲದ ಭಾಗ ಇನ್ನು ನಮ್ಮ ಕಿಯಾನ್ಸದವರ ಭಾಗ ಕಂಪ್ಲೀಟ್ ಇನ್ನು ನೀರಲ್ಲಿ ಮುಳುಗಿ ಹೋಗಿದ್ವಿ ಮಳೆ ಬಂದಾಗ. ಈಗ ಹೇಳುವಾಗ ಹೇಳಿ ಯಾರು ಏನಂತ ಉಚ್ಚಿಲದಲ್ಲಿ ಅರುವೆ ಓಪನ್ ಆಗಿಲ್ಲ ಅಂತ. ನಮ್ಮ ಸಾಯಿಧಾಮದಲ್ಲಿ ಯಾವ ಅರುವೆ ಉಂಟು? ಸಾಯಿಧಾಮ ಜಲಾಮೃತ 10-12 ಮನೆ ಕಂಪ್ಲೀಟ್ ನೀರಲ್ಲಿ ಇಷ್ಟು ನೀರು, ಸೊಂಡದ ತನಕ ನೀರು. ಇಲ್ಲಿ ಯಾವ ಕಡಲ್ ಬಂದಿದೆ? ಉಳ್ಳಾಲದ ಭಾಗ ಯಾವ ಕಡಲ್ ಬಂದಿದೆ? ನಾವು ಇದರ ಬಗ್ಗೆ ಏನಾದರೂ ಕೈಗೊಳ್ಬೇಕು, ಕ್ರಮ ಕೈಗೊಳ್ಬೇಕು. ಯಾಕೆ ಹೇಳೋದಂದ್ರೆ ಲೈಸೆನ್ಸ್ ಕೊಡ್ತೇವೆ. ಈ ಪರಮೋಗ ತೋಡಿನ ಸೈಡಲ್ಲಿ ಯಾವುದೇ ಕಾರಣಕ್ಕೆ 6 ಫೀಟ್ನ ಜಾಗದಲ್ಲಿ ಏನು ಮಾಡಲಿಕ್ಕೆ ಬಿಡಬಾರ್ದು. ಇದು ನಮ್ಮ 15 ಸದಸ್ಯರಿಗೂ ನೆನಪಿರಬೇಕು. ಎಲ್ಲರೂ ಬಂದ ಇಂಪ್ಲಾನ್ಸ್ ಅಲ್ಲಿ ಬಂದ ತೋಡಿನ ಸೈಡಿಗೆ ಕಟ್ಟುವಾಗ ಎಲ್ಲರೂ ಬಂದ ಹಿಂದೆ ನೊಂದಿ ಬರಲಿ ಅಂತ. ಇದು ಸಮಸ್ಯೆ ಯಾವಾಗ? ಇವತ್ತು ಬರುವುದಿಲ್ಲ, ಈಗ ಬಂತು ನೋಡಿ. ಇನ್ನೊಂದು 4 ವರ್ಷ ಕಳೆದಾದ್ಮೇಲೆ ಇದೇ ರೀತಿ ಒಂದೇ ಗ್ರಾಮಕ್ಕೆ ಮಳೆ ಬಂತು. ಇದು ಸೇಮ್ ರೀಸನ್. ನಿಮಗೆ ಉದಾಹರಣೆಯಾಗಿ ಕೊಡ್ತೇನೆ. ಗ್ರಾಮ ಪಂಚಾಯತ್ ಇರುವಾಗ ನಮ್ಮ ಸಾಯಿಧಾಮದ ಮೇಲಿಂದ ಶಕ್ತಿ ಕಂಪೌಂಡಿಂದಾಗಿ ಮತ್ತೆ ಸಾರಥಿ ನಗರ ಆಗಿ ಎಲ್ಲ ನೀರು ಅಲ್ಲಿಂದ ಬರ್ತದೆ. ಬರುವಾಗ ಎಲ್ಲ ಓಪನ್ ಆಗಿ ನೀರು ಬರ್ತದೆ. ಸಾಯಿಧಾಮದ ಹತ್ತಿರ ಗುಪ್ತ ನೀರು ಯಾವುದು ಚರಂಡಿ ಮಾಡಿ ಕ್ಲೋಸ್ ಚರಂಡಿ ಮಾಡಿದ್ದಾರೆ. ಫುಲ್ಲು ಕ್ಲೋಸ್ ಚರಂಡಿ ಮಾಡಿ ಒಂದು ಕಡೆಯಿಂದ ಓಪನ್ ಆಗಿ 10 ಕಿಲೋಮೀಟರ್ ತನಕ ಬಂದು ಚರಂಡಿ. ಇದರಲ್ಲಿ ಮಳೆ ಬರುವಾಗ ನಾವು ತ್ಯಾಜ್ಯವನ್ನು ಏನಾದರೂ ನಿಯಂತ್ರಿಸ್ಬೋದು. ಈ ಮಳೆ ಬರುವಾಗ ತೆಂಗಿನಕಾಯಿ ಬೀಳ್ತದೆ, ಮತ್ತೆ ಮಡಲು ಬೀಳ್ತದೆ. ಇದನ್ನು ಯಾರಿಗಾದ್ರೂ ನಿಲ್ಲಿಸಲಿಕ್ಕೆ ಸಾಧ್ಯವಾ? ಇದು ಬಂದು ಏನಾಗ್ತದೆ? ಈ ಚರಂಡಿಯಲ್ಲಿ ಹೋಗಿ ಸಿಕ್ಕಾಗಿಬಿಡ್ತದೆ. ಕಂಪ್ಲೀಟ್ ಓವರ್ಫ್ಲೋ ಆಗಿ ನೀರು ಓವರ್ಫ್ಲೋ ಆಗಿ ಎಲ್ಲರ ಮನೆಯಲ್ಲಿ ಎಲ್ಲ ನುಗ್ಗಿಕೊಂಡು ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ಇದನ್ನು ಓಪನ್ ಮಾಡಲಿಕ್ಕೆ ಹೋದರೆ ಒಂದು 10-15 ಮನೆಯದ್ದು ಚರಂಡಿ, ಡ್ರೈನೇಜ್ ಬಿಟ್ಟು, ಗೋಡೆ ಎಲ್ಲ ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ಆಯಿತು, ಇನ್ನು ಏನು ಮಾಡಲಿಕ್ಕೆ ಆಗುದಿಲ್ಲ. ಇನ್ನೂ ಆಗುವುದನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಬೋದು? ಇದರ ಬಗ್ಗೆ ಸ್ವಲ್ಪ ಗಮನ ಕೊಡ್ಕೊಳ್ಳಿ. ಎರಡೂ ಭಾಗದ ರಾಜಕಾಲುವೆ ಟೈಪ್ ಮುಂದೆ ಇನ್ನು ಕ್ರಮೇಣ ಆಗುವಾಗ ಅದು ರಾಜಕಾಲುವೆ. ಅದನ್ನು ಒತ್ತುವರಿ ಮಾಡಿದಾಗ ನಾವೇನಾದರೂ ಕ್ರಮ ಕೈಗೊಳ್ಳಿಕ್ಕೆ ಆಗ್ತದ? ಅಲ್ಲ, ಅದನ್ನು ವಿ ಅವರಿಗೆ ನೋಟಿಸ್ ಕೊಟ್ಟು, ಅದನ್ನು ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟು ನಿರ್ಣಯ ಮಾಡಲಿಕ್ಕೆ ಆಗ್ತದ? ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಇನ್ನು ಕಾಳಿಕಾಂಬದ ಭಾಗ, ಕಾಚಾರ್ ಭಾಗ, ಉಚ್ಚಿಲದ ಭಾಗ ಕಂಪ್ಲೀಟ್ ದೋಣಿಯಲ್ಲಿ ಹೋಗ್ಲಿಕ್ಕೆ ನೆನಪಿರ್ಬೋದಿಲ್ಲ ಅಂತ ಗೊತ್ತಿಲ್ಲ. ನಾವು ಹುಟ್ಟುವುದಕ್ಕಿಂತ ಮುಂಚೆ ಕಾಚಾರ್ ಸಂಘ ಮುಳುಗಿದಂತೆ ಒಂದು 20 ವರ್ಷದ ಹಿಂದೆ. ನಾವು ಹುಟ್ಟಲೇ ಇಲ್ಲ ಆ ಟೈಮಲ್ಲಿ ಕಾಚಾರ್ ಸಂಘ ಮುಳುಗಿದ್ದು. ಇದು ಈ ವರ್ಷ ಮುಳುಗಿದೆ. ಕಂಪ್ಲೀಟ್ ನೀರು ಇಡೀ 2 ಗ್ರಾಮವೇ ಹೋಗ್ಲಿಕ್ಕಾಗದ ಪರಿಸ್ಥಿತಿ. ಅಲ್ಲಿ ನಮ್ಮ ಕಲ್ಲಪ್ಪಲ್ಲಿ ಕೂಡ ಸೇರಿ ಅಲ್ಲಿ ಕೂಡ ಫುಲ್ಲು ಮುಳುಗಿದೆ. ಏನು ಮಾಡಲಿಕ್ಕೆ ಆಗುದಿಲ್ಲ. ಇದರ ಬಗ್ಗೆ ನಾವು ಮುಂಜಾಗ್ರತವಾಗಿ ಮುಂದೆ ಆಗುವ ಅಪಾಯದ ಬಗ್ಗೆ ನಾವು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರೆ ನಮ್ಮ ಗ್ರಾಮಕ್ಕೆ ತುಂಬ ಅಪಾಯ ಇದೆ. ದೇವರ ದಯದಲ್ಲಿ ಯಾವುದೇ ಜೀವಕ್ಕೆ ಹಾನಿ ಆಗಲಿಲ್ಲ. ದೇವರ ದಯದಲ್ಲಿ ಗೊತ್ತಿಲ್ಲ, ದೇವರ ದಯ ಜೀವಕ್ಕೆ ಹಾನಿ ಆಗಲಿಲ್ಲ. ಅದಕ್ಕೋಸ್ಕರ ಮುಂದೆ ಇಂಥ ಪರಿಸ್ಥಿತಿ ಬಂದರೆ ನಾವು ಒಂದು ಮನೆಯಲ್ಲಿ 5 ಜನ ವಾಸಿಸ್ತಾ ಇದ್ದಾರೆ. ಆ ಮನೆಯವರು 2:45ಕ್ಕೆ ಫೋನ್ ಮಾಡಿದ್ರಿಂದ 5 ಜೀವ ಉಳಿತು. ನನ್ನ ಪ್ರಕಾರ ಅವರ ಬಾಗಿಲಿನ ಅಷ್ಟು ತನಕ ಮುಳುಗಿ ಹೋಗಿದೆ. ಅಲ್ಲಿ ಒಂದು ಗಂಡಸರಿಲ್ಲ. ಅವರು ನನಗೆ ಫೋನ್ ಮಾಡಿ, ನನ್ನ ಅಕ್ಕನಿಗೆ ಫೋನ್ ಮಾಡಿ, ನಾನು ಎಬ್ಬಿಸಿ ಹೋಗುವಾಗ ಇಷ್ಟು ನೀರಿತ್ತು, ಹೇಗೂ ಕರ್ಕೊಂಡು ಮನೆಯಲ್ಲಿ ಕೂರಿಸ್ತೇನೆ. ನಾನೊಂದು ಅರ್ಧ ಗಂಟೆ ಲೇಟ್ ಆಗಿದ್ದರೆ 5 ಜೀವ ಹೋಗ್ತಾ ಇತ್ತು ಖಂಡಿತ. ಅರುವೆ ಓಪನ್ ಆಗೋದು ಒಂದು ರೀಸನ್ ಕರೆಕ್ಟ್ ಇಲ್ಲ ಅಂತಲ್ಲ, ನೀರು ಫುಲ್ ಆಗಿದೆ. ನಮ್ಮ ಸಾಯಿಧಾಮದಂಥ ಪ್ರದೇಶದಲ್ಲಿ ಯಾವ ಅರುವೆ ಉಂಟು? ಇಂಥದ್ದು ಲೇಔಟ್ ಆಗುವ ಪರಿಸರದಲ್ಲಿ ಇದೇ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಇವರು ಹೇಳಿದಾಗೆ ಕೆಲವು ಇದು ರೋಡನ್ನು ಎನ್ಕ್ವೈರಿ ಮಾಡಿ ಎಲ್ಲ ಮನೆ ಕಟ್ಟಿದ್ದಾರೆ ಕೆಲವು. ಮತ್ತು ರೋಡದ ಇದರಲ್ಲಿ ಪರಮುಖ ರೋಡ್ ಅಂತ ಇಲ್ಲ. ಆ್ಯಕ್ಚುಲಿ ಪರಮುಖ ರೋಡಿಗಿಂತ ಅದೆಷ್ಟು ಇಷ್ಟು ಉಂಟು ರೋಡು. ಮತ್ತೆ ಜಾಗ ವಾಪಸ್ ತಂದುಬಿಟ್ಟು ಕಟ್ಟಬೇಕು. ಅದೇನು ತೋರಿಸ್ತಿಲ್ಲ ಇದರಲ್ಲಿ ಸಿಂಗಲ್ ಸೈಡ್. ಇಲ್ಲದೊಂದು ನೆಟ್ ಇದು ಮಾಡಿ ಈಗ ನೀವು ಹೇಳಿದಂಥ ಕಾರಣ ಸಾಯಿಧಾಮಕ್ಕೆ ಸೀಮಿತ. ನಾನು ಕೇಳಿದ್ರೆ
ಪರಮುಖ ತೋಡಿದ್ದೇವೆ. ಪರಮುಖ ನಮ್ಮ ನಮ್ಮಲ್ಲಿ ಸಾಯಿದವರಲ್ಲಿ ಪರಮುಖ ತೋಡಿಲ್ಲ. ಮೊದಲು ನಾವು ಸಣ್ಣದಿರುವಾಗ ಈ ಗದ್ದೆಗಳು ಹೊರಬೊಕ್ಕ ತೋಟದ ಪಕ್ಕದಲ್ಲಿನ ಗದ್ದೆಗಳಲ್ಲಿ ನೀರು ನಿಲ್ಲುವಂತ ವ್ಯವಸ್ಥೆ ಇತ್ತು. ಈಗ ಎಲ್ಲ ಗದ್ದೆಗಳಲ್ಲಿ ಡೆವಲಪ್ಮೆಂಟ್ ಕಾರಣದಿಂದ ನಮಗೆ ನೀರು ನಿಲ್ಲಕ್ಕೆ ಜಾಗ ಇಲ್ಲದ ಪರಿಸ್ಥಿತಿ ಆಗಿದೆ. ಒಂದು ಎರಡನೇದು ಏನು ಸಮಸ್ಯೆ ಅಂತ ಹೇಳಿದ್ರೆ ನಾವು ವರ್ಷಕ್ಕೆ ಎಷ್ಟು ಹೂಲೆತ್ತರಿಗೆ ಎಷ್ಟು ಹಣ ವ್ಯವಸ್ಥೆ 15 ಲಕ್ಷ ಮಾಡ್ತೀವಿ. ಮತ್ತೆ ಕೋಟೆಗಾಡು ಗ್ರಾಮದಲ್ಲಿ ಪರಂಬೋಕು ತೋಡು ಸ್ಟಾರ್ಟ್ ಆಗುವುದು ನಮ್ಮ ರಾಜೀವಿ ಅವರ ಮನೆಯಿಂದ. ನಮ್ಮದು ಇಲ್ಲಿ ಅಲ್ಲಿ ತನಕ ಅಲ್ಲಿ ಲಾಸ್ಟ್ಗೆ ತನಕ ಹೋಗುದಿಲ್ಲ. ನಮ್ಮದು ಮುಖ್ಯಾಧಿಕಾರಿ ನೀವು ಹೇಳ್ಬೇಕು. ಪರಂಬೋಕು ತೋಡು ನಮಗೆ ದೊಡ್ಡ ಮಟ್ಟದ ಸ್ಟಾರ್ಟ್ ಆಗುವುದು ರಾಜೀವಿ ಅವರ ಮನೆಯ ಈ ಭಾಗದಲ್ಲಿ ಅಲ್ಲಿ ಮೂರ್ತಿಯದ್ದು ಅಂತ ಹೇಳ್ತೇವೆ. ಮೊದಲೇ ಮೂರ್ತಿಯದ್ದು ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮದು UPM ನ ಒಂದು ಶೆಡ್ ಇದೆ, ಅಲ್ಲಿ ತನಕ ನಮ್ಮದು ಕೋಟೆಗಾರು. ಅದರ ನಂತರ ಅದು ಸೋಮೇಶ್ವರಕ್ಕೆ ಬರ್ತದೆ. 15 ಲಕ್ಷ ವ್ಯಾಪ್ತಿಯಲ್ಲಿ ಅದರಲ್ಲಿ ಯಾವ ರೀತಿ ಟೆಂಡರ್ ಇರ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಸರಿ ಅಲ್ಲ, ನಾವು ಕೊಂಡೋಗ್ತೇವೆ. ಮಳೆ ಬರುವಾಗ ಏನು ಸಮಸ್ಯೆ ಆಗ್ತದೆ ನಾವು ತೆಗೆದ ಮೇಲೆ ಆಗ್ತದೆ. ಮಳೆ ಬರುವಾಗ ಪುನಃ ಅದಕ್ಕೆ ಬೀಳ್ತದೆ. ಯಾಕೆಂದ್ರೆ ಇದು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕು. ಕೆಲವು ಕಡೆ ನಮಗೆ ಕೊಂಡೋಗ್ಲಿಕ್ಕೆ ಆಗ್ತದೆ ಅಂದ್ರೆ ವಾಹನ ಹೋಗುವ ಇರುವುದಿಲ್ಲ. ಅದಕ್ಕೆ ನಾವು ಹೋಗ್ತೇವೆ. ಅದಕ್ಕೆ ನಾವು ಇದು ಮಾಡುದು ಕೊಂಡೋಗುವಂತ ವ್ಯವಸ್ಥೆ ಇದ್ದರೆ ಅದನ್ನು ಕೊಂಡೋಗುವಂತ ವ್ಯವಸ್ಥೆ. ಇನ್ನೊಂದು ಸಮಸ್ಯೆ ಉಂಟು. ಇಲ್ಲಿ ಮೇನ್ ಆಗಿದ್ದಲ್ಲಿ ಕಡಿದುಕೊಂಡು ಹೋಗುವ ರಸ್ತೆ ಇತ್ತು ಮೊದಲಲ್ಲಿ. ಅದೆಲ್ಲ ಬಂದಾಗ ಇವಾಗ ಜನಸಾಮಾನ್ಯರು ಎಲ್ಲೆಲ್ಲಿಂದ ಹೋಗ್ತಾರೆ ಮಾಡಿದ ಸಂದರ್ಭ ಅಲ್ಲ. ಈ ಊರೆತ್ತಿದ ಮನೆ ಅಲ್ಲಿಗೆ ಹಾಕಿದ್ದಾರೆ ಕಾಲುದಾರಿ ಬಂದಾಗಿ. ಯಾಕೆಂತೇಳಿ ನಾವು ಟೆಂಡರ್ ಹಿಡಿದು ಮುಖ್ಯ ಅಲ್ಲ. ನಾವೊಂದು ಸಮಸ್ಯೆಗೆ ಬೇಕಾಗಿ ಹಣವನ್ನು ನಿನಗೆ ವಿನಿಯೋಗಿಸ್ತೇವೆ. 100ಕ್ಕೆ 100 ಅಲ್ಲ, 70% ಆದರೂ ಒಂದು ರೀತಿಯಲ್ಲಿ ಕೆಲಸ ಆಗಿಲ್ಲ. ಆಗ ನಮಗೆ ಮುಂದಿನ ವೇಳೆಗಳಲ್ಲಿ 100ಕ್ಕೆ 100 ನಮಗೆ ಇದು ಅಲ್ಲ. ಹೂವು ಎತ್ತುವುದು ವರ್ಷವೂ ಎತ್ತುತ್ತದೆ, ಈ ವರ್ಷವೂ ಎತ್ತಲಿಲ್ಲ. ಯಾಕಂದ್ರೆ ಕಳೆದ ವರ್ಷ ಎತ್ತಿ ಆಗಿದೆ. ಎಲ್ಲ ಕಡೆಯಲ್ಲಿ ಹೂವು ಎತ್ತಿ ತೋಡು ಕ್ಲೀನ್ ಉಂಟು, ಡೀಪ್ ಕೂಡ ಆಗಿದೆ. ಇದು ವಿಷಯ ಏನು? ಆ ಕಡೆ ಗದ್ದೆಗೆಲ್ಲ ಮಣ್ಣು ಹಾಕಿ ನೀವು ಮನೆ ಕಟ್ತಾರೆ, ತಪ್ಪಲ್ಲ. ಅವರು ಹಣ ಮಾಡ್ತಾರೆ, ಇದು ಮಾಡ್ತಾರೆ, ಮನೆ ಕಟ್ತಾರೆ. ಇದು ವಿಷಯ ಏನು? ಈ ಪರಮುಖ ತೋಡನ್ನು ಯಾರು ಅತಿಕ್ರಮಣ ಮಾಡ್ತಾರೆ ನೋಡಿ. ಪರಮುಖ ತೋಡನ್ನು ಮಾಡಿದ್ದು ಇನ್ನೂ 100 ವರ್ಷದ ಅಂದಾಜಿನ ಪ್ಲಾನ್ ಅಲ್ಲಿ ಅವ್ರು ಮಾಡಿದ್ದು ಪರಮುಖ ಯಾವ ತೋಡಿನ ಸೈಡಿಗೆ ಜಾಗ ಎನ್ಕ್ರೋಚ್ಮೆಂಟ್ ಉಂಟಲ್ಲ, ಇದನ್ನೆಲ್ಲ ಆಕ್ರಮಣ ಮಾಡಿ ತೋಡಿನ ಸೈಡಿಗೆ ಕಟ್ತಾರೆ. ಲೇಔಟ್ ಆಗಿರ್ಬೋದು, ಸಿಂಗಲ್ ಮನೆ ಕೂಡ ಆಗಿರ್ಬೋದು. ಎರಡು ಫೈಲ್ ನೀವು ಸರಿ ಮಾಡಿ ಅದಕ್ಕೆ ನೋಡಿದ್ರೆ ಸಿಂಗಲ್ ಸೈಡ್ ಇದೆ. ಪರಮುಖ ತೋಡು ಈಗ ಪರಮುಖ ತೋಡು ಎಷ್ಟು ಮೀಟರ್ ಇರಬೇಕಂತ ತೋಡು ಬಿಟ್ಟು 3 ಮೀಟರ್ ಆದ್ರೆ 10 ಮೀಟರ್ ಆಯ್ತು. ನಾವೀಗ ಅಂತ ಏನಾದ್ರು ಒಂದು ಫೈಲ್ ಇದ್ರೆ ಒಂದು ಸಲ ನಾವು ಬೂಡಕ್ಕೆ ನಾರ್ಮಲ್ ಆಗಿ ಇನ್ಫಾರ್ಮ್ ಮಾಡ ನಮ್ಮ ಇದಕ್ಕೆ ಈಗ ನಾವು ಯಾಕೆ ಹೇಳುದು, ಈಗ ಆ ತೋಡಿನ ಸೈಡಲ್ಲಿ ಮನೆ ಕಟ್ಟಿರ್ತಾರೆ. ನಾಳೆ ಎಲ್ಲಿಲ್ಲ ಗೊಲ್ಲ ಮತ್ತೆ ಹೇಳುದವರೇ, ಬೇರೆ ಯಾರು ಹೇಳುವುದಿಲ್ಲ. ಆ ಬೇರೆ ಎಲ್ಲಿ ಸ್ವಲ್ಪ ಎತ್ತರದಲ್ಲಿ ಮನೆ ಕಟ್ಟಿರ್ತಾನೆ ಅವನಿಗೆ ಏನು ಸಮಸ್ಯೆ ಇಲ್ಲ. ಇವನೇ ಎನ್ಕ್ರೋಚ್ಮೆಂಟ್ ಮಾಡಿ ಕಟ್ಟಿರ್ತಾನೆ, ನಾಳೆ ಬಂದು ಹೇಳುದು ಕೂಡ ಅವನೇ ಎನ್ನಿಲ್ಲ ಗೊಲ್ಲ ಬರ್ತದೆ. ನಾವೆಂತ ಮಾಡುದು? ಸಮಸ್ಯೆ ಆಗಿರೋದ್ರ ಕೇಳದೆ ನಾವು ತೋಡಿದ ಪಕ್ಕ ಮನೆ ಕಟ್ಟಿದ್ದಾರೆ. ಇವ್ರೇನ್ ಮಾಡಿದ್ದಾರೆ? ಇವರನ್ನು ಬೇರೆಯವ್ರ ಹತ್ರ ಬೇರೆ ರೀತಿಯಲ್ಲಿ ಹೇಳಿದ್ರು. ಲೈಸೆನ್ಸ್ ಕೊಡೋದು ಸಾಯಿಸ್ ಅಂತ ಎಕ್ಸ್ಟ್ರಲ್, ಡೋರ್ ನಂಬರ್ ಕೊಡೋದು ಸಾಯಿಸ್ ಅಂತ ಎಕ್ಸ್ಟ್ರಲ್. ಅದಕ್ಕೋಸ್ಕರ ನೀವು ನಾವು ಇಲ್ಲಿ ಇರ್ತೇವೆ ಬಿಡ್ತೇವೆ ಸೆಕೆಂಡ್ ಮುಂದಿನ ದಿನಗಳಲ್ಲಿ ಆ ಪ್ರಾಬ್ಲಮ್ ಆಗಬಾರ್ದಂತೆ ಅಂತ ಒಂದು 2 ಫೈಲ್ ಇದೆ. ಉಪಾಧ್ಯಕ್ಷರು ನೋಟ್ ಮಾಡಿ ಮೂಡಕ್ಕೆ ನಿಲ್ಲಿಸುವಂತ ಕೆಲಸ ಮಾಡಿ. ಅದೇ ನೀವೇನು ಮಾಡಲಿಕ್ಕೆ ಆಗುದಿಲ್ಲ. ಸಿಂಗಲ್ ಸೈಡಲ್ಲಿ ಇದ್ದಾಗ ನೀವು ಕೊಡೋದಿಲ್ಲ. ಅಲ್ಲ, ಇನ್ ಕೇಸ್ ಫ್ಯೂಚರ್ ಅಲ್ಲಿ ಇವತ್ತಾಯ್ತು ಹೋಗ್ಲಿ, ಇನ್ನು ನೆಕ್ಸ್ಟ್ಗೆ ಇದು ಯಾವುದು ಗ್ರೇಟರ್ ಬ್ಯಾಂಗ್ಳೂರಿಗೆ ಬರ್ತದೆ ಅಂತ ಹೇಳುವ. ಆಗ ಏನಾಯ್ತು, ಚರಂಡಿಯ ವ್ಯವಸ್ಥೆ ಬಂತು. ಚರಂಡಿಯ ವ್ಯವಸ್ಥೆ ಬಂದಾಗ ಈ ತೋಡಿನ ವ್ಯವಸ್ಥೆ ಇನ್ನೂ ಅಗಲಾಗ್ತದೆ. ಡೈರೆಕ್ಟ್ ಆಗಿ ಸ್ಟೇಟ್ ಅಲ್ಲಿ ಕಾನೂನು ತರ್ತಾರೆ ತೋಡನ್ನು ಅಗಲ ಮಾಡುದು ಅಂತ. ಇವರ ಮನೆ ಹೋಗಿಯೇ ಹೋಗ್ತದೆ. ಅವತ್ತು ಹೋಗುದಕ್ಕೆ ಇವತ್ತೇ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಅದಕ್ಕೆ ಯಾವ ರೀತಿ ಬೇಕು ಕಾನೂನು ಅಡಿಯಲ್ಲಿ ಆ ರೀತಿ ಮಾಡಬಹುದು. ಯಾವ ರೀತಿ ಅದಕ್ಕೆ ನಾವು ಟೆಕ್ನಿಕಲ್ ಆಗಿ ಏನು ಹೇಳಿಕೆ ಬರುದು, ನೀವು ಅದರಲ್ಲಿ ಯಾವುದೇ ಬರ್ತದೆ ಅಂತ ನೋಡಿ ಅದಕ್ಕೆ ಹೇಳಿದ್ರೆ ಆಯ್ತು. ಮತ್ತೊಂದು, ಈ ಮೂಢದವರು ತೋರಿಸಿದ್ರೆ ಮಾತ್ರ ಅಲ್ಲ ನಮಗೆ ಬರುದು. ಈ ಮೂಢದವ ಹಣ ಕೊಡ್ತಾ ಇದ್ದಾಗ ಏನು ಕೂಡ ಮಾಡ್ಲಿಕ್ಕೆ ತಯಾರಿದ್ದಾರೆ. ಅದಕ್ಕೋಸ್ಕರ ಮೂಢದವ ಪರಮುಖ ತೋಟದಲ್ಲಿ ಅವ್ರು ಮೆನ್ಷನ್ ಮಾಡಿಯೇ ಕೊಡ್ಲಿ ನಮಗೆ, ಮತ್ತೆ ನಮ್ಗೆ ಸಮಸ್ಯೆ ಇಲ್ಲ ಅಲ್ಲ. ಈ ಪರ್ಚೇಸ್ ಮಾಡುವವರು ಕೂಡ ಅಲ್ಲಿ ತೋಡಿಗೆ
ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ನಾವು ಅದರ ಇನ್ಫ್ಲುಯೆನ್ಸ್ಗೆ ಬರಬಾರ್ದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾವು ಇದು ಕೊಟ್ಟರು ಯಾಕಂದ್ರೆ ಒಂದು ಎಲ್ಲ ಇದು ಗೊತ್ತಿರ್ಬೇಕು. ಇದು ನಮ್ಮ ಕಟ್ಟಡ ನಮ್ಮ ಲೈಸೆನ್ಸ್ ಯಾವ ಮೊದಲು ಹಾಗೆ ಮಾಡಿ, ಇಲ್ಲದಿದ್ರೆ ಒಂದು ಕೆಲಸ ಮಾಡಿ, ಖಾತೆ ಕೊಡ್ತೇವೆ ನಾವು, ಖಾಲಿ ಜಾಗಕ್ಕೆ ಖಾತೆ ಕೊಡ್ತೇವೆ. ಆಗ ಯಾಕೆ ನಾವು ಮೆನ್ಷನ್ ಮಾಡಬಾರ್ದು? ಅದರಲ್ಲಿ ಯಾಕೆ ಮೆನ್ಷನ್ ಮಾಡಬೇಕು? ಪರಮಾಣು ತೋಡಿನ ಎಷ್ಟೇ ಎನ್ಕ್ರೋಚ್ಮೆಂಟ್ ಇದ್ರು ಇದಕ್ಕೆ ಬಿಟ್ಟೇ ನೀವು ಜಾಗವನ್ನು ಮಾಡಬೇಕು ಅಂತ ನಾವು ಯಾಕೆ ಕೊಡಬಾರ್ದು? ಅದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿಲ್ಲ. ಅದು ಬಿಡ್ತದಲ್ಲ, ಕೆಲವು ಸಿಂಗಲ್ ಸೈಟ್ ಮಾಡದೆ ಖಾತೆ ಮಾಡ್ತಾರೆ, ಸಿಂಗಲ್ ಸೈಟ್ ಮತ್ತೆ ನಂಬರ್ ಎಂಟ್ರಿ ಮಾಡ್ತಾರೆ. ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ, ಅದು ನಮ್ಮ ರೋಡಿಗೆ ಇಟ್ಟಿದೆ, ಇವರು 5 ಲಕ್ಷ ಇರುವಾಗ ಮಳೆ ಬರಲಿಲ್ಲ. ಸ್ವಲ್ಪ ಮಳೆ ಕಳೆದ ವರ್ಷ ಹೇಳಿದ್ದೇನೆ, ಕಳೆದ ವರ್ಷ ನೋಡಿದ್ದಾರೆ. ಅಲ್ಲ, ಒಂದು ನಿಮಿಷ, ನಾವು ಮಾನವೀಯತೆ ದೃಷ್ಟಿಯಿಂದ ಸಣ್ಣ ಸಣ್ಣ ಮಕ್ಕಳು ಹೋಗುವಂತ ರಸ್ತೆ ಇವರು 5 ಲಕ್ಷದ ಟೆಂಡರ್ ಇಡುವಾಗ ಮಳೆ ಬರಲಿಲ್ಲ ಎಲ್ಲ ಸರಿ. ಈಗ ನಾವು 5 ಲಕ್ಷ ಟೆಂಡರ್ ಆಗಿದೆ ಅಲ್ಲ, ಟೆಂಡರ್ ಆಗಿದೆ, ಇನ್ನು ಅದನ್ನು ಬದಲಾವಣೆ ಮಾಡಲಿಕ್ಕಾಗಲಿಲ್ಲ. ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ಹೋಗಿ ವಿಸಿಟ್ ಮಾಡಿ ಮುಖ್ಯಾಧಿಕಾರಿ ಅವರೇ ಅದನ್ನು ಪರಿಶೀಲಿಸಿ ಮಾಡ್ತೀವಿ ಅಂತ ಹೇಳಿ ವಿಸಿಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಈ ಸಾಮಾನ್ಯ ಸಭೆಯಲ್ಲಿ ಏನೊಂದು ನಿರ್ಣಯ ನಾವು ಚರ್ಚೆ ಮಾಡಿದ್ವಿ, ಈ ಸಾಮಾನ್ಯ ಸಭೆಗೆ ಮಾತ್ರ ಸೀಮಿತ ಆಗಬೇಕು. ಯಾಕೆಂದ್ರೆ ನೀವು ಬರ್ತಿರೋದು ನೆಕ್ಸ್ಟ್ ನಾವು ಬರುವಾಗ ಸಾಮಾನ್ಯ ಸಭೆಯಲ್ಲಿ 30 ಬಿಟ್ಕೊಂಡು ಬರ್ತಾರೆ. ಅದು ಬಿಟ್ಟು ಬೇರೆ ಏನಾಗ್ತದೆ? ಈಗ ಅವರು ನಾವು ನಿರ್ಣಯದಲ್ಲಿ ಉಂಟಲ್ಲ ನೋಡಿರಬೇಕು, ಅಲ್ಲಿಗೆ ಹೋಗಿ ನಾವು ವಿಸಿಟ್ ಮಾಡಿದ್ದೀರಾ? ಯಾವಾಗ ಹೋಗಿದ್ದೀರಾ? ಇವರ ಗಮನಕ್ಕೆ ತಂದಿದ್ದೀರಾ? ನೀವು ಹೋಗಿದ್ದೀರಿ, ಇವರ ಗಮನಕ್ಕೆ ತಂದಿದ್ದೀರಾ? ಅಲ್ಲಿ ವಿಸಿಟ್ ಮಾಡಲಿಲ್ಲ, ಅಲ್ಲಿ ಮಾಡಲಿಲ್ಲ, ಬರಲಿಲ್ಲ. ತರಲಿಲ್ಲ. ಯಾವುದು ಹೌದು, ನೀವು ಈಚೆ ಬರ್ತದಲ್ಲ, ಮತ್ತೆ ನೀವು ಹೇಳಿದಲ್ಲ ನಮಗೆ ಟೈಮ್ ಇಲ್ಲ, ನಾವು ಹೋಗುದಿಲ್ಲ, ಇನ್ನೊಂದ್ಸಲ ಹೋಗುವ ಅಂತ ಹೇಳಿದ್ದೀವಿ. ಅಲ್ಲ, ನೀವು ಹಾಗೆ ವಾರ್ಡಲ್ಲಿ ಸಮಸ್ಯೆ ಇದ್ರೆ ನೀವು ಯಾವಾಗ ಫ್ರೀ ಇರ್ತೀರಾ? ನಾವು ಫ್ರೀ ಇರ್ತೇವೆ, ಯಾವಾಗ ಇರ್ತೇವೆ. ನೀವು ನಾನು ಯಾವಾಗಲೂ ಫ್ರೀ ಎಂತ ಸಮಸ್ಯೆ ಇದೆ ಅವರು ಫೋನ್ ಮಾಡ್ತಾರೆ, ನಾವು ನಿರ್ಣಯ ಮಾಡಿದ ಮೇಲೆ ಮುಖ್ಯಾಧಿಕಾರಿ ಅವರು ನೆನಪು ಮಾಡಬೇಕು ಕೆಲಸ. ಮುಖ್ಯಾಧಿಕಾರಿ ಅವರು ನೆನಪು ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಬೇಕು. ಅದನ್ನು ನೀವು ಮಾಡಿ. ಆದರೆ ಬೇರೆ ಸಮಸ್ಯೆ 2 ಬಾರಿಗೂ ಸಹ ಬೆಳಿಗ್ಗೆ ಹೋಗಿದ್ದು ಹೇಳಿದ್ದೇನೆ, ಮತ್ತೆ ಹೇಳಿದ್ದೇನೆ, ಓಕೆ ಆಗ್ತದೆ ಅವರ ಹತ್ರ ಹೇಳಿದ್ದೇನೆ, ಮಾಡುವ ಅಂತ ಹೇಳಿ. ಈ ವರ್ಷ ಮಾಡಲಿಕ್ಕಿಲ್ಲ, ನೀವು ಮಾಡುವುದೆಲ್ಲ ಭರವಸೆ, ಈ ವರ್ಷ ಆಗುದಿಲ್ಲ. ಸಣ್ಣ ಮಕ್ಕಳು ಹೋಗುವಂತ ರಸ್ತೆ ಅಂತ ಕೇಳ್ತಾರೆ ಇಷ್ಟಿಷ್ಟು ನೀರು ಬರ್ತದಲ್ಲಿ ಮಕ್ಕಳಿಗೆ ಒಂದು ವ್ಯತ್ಯಾಸ ಆಗುತ್ತೆ, ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಅಂಗನವಾಡಿ ಮುಗಿಸ್ಬೇಕಂತ ಹೇಳಿ 15 ವರ್ಷ ಅದು ಆಯಾ ವಾರ್ಡಿನವರಿಗೆ ತಿಳಿಸಿ. ಇನ್ನೊಂದು ಸ್ಟ್ರೀಟ್ ಲೈಟ್ಗೆ ನಾನು ಸಿಂಗಲ್ ಸ್ವಿಚ್ ಲೈನಿಗೆ ನಾನು ಕೊಟ್ಟು 2.5 ವರ್ಷ ಆಯಿತು. KIBಯಲ್ಲಿ ಕೂಡ ಹಣ ಕಟ್ಟಿ 2.5 ವರ್ಷ ಆಯಿತು. ನನ್ನ ಒಟ್ಟಿಗೆ 1ನೇ ವಾರ್ಡಿದ್ದು ಅವರ ಕೌನ್ಸಿಲರ್ಗೆ ನನಗೆ ಗೊತ್ತಿಲ್ಲ, ಅವರದ್ದು ಕೂಡ ಒಂದು ಸಿಂಗಲ್ ಲೈನ್ಗೆ ನಾವು KIBಯಲ್ಲಿ ಕೊಟ್ಟಾಗಿದೆ. ಅದ್ರ ಜೊತೆಗೆ 10ನೇ ವಾರ್ಡ್ ಧೀರಾಜಿನವರದ್ದು 3 ಇದು ಟೆಂಡರ್ ಕರೆಯಲಿಕ್ಕೆ ಬಾಕಿ ಆಗಿದೆ. 2.5-3 ವರ್ಷ ಆಯಿತು. ಇದು ನಾನು ನಿಮಗೆ ಸಾಮಾನ್ಯ ಸಭೆಯಲ್ಲಿ 3ನೇ ಸಲ ಹೇಳುದು. ಯಾಕೆಂದರೆ 10,000 ನಮಗೆ ಇಲ್ಲಿ ಕಟ್ಟಿದ್ದೇವೆ, ಇನ್ನು ಅದಕ್ಕೆ ಟೆಂಡರ್ ಕರೆಯಲಿಕ್ಕೆ ಬೇಕಾದ ವ್ಯವಸ್ಥೆ ಆಗಿದೆ. ಇದು ಎಷ್ಟು ದಿವಸದಾಗ ಮಾಡುವುದು? ಒಟ್ಟಿಗೆ 10 ದಿವಸ. ಆಮೇಲೆ ಬಹುಗ್ರಾಮ ನೀರಿದ್ದು ಎಲ್ಲಿ ಸಮಸ್ಯೆ ಆಗಿದೆ ನಾನು ವಾರ್ಡ್ ವಿಸಿಟ್ ಮಾಡಿ ಸಮಸ್ಯೆ ಪರಿಹಾರ ಮಾಡ್ತೇನೆ ಅಂತೇಳಿ ಮೊನ್ನೆ ಅವರು ಇಂಜಿನಿಯರ್ ಅವರು ಹೇಳಿದ್ರು. ಅವರು ಅಧ್ಯಕ್ಷರು ಕೂಡ ಅವರಿಗೆ ತಾಕೀತು ಮಾಡಿದ್ದಾರೆ. ಎಲ್ಲ ಕಡೆ ಬರಲಿಲ್ಲ, ಅದಕ್ಕೆ ಹೇಗೆ ಮಾಡ್ಬೋದು ಇನ್ಫಾರ್ಮ್ ಮಾಡಿ ಎಲ್ಲೆಲ್ಲಿ ಅವರ ಸಮಸ್ಯೆ ಆಗೋದ್ರಿಂದ ಕಂಟಿನ್ಯೂಸ್ ಅಗತ್ಯ ಇದೆ, ಅದನ್ನು ಹಾಕುವಾಗ ಮಾಡಬೇಕು. ಇನ್ನೊಂದು ನಮ್ಮದಲ್ಲಿ DC ಪ್ರಾಬ್ಲಮ್ KIB ಅವರು ಹೇಳಿದ್ದಾರೆ, ಅವರಿಗೆ ಒಂದು ಲೆಟರ್ ಹಾಕಿದ್ರೆ ಮಲ್ಯ DC ಮಾಡುವುದನ್ನ ಸೈಟ್ನ ಭಾಗಕ್ಕೆ ತುಂಬ ಸಮಸ್ಯೆ ಇದೆ, KIB ಅವರು ಅದನ್ನು ಬದಲಾವಣೆ ಮಾಡ್ತಾರೆ ಅಂತ ಮೊನ್ನೆ ಹೇಳಿದ್ದಾರೆ. ಅದಕ್ಕೆ ಒಂದು ಲೆಟರ್ ಮಾಡುವಂಥ ಕೆಲಸ ಆಗಿದೆ. ಮತ್ತೆ ನನ್ನ ಇಂಜಿನಿಯರ್ ನನ್ನದು ಒಂದು ವಾರ್ಡಿನಲ್ಲಿ ಇಂಗುಗುಂಡಿಗೆ ಶಾಲೆಯ ಹಿಂಬದಿಗೆ ಇಂಗುಗುಂಡಿಗೆ ಒಂದು ಅನುದಾನ ಇಟ್ಟಿತ್ತು. ಅದರದ್ದು ಅಮೌಂಟ್ ಪಾಸ್ ಆಗಿದೆ. ಅದು ಪಾಸ್ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ಅದು ಪಾಸ್ ಆಗಿದೆ. ಇಂಗುಗುಂಡಿ ಇದೆಯಾ? ಇನ್ನೊಂದು ನಾವು ಶಿಫ್ಟ್ ಮಾಡಿದ್ದೀವಿ. ಇಷ್ಟವರೆಗೆ ನಾವೊಂದು ಅದು ಒಂದത്തെ ನಾವು ಮಾಡಿದ್ದೇವೆ. ಇಷ್ಟವರೆಗೆ ನಾವು ಜಲ್ಲಿ ಹಾಕಿದ್ದು ಬಿಟ್ಟರೆ ಇಷ್ಟವರೆಗೆ ಮಾಡಲಿಲ್ಲ. ಹಣ ತಗೊಂಡು ಹೋಗಿ ಆಗಿದೆ. ಅಲ್ಲ ಅನ್ನೋದು ಇದು ಮಾತ್ರ ಅಲ್ಲ, ಅವರ ಆರ್ಥಿಕ ಏನಿಲ್ಲ, ಖಾಲಿ ರಿಂಗಲ್ಲಿ ಹಾಕಿದ್ದಾರೆ, ಜಲ್ಲಿ ತಂದು ಸುತ್ತಿದ್ದಾರೆ. ಅಲ್ಲಿ ನಾವು ತೆಗೆದಂಥ ಗುಂಡಿಯಲ್ಲಿ ನೀರು ಫಿಲ್ ಆಗ್ತದೆ. ಅಲ್ಲಿಗೆ ನಮಗೆ ಶಾಲಾ ಮಕ್ಕಳು ಹೋಗ್ತಾ ಬರ್ತಾ ಇರ್ತಾರೆ. ಒಂದು ವೇಳೆ ಅದಕ್ಕೆ ನಾವು ತುಂಬ ಸಲ ಕಾಂಟ್ರಾಕ್ಟಿಗೆ ಫೋನ್ ಮಾಡಿ
ಆಗಲಿಲ್ಲ. ನಮ್ಮದು ಇಂಟರ್ಲಾಕ್ ಮತ್ತೆ ಬಸ್ ಸ್ಟ್ಯಾಂಡ್ ಇದು ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಟರ್ಲಾಕ್ ಟೆಂಡರ್ ಆಗಿ ಬಸ್ ಸ್ಟ್ಯಾಂಡ್ ಕೂಡ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಆಗಬೇಕು ದೃಷ್ಟಿಯಿಂದ ಅದನ್ನು ಪೆಂಡಿಂಗ್ ಇಟ್ಟಿದ್ದೀವಿ. ಅದಕ್ಕೆ ನಾವು ಡೋರ್ ಹಾಕಿ ಬೀಗ ಹಾಕಬೇಕು ಅಂತೇಳಿ ನಾವು 2 ಸಲ ನಾನು ಇಲ್ಲಿ ಮನವಿ ಮಾಡ್ತೀವಿ. ಇಷ್ಟವಾಗಿ ಈಗ ಅದನ್ನೆಲ್ಲ ಇಡೀ ಗಲೀಜು ಮಾಡಿ ಇಟ್ಟಿದ್ದಾರೆ. ನಾವು ಗಲೀಜು ಮಾಡಿ ಇಟ್ಟಿದ್ದಾರೆ, ನಾವು ಹೇಗೆ ಅದನ್ನು ಓಪನ್ ಮಾಡೋದು? ಸಾರ್ವಜನಿಕರಿಗೆ ನಾವು ಕೊಡುವಾಗ ತುಂಬ ಸಲ ಯಾರ ಇಲಾಖೆಯವರು ಮಾಡಿದ್ದಾರೆ ಅವರಲ್ಲಿ ಕರೆದು ಅದನ್ನು ಕ್ಲೀನ್ ಮಾಡಿ ಮೇಲ್ಗಡೆ ಅದಕ್ಕೆ ಸಿಂಟ್ಯಾಕ್ಸ್ ಹಾಕಬೇಕು, ಪೈಪ್ ಲೈನ್ ಹಾಕಬೇಕು, ಯಾವುದು ಮಾಡಲಿಲ್ಲ. ಅವರದ್ದು ಹಣ ತೆಕೊಂಡು ಹೋಗಿದ್ದಾರೆ. ತುಂಬ ಸಲ ನಾನು ವೈಯಕ್ತಿಕವಾಗಿ ಕೂಡ ಹೇಳಿದ್ದೇನೆ, ಸಾಮಾನ್ಯ ಸಭೆಯಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಅದನ್ನೊಂದು ಆದಷ್ಟು ಬೇಗ ಮಾಡಿ ಡೋರ್ ಹಾಕಿ ಲಾಕ್ ಹಾಕಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತೆ ಇನ್ನೊಂದು ನಮ್ಮ ಮಾಡೂರು ಶಾಲೆ ಎಲ್ಲ ಸದಸ್ಯರು ಮಾಡೂರು ಶಾಲೆಯಲ್ಲಿ ನಾವು ಎಲ್ಲ ಮಕ್ಕಳೆಲ್ಲ ಕಲಿತೇವೆ. ಇದೇನಂತ ಹೇಳಿದ್ರೆ ಕಟ್ಟಡದ್ದು ಸಮಸ್ಯೆ ಒಂದೇ ವಾರಲ್ಲಿ ರಾಶಿ ಬಿದ್ದೆಲ್ಲ ಕಲಿತಾ ಇದ್ದಾರೆ ಸದಸ್ಯರ ಮಕ್ಕಳು. ಆದ್ದರಿಂದ ನಮಗೆ ಕಟ್ಟಡದ ಹಳೆ ಕಟ್ಟಡ ಡೆಮಾಲಿಸಿಗೆ ನಾವೆಲ್ಲ ಮಾತಾಡಿದ್ದೇವೆ. ನಾವು ಎದುರಿದ್ದಾರೆ ಯಾಕೆಂದರೆ ನೀವೆಲ್ಲ ಒಪ್ಪಬೇಕಂತ ಹೇಳಿದ್ದೇವೆ. ಆದ್ದರಿಂದ ಹಳೆ ಕಟ್ಟಡ ಡೆಮಾಲಿಸಿಗೆ ಆಗಿದೆ. ಮುಂದಿನ ವರ್ಷಕ್ಕೆ ಕೂಡ ನಮಗೆ ಕಟ್ಟಡದ ಸಮಸ್ಯೆ ಇದೆ. ಆದ್ದರಿಂದ ನಿಮಗೆ ಎಲ್ಲರ ಹತ್ರ ಏನು ಮನವಿ ಇದೆ, ನಿಮ್ಮ ವಾರ್ಡಿನ ಶಾಲೆ ನಿಮ್ಮದು ಬೇಕಾದ ಎಲ್ಲ ಸದಸ್ಯರ ಹೆಸರು ಹಾಕ್ಬೋದು. ಇವತ್ತು 50 ಲಕ್ಷದ್ದು ಅವಶ್ಯಕತೆ ಇದೆ. ಆದ್ದರಿಂದ ನೀವೆಲ್ಲರದ್ದು ಮನಸ್ಸು ಮಾಡಿ ನನ್ನ ವಾರ್ಡಿನ ಶಾಲಾ ಮಕ್ಕಳಿಗೆ ನಿಮ್ಮ ಪ್ರತಿ ಕೊಠಡಿಯಲ್ಲಿ ಎಲ್ಲ ಕೌನ್ಸಿಲರ್, ನಾವು ಪಕ್ಷ ಭೇದ ಮರೆತು ಎಲ್ಲ ಕೌನ್ಸಿಲರ್ ಪ್ರೇರಣೆ ಹೆಸರು ಹಾಕಿ ಅದನ್ನು ಹಾಕೋದನ್ನು ಕೆಲಸ ಮಾಡ್ತೀವಿ. ಫೋಟೋ ಬೇಕಾದರೆ ಕೊಟ್ಟರೆ ಫೋಟೋ ಕೂಡ ಹಾಕ್ಬೋದು, ಏನಿಲ್ಲ. ಆದ್ದರಿಂದ ನನ್ನ ವಾರ್ಡಿನ ಶಾಲಾ ಮಕ್ಕಳ ಒಂದು ಶಿಕ್ಷಣದ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಇರಬೇಕು ಅಂತೇಳಿ 50 ಲಕ್ಷ ರೂಪಾಯಿ ಮೊತ್ತವನ್ನು ನೀವು ಬಿಟ್ಟರೆ ಇನ್ನು ಉಳಿದ 1.5 ಕೋಟಿಯನ್ನು ಬೇರೆಯವರು ನಾನು ಮಾತಾಡಿ. ಆದ್ದರಿಂದ ಎಲ್ಲರಲ್ಲಿ ಒಂದು ಮನವಿ ಬಿಟ್ಟರೆ ಗೊತ್ತಿಲ್ಲ, ನನ್ನದೊಂದು ಮನವಿ ಅಷ್ಟೇ. ಒಂದು ಮಾನವೀಯತೆ ದೃಷ್ಟಿಯಿಂದ ಶಾಲಾ ಮಕ್ಕಳ ಒಂದು ಏಳಿಗೆಗೋಸ್ಕರ ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕಂತೇಳಿ ನಾನು ಸಾರ್ವಜನಿಕ ರಸ್ತೆ ಇದನ್ನು ನಾನು ನಿಮ್ಮನ್ನು ಪ್ರತಿಯೊಂದು ಮೀಟಿಂಗಲ್ಲೂ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರ್ ಚೀಫ್ ಆಫೀಸರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯ ರಸ್ತೆಯ ಸೈಡ್ ಫುಲ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಅಲ್ಲಿ ಎಷ್ಟು ವೆಹಿಕಲ್ಸ್ ಹೋಗುತ್ತೆ ಅಂತ ಹೇಳಿದರೆ ಲೆಕ್ಕ ಇಲ್ಲ. ಸ್ಕೂಲ್ ವೆಹಿಕಲ್ಸ್ ಬೆಳಗ್ಗೆ 10 ಸಂಜೆ 10 ಆ ಥರ ಹೋಗ್ತಾ ಇದೆ. ಅಲ್ಲಿ ರಿಟರ್ನಿಂಗ್ ವಾಲಿನ ಅವಶ್ಯಕತೆ ತುಂಬ ಇದೆ. ಇಂಜಿನಿಯರ್ಸ್ ನೋಡಿದ್ದಾರೆ, ನೀವೊಂದು ನೋಡಿ ಅದಕ್ಕೊಂದು ರಿಟರ್ನಿಂಗ್ ವಾಲ್ ಮಾಡಿ. ನಾವೊಂದು ನಿರ್ಣಯ ಮಾಡಿದ್ವಿ ಸಾಧಾರಣ 3 ಜನ ಇದ್ದರು. ಆಗ ತುಂಬ ಚರ್ಚೆ ಮಾಡಿ ನಾವೊಂದು ಆಗಿನ ಅಧ್ಯಕ್ಷರು 2-3 ಕಡೆ ಹೋಗಿ ನೋಡಿ ಆಗ ಒಂದು ಮಾದರಿ ಗ್ರಾಮ ಏನಾಗಬೇಕು ಅಂತ. ಒಂದು ಹೊಸ ಮನೆ, ನಮಗೆ ಒಂದು ವೇಸ್ಟಿಗೆ ಜಾಗ ಇಲ್ಲ. ಇನ್ನೊಂದು ಇಲ್ಲಿ ಯಾವುದು ಮಾಡಲಿಕ್ಕೆ ನಮ್ಮದು ಅರ್ಬನೈಸ್ ಆಗಿ ಇಲ್ಲಿ ಜಾಗ ಕೂಡ ಇಲ್ಲಿಗೋಸ್ಕರ ತಕ್ಷಣಕ್ಕೆ ಏನು ಮಾಡೋದು ಅಂತ. ನಮ್ಮ ಹತ್ರ ಈಗ ಆದದ್ದು ಮನೆಗಳಿಗೆ ಏನು ಮಾಡುವಂಥದ್ದಿಲ್ಲ. ಈಗ ಹೊಸ ಆಗುವಂಥ ಮನೆಗಳಿಗೆ ಪೈಪ್ ಕಂಪೋಸ್ಟು ಮತ್ತು ಇದು ಮಳೆ ನೀರು ಕೊಯ್ಲು 2 ಕಂಪಲ್ಸರಿ ಮಾಡಬೇಕಂತ ಮಾಡಿದ್ವಿ. ಹಾಗಾಗಿ ಆಗ ರೆಸೊಲ್ಯೂಷನ್ ಕೂಡ ಆಗಿದೆ. ಹಾಗಾಗಿ ಹೊಸ ಮನೆ ಮಾಡುವವರು ಆ ಪೈಪ್ ಕಂಪೋಸ್ಟ್ ಅಥವಾ ಹಸಿ ಕಸವನ್ನು ಮಾತ್ರ, ನಾವು ಒಣ ಕಸ ಇರ್ತೇವೆ ನಮಗೆ ಸ್ಮೆಲ್ ಬರುವಂಥದ್ದು ಕಿರಿಕಿರಿ ಆಗೋದೆಲ್ಲ ಹಸಿ ಕಸದಲ್ಲಿ, ಆ ಹಸಿ ಕಸವನ್ನು ಅವರ ಹಂತದಲ್ಲೇ ವಿಲೇವಾರಿ ಮಾಡಬೇಕಂತ ನಿರ್ಣಯ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಹೊಸ ಮನೆ ಆಗುವಾಗ ಈಗಿರುವ ಮನೆಗಳನ್ನು ತಗೊಂಡು ಹೋಗುವ ಹಾಗೆ ಮಾಡ್ಬೋದು. ಇಲ್ಲ, ಅದು ನಿರ್ಣಯ ಆದದ್ರಿಂದ ನಾವು ಅಪ್ಲೈ ಮಾಡ್ತೀವಿ. ಅವ್ರದ್ದು ಟ್ಯಾಕ್ಸ್ ಅಲ್ಲಿ ಕಸದ್ದೇ ಎಕ್ಸ್ಟ್ರಾ ಅಲ್ಲ, ಒಣ ಕಸ ತಗೊಳ್ತೀವಿ, ಹಸಿ ಕಸ ಅದು ತ್ಯಾಜ್ಯಕ್ಕಂತ ನಾವು ತಗೊಳ್ತೀವಿ. ನಮಗೆ ಅದು ದಿನ ತೆಗೆಯುವಂಥ ಅದು ಈಗ ಇರುವಂಥದ್ದು 1-2 ದಿನದಲ್ಲಿ ತುಂಬ ಕೊಳತೆ ಸ್ಮೆಲ್. ಅದೇ ದಿನ ಯಾಕೆ ಕೇಳಿದರೆ ಹಸಿ ಕಸ ಬೇರೆ ಮಾಡೋದಿಲ್ಲ, ಎಲ್ಲ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಮಾಡ್ತಾರೆ. ಅಲ್ಲ, ಹಸಿ ಕಸ ಬೇರೆ 2 ದಿನ ಆಗಿಟ್ಟು ಅದನ್ನು ದಿನ ಒಂದು ಕೊಂಡೋಗುವ ವ್ಯವಸ್ಥೆ ಕನ್ಫರ್ಮರೆಲ್ಲ ಬಂದು ನಾನು ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ಹೇಳಿದರೆ, ಇಂಜಿನಿಯರಿಗೆ ಹೇಳಿದರೆ, ಚೀಫ್ ಆಫೀಸರ್ ಲೈಸೆನ್ಸಿನ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಅದು ಇಲ್ವಾ ಇರ್ಬೇಕಂತ ಘೋಷಿಸುತ್ತೇವೆ ಅಂತ. ಡೋರ್ ನಂಬರ್ ಇಶ್ಯೂ ಆಗುವಾಗ ಅವರು ಲೆಟರ್ ಕೊಡ್ತೇವೆ, ನಮ್ಮ ಕಸ ತಾವೇ ಎಲ್ಲ ನಾವು ಇನ್ಸ್ಟ್ರಕ್ಷನ್ ಮಾಡಿ ಅದೇನಾದರೂ ಕೇಳಿದೆ ಮಾಡಿ ಲೈಸೆನ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಮತ್ತೆ ಮೆಂಬರ್ಸ್ಗೆ ಹೇಳಿ ಫೋನ್ ಮಾಡ್ತಾರೆ. ಮೆಂಬರ್ಸ್ ಮತ್ತೆ ನಮ್ಗೆ ಒಂದು ಮನೆ ತಗೊಂಡು ಅದೇ ಏನಾಗುತ್ತೆ ಕೇಳಿದ್ರೆ ಲೈಸೆನ್ಸ್ ಕೊಡುವಾಗ ಮೆಂಬರಿಗೆ ಗೊತ್ತಿರಲಿಲ್ಲ. ಅದೇ ಇಲ್ಲಿಂದ ತಗೊಂಡು ಹೋಗ್ತಾರೆ. ನಾವು ನಮ್ಮ ಕೆಲಸ ಪೌರ ಕಾರ್ಮಿಕನಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಹೊಸ ಮನೆ, ಯಾಕಂದ್ರೆ ಇನ್ನು ಮುಂದೆ ಲೇಔಟ್ಗಳು ಬರ್ತದೆ, ದೊಡ್ಡ ದೊಡ್ಡ ಇದಾಗ್ತಾ ಇದೆ. ಯಾಕಂದ್ರೆ ಅಷ್ಟು ಮಾಡುವವರು ಕಸಕ್ಕೆ ಒಂದು ಇಡಬೇಕು. ಅವರು ಈಗ ಏನಾಗಿದೆ ಕೇಳಿದ್ರೆ ಎಲ್ಲ ಪಂಚಾಯತ್ ಅವರೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಈ ರೆಸೊಲ್ಯೂಷನ್ ಕೂಡ ಇದೆ. ಅದ್ರ ಮೇಲೆ ನಾವು ಕರೆಕ್ಟಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಕೂಡ ಹೇಳಿದ್ದೇವೆ ಹೊಸ ಮನೆಗೆ ಅವ್ರು ತೆಗಿಲಿಕ್ಕಿಲ್ಲ, ಅವ್ರು ಬಿಟ್ಟು ಬರ್ತಾರೆ. ಈಗ ಮತ್ತೆ ಏನಾಗುತ್ತೆ ಕೇಳಿದರೆ ಮೆಂಬರ್ಸ್ ಮತ್ತೆ ನಮಗೆ ಫೋನ್ ಮಾಡ್ತಾರೆ, ಅದೊಂದು ಮನೆ ತೆಗಿಲಿಕ್ಕೆ
ನಾವು ಅವರಿಗೆ ಯಾವುದಾದ್ರೂ ಒಂದು ಮನೆಯದ್ದು ತೆಗೀರಿ ಅಂತ ಹೇಳಿದ್ರೆ ಅವ್ರ ಮನ್ಸಿಗೆ ಅನ್ಸುತ್ತಾ ಇವರೇನೋ ಮಾತಾಡಿರ್ಬೇಕು. ಹಾಗಾಗಿ ಅವ್ರಿಗೆ ಹೇಳಿದ್ರೆ ಹೊಸ ಮನೆಗೆ ಯಾವ್ದಿದ್ರೆ ವಿಕ್ರಮ್ ಅವರು ಹೇಳಿದ್ರೆ ಹೇಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಾಡಿ ಅಂತ ಹೇಳಿದ್ರೆ ಲೈಸೆನ್ಸ್ ಡೋರ್ ನಂಬರ್ ಕೊಟ್ಟದೆ ನಾವಲ್ಲ, ಅದೇ ಅಲ್ಲಿ ನಮಗೆ ಕಂಪೋಸ್ಟ್ ಮತ್ತೆ ಹಿಂದುಕೊಂಡು ಇದೆಯಾ ಅಂತ ನೋಡ್ಬೇಕಾದದ್ದು ನಾವಲ್ಲ. ಈಗ ವಿಕ್ರಮ್ ಅವರು ಹೇಳಿದ್ರೆ ಒಟ್ಟಾದ್ರೆ ಮನಸ್ಸನ್ನು ಬಂದು ಗಟ್ಟಿ ಅಂತ ಹೇಳಿ ಗಾದೆ ಆಯ್ತು. ನಾವು ಅವರಿಗೆ ಕೊಡುಗೆ ಖಾಲಿ ಬೇಕಾದ್ರೆ ನಾವು ಈಗ ಕಸ ತೆಗೊಳ್ಬಾರ್ದು ಅಂತ ಹೇಳಿದ್ರು ನಾವು. ಇನ್ನೊಂದು ಮೊನ್ನೆ ಕಸದ್ದು ಇದಕ್ಕೆ 5.5 ಲಕ್ಷ ಎಷ್ಟೋ ಸ್ವಲ್ಪ ಜಾಸ್ತಿ ನೀಡಿದ್ದಾರೆ. ತುಂಬ ಸಲ ಹೇಳಿದೆ ನನ್ನ ವಾರ್ಡನ್ನು ಆಧಾರಿಯಾಗಿ ನಾವು ಕಸದ ಬಗ್ಗೆ ನಾವು ಮಾಡಬಾರ್ದು, ಇಷ್ಟುವರೆಗೆ ಬರಲಿಲ್ಲ. ಶಾಲೆಗಳು ಕಸದ್ದು ಅಥವಾ ನಮ್ಮ ವಾರ್ಡಿನಲ್ಲಿ ಸ್ವಲ್ಪ ಜಾಗ ಇರುವಂಥ ಮನೆಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಅದನ್ನು ಬಂದು ನಾವು ನೋಡಿ ಅದು ಯಶಸ್ವಿ ಆದರೆ ಮತ್ತೆ ನಾವು ಅದನ್ನು ಮಾಡಬಹುದು. ಅದಕ್ಕೆ ಬರಲಿಲ್ಲ. ಅದನ್ನೊಂದು ಸ್ವಲ್ಪ ತಿಳಿಸಿ. ನೀವು ಕಾರ್ಯದ ಒತ್ತಡ ನಮಗೆ ಗೊತ್ತಿದೆ. ಅಧ್ಯಕ್ಷರು ಮತ್ತೆ ನಾವೆಲ್ಲ ಸೇರಿ ಇವರು ವಿರೋಧ ಪಕ್ಷದವರು ಇಲ್ಲ, ನಿಮ್ಮನ್ನು ಇಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ಹೋದ್ರೆ ನಾವು ಹೋದ್ರೆ ಅಂತೂ ನಿಮ್ಮನ್ನು ಈಗ ಅವರನ್ನೇ ಕರ್ಕೊಂಡು ಹೋಗ್ಬೋದು. ಜೊತೆಗೆ ಅಧ್ಯಕ್ಷರನ್ನು ಕರ್ಕೊಂಡು ಹೋದ್ರೆ ನಿಮಗೆ ಇಲ್ಲಿ ಪೂರ್ತಿ ರೀತಿಯಲ್ಲಿ ಆಗ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಅಧ್ಯಕ್ಷ ಪೂರ್ಣ ಪ್ರತಿದಿನ ಕೂಡ ಇಲ್ಲೇ ಕೆಲಸ ಲೈಸೆನ್ಸ್ಗೆ ನೀವು ಪ್ರಿಫರ್ ಮಾಡ್ತಿದ್ದೀರಾ, ಅದನ್ನು ಮೆಂಬರ್ಸ್ಗಳಿಗೆ ತಿಳಿಸಿದ್ರೆ ಒಳ್ಳೆಯದು. ಇನ್ನೊಂದು ಬಂದಿದೆ, ಶಾಲೆಯಿಂದ 100 ಮೀಟರ್ ದೂರದಲ್ಲಿ ಯಾವ ಕಮರ್ಷಿಯಲ್ ಅಂಗಡಿ ಅವನು ತಂಬಾಕು ಈ ಥರ ಕೆಲವರಿದೆ, ವಿಮಲ್ ಪಾನ್ ಅದನ್ನೆಲ್ಲ ಅವನು ತಂಬಾಕಿನ ಒಂದು ಇದಿದೆ, ಯಾವುದು ಷರತ್ತುಗಳಿದೆ. 100 ಮೀಟರ್ ಬಿಟ್ಟು ಅವನು ಇದು ಮಾಡಬಾರ್ದು. ಕೆಲವೊಂದೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಅವರಿಗೆ ಅಧಿಕೃತವಾಗಿ ಕೂಡ ಈಗ ತಂಬಾಕು ಪರವಾನಗಿ ಅಂತ ಬಂದಿದೆ. ಅದಕ್ಕೆ 500 ರೂಪಾಯಿ ಫೀಸ್ ಇದೆ 5 ವರ್ಷಕ್ಕೆ. 5 ವರ್ಷಕ್ಕೆ 500 ರೂಪಾಯಿ. ಹಾಗಾಗಿ ಅದನ್ನು ಕೂಡ ಅವ್ರು ಮಾಡಬೇಕು. ತಂಬಾಕು ನಿಷೇಧ ಮಾಡಬೇಕು ಅಂತ ವಿಕ್ರಮ್ ಕೇಳಿ ಯುಟಿ ಖಾದರ್ ಆರೋಗ್ಯ ಮಂತ್ರಿ ಆಗಿರುವಾಗ ತಂಬಾಕು ನಿಷೇಧ ಮಾಡಬೇಕಂತ ಹೇಳಿ ಎಲ್ಲ ಹೋಗಿ ಕೆಲಸ ಮಾಡಿದ್ದಾರೆ. ಅದರ ನಂತರ ಏನಾಯ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿದ್ದು ಅಡಿಕೆ ಒಂದು ಪ್ಯಾಕೆಟ್, ತಂಬಾಕು ಒಂದು ಪ್ಯಾಕೆಟ್. ನಿಮ್ಮಲ್ಲಿಗೆ ಲೈಸೆನ್ಸಿಗೆ ಬರುವಾಗ ಅಡಿಕೆ ಮಾತ್ರ ತೋರಿಸ್ತಾರೆ, ತಂಬಾಕು ಒಳಗೆ ಇಡ್ತಾರೆ. ಏನು ಮಾಡ್ತಾರೆ? ಇದನ್ನು ಯುಟಿ ಖಾದರ್ ಅವರು ಮಾಡಿದಂತ ಕೊಡಬೇಕು. ಅದಕ್ಕೆ ಈಗ ನಾವು ಅದನ್ನು ಯಾವ ರೀತಿ ಮಾಡ್ತೇವೆ, ನಾವು ಫೋರ್ಸೇಬಲ್ ಅವರಿಗೆ 500 ರೂಪಾಯಿ ಕಟ್ಟಬೇಕಂತ ಹೇಳಿ ಇಲ್ಲ ಮಾರುವವರಿಗೆ ಮಾತ್ರ. ಯಾವುದು ನಾವು ಕಮರ್ಷಿಯಲ್ಗೆ ಮಾತ್ರ, ರೋಡ್ ಸೈಡ್ ಅಲ್ಲಿ ನಿಂತಿರ್ತಾರೆ ಅವರಿಗೆಲ್ಲ ಯಾರು ಕಮರ್ಷಿಯಲ್ ಆಗಿ ಮಾಡ್ತಾರೆ. ಈಗ ಸಾರ್ವಜನಿಕರ ಮನಸ್ಥಿತಿ ಎಷ್ಟು ಉಳಿತದೆ ಅಷ್ಟು ಉಳಿಬೇಕು ಅಂತ ಹೇಳಿ ಯೋಚನೆ ಇದೆ. ನಾವು ಅದನ್ನು ಅಬ್ಸರ್ವ್ ಹೇಗೆ ಮಾಡ್ತೇವೆ. ಈಗ ನಮಗೆ ನೀವು ತಂಬಾಕು ಇದು ಇಮ್ಮಾಲಿದೆ ಅಂತ ಹೇಳಿ ಆಗುದಿಲ್ಲ, ಅದರಲ್ಲಿ ತಂಬಾಕು ಇಲ್ಲ, ತಂಬಾಕು ಬೇರೆ ಅಲ್ಲಿ ಈಗ ಸಿಗರೇಟ್ ಅವರು ಪ್ಯಾಕ್ ಕೂಡ ಮಾಡ್ಬೋದು. ಸಮಸ್ಯೆಯಲ್ಲಿ ಈ ಧೂಮಪಾನಕ್ಕೆಲ್ಲ ಡೈರೆಕ್ಟ್ ಆಗಿ ಯಾವುದು ರೈಡ್ ಮಾಡ್ತಾರೆ. ಅವಾಗ ಇನ್ನೂ ಯಾರಾದವರು ಕಾರಣ ಯಾವುದು ಕೇಳ್ತಾರೆ, ಲೈಸೆನ್ಸ್ ಮಾತ್ರ ಅಂತ ಯಾವುದು ನೀವೀಗ ಮೂಡುವ ತಂಬಾಕು ಲೈಸೆನ್ಸ್ ಅಂತ ಕೇಳ್ತಾರೆ. ಅದು ಇದ್ರೆ ಏನು ಬಚಾವಾಗ್ಬೋದು, ಇಲ್ಲದಿದ್ರೆ ಅವರಿಗೆ ಫೈನ್ ಮಾಡ್ತಾರೆ. ಸರಿ ಆಗ್ತದ ನಾವೊಂದು ಮಾದರಿಯಾಗಿ ನಮ್ಮ ಗ್ರಾಮವನ್ನು ತೆಗೆದುಕೊಂಡು ಎಲ್ಲ ಕಮರ್ಷಿಯಲ್ ಲೈಸೆನ್ಸ್ ನಾವು ರಿನ್ಯೂವಲ್ ಮಾಡ್ತೀವಿ. ನಮ್ಮ ಕಡೆಯಿಂದಲೇ ಎಲ್ಲ ಅಂಗಡಿಗಳಿಗೆ ಅಥವಾ ಅವರಿಂದಲೇ ಬೇಕಾದ್ರೆ ಡಸ್ಟ್ಬಿನ್ ವ್ಯವಸ್ಥೆ ಮಾಡ್ತಾರೆ. ಯಾಕೆಂತೇಳಿ ನಾವು ಎಲ್ಲ ಕಡೆ ಜಂಕ್ಷನಲ್ಲಿ ಹೋಗುವಾಗ ಈ ಸಿಗರೇಟ್ ಪ್ಯಾಕ್ ಇದೆಲ್ಲ ಇರ್ತಾರೆ. ನಾವು ಅವರಿಗೆ ಒಂದು ಕೊಟ್ಟರೆ ಅಂಗಡಿಗೆ ಸ್ವಲ್ಪ ಡಸ್ಟ್ಬಿನ್ ಇಲ್ಲದೆ ಅವ್ರು ಬಿಸಾಡ್ದು ಹೊರಗಡೆ ನಾವು ಒಂದು ಲೈಸೆನ್ಸ್ ಕೊಡುವಾಗ ಡಸ್ಟ್ಬಿನ್ ಕಂಪಲ್ಸರಿ ಇರಬೇಕು ಅಂತ ಏನಾದರೂ ಮಾಡಿದರೆ 100% ನಮಗೆ ಕರೆಕ್ಟ್ ಮಾಡಲಿಕ್ಕಾಗುತ್ತೆ. ಅದು ಪರ್ಸೆಂಟೇಜ್ ವೈಸ್ ನಮಗೆ ಈ ಕಸದ ಸೊಲ್ಯೂಷನ್ ಮಾಡಲಿಕ್ಕಾಗುತ್ತೆ. ಕೇರಳದಲ್ಲಿ ಕೆಲವು ಭಾಗದಲ್ಲಿ ಹೋಗುವಾಗ ಈ ಅಂಗಡಿ ಎದುರಲ್ಲಿ ಬಾಟಲ್ ಇದು ಒಂದು ಮಾಡಿ ಬಾಟಲ್ಸ್ ಎಲ್ಲ ಅಲ್ಲಿಗೆ ಆಗ ನಮಗೆ ಅದೊಂದು ರೀತಿಯಲ್ಲಿ ಇದಾಗ್ತದೆ. ಯಾಕಂದರೆ ನಾವು ಒಂದು ನಮ್ಮ ಗ್ರಾಮವನ್ನು ಈ ರೀತಿಯಲ್ಲಿ ವಿಶೇಷವಾಗಿ ತೆಗೆದುಕೊಂಡು ನಾವೀಗ ಬೇರೆ ಇದಕ್ಕೆಲ್ಲ ತುಂಬ ನಾವು ಅನುದಾನವನ್ನು ಇಡ್ತೇವೆ. ಗ್ರಾಮವನ್ನು ಸ್ವಚ್ಛವಾಗಿ ಸೌಂದರ್ಯವಾಗಿದ್ದರೆ ಒಳ್ಳೆಯದು. ಅದರ ಜೊತೆ ಕೆಲವು ಭಾಗದಲ್ಲಿ ನಮ್ಮ ಪೀಡಾಪುಡಿ ರಸ್ತೆಯ ಪಕ್ಕದಲ್ಲಿ ತುಂಬ ಜಾಗ ಇದೆ. ಮತ್ತು ನಮ್ಮ ಕೋಟೆಗಾರಲ್ಲಿ ಎಲ್ಲ ಕಡೆ ನಮ್ಮದು ರೆಸಿಡೆನ್ಸಿಯಲ್ ಏರಿಯಾ ಜಾಸ್ತಿ ಆಗಿದೆ. ಆದ್ದರಿಂದ ನಮ್ಮಲ್ಲಿ ವಾಕಿಂಗ್ ವೇ ಏನಾದರೂ ಮಾಡುವಂಥ ವ್ಯವಸ್ಥೆ ಇದೆ. ಅದು ಒಂದು ವಿಭಿನ್ನವಾಗಿ ನಾವು ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಆಗ್ತದೆ ಬಿಡ್ತದೆ ಯೋಚನೆ ಮಾಡಲಿಕ್ಕೆ ನಾವು ಏನಾದರೂ ಖರ್ಚು ಮಾಡಬೇಕಂತ ಹೇಳಿಲ್ಲ. ಆ ರೀತಿಯಾದಂಥ ನೀವು ಏನಾದರೂ ನಿಮ್ಮ ಯೋಚನೆಗಳಿದ್ದರೆ ನಾನಂತೂ ನಿಮ್ಮೊಟ್ಟಿಗೆ ನೂರಕ್ಕೆ ನೂರಿದ್ದೇನೆ. ಬೇಕಾದರೆ ನನ್ನ ವಾರ್ಡನ್ನು ತೆಗೆದುಕೊಳ್ಳಿ ಎಲ್ಲ ಅಂಗಡಿಯವರಿಗೆ ಡಸ್ಟ್ಬಿನ್ ಅಥವಾ ಇದು ಯಾವ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾರೆ ಅಧ್ಯಕ್ಷ ಕೂತ್ಕೊಂಡು ಯೋಚನೆ ಮಾಡಿ ಯಾವ ರೀತಿ ಮಾಡ್ತೀರಿ ಅಂತ ತಗೊಂಡು ಪಿನ್ ಬಿನ್ ಅಂತ 2 ಕಸ ಹಾಕ್ಲಿಕ್ಕಲ್ಲ. ಈ ಕೆಲವರಿಗೆ ಏನಾಗುತ್ತೆ ಕೇಳಿದ್ರೆ ಮ್ಯಾಕ್ಸಿಮಮ್ ಈಗ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತವರಿಗೆ ಈ ಕುರ್ಕುರೆ ತಿಂದು ಇನ್ನೊಂದು ಏನಾದ್ರು ತಿಂದರೆ ಅವರಿಗೂ ಹಾಕ್ಲಿಕ್ಕೆ ಮನಸ್ಸಿರುವುದಿಲ್ಲ, ಅವರಿಗೆ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ಹೆಚ್ಚಿರುತ್ತೆ. ಹಾಗಾಗಿ ನಾವು ಮೊನ್ನೆ ನಮ್ಮದು ಈ ಒಂದು ಕಮಿಟಿ ಡಿಸ್ಟಿಕಲ್ಲೇ ಯೋಚನೆ ಆಗುತ್ತೆ, ಒಂದು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಿನ್ ಇಡುವ ಹಾಗೆ ಅದನ್ನು ನಾವು ಬರ್ತಿಸ್ತೀವಿ. ನಾವು ಬಿನ್ಗಳನ್ನು ಯಾಕೂ ಹೆಚ್ಚು ಇದು ಮಾಡೋದಿಲ್ಲ. ಯಾಕೆ ಕೇಳಿದರೆ ನಾವು ಇಡುವಂಥದ್ದು ಈ ಯೋಚನೆಗೆ. ಅಲ್ಲಿ ಏನಾಗುತ್ತೆ ಕೇಳಿದರೆ ಮತ್ತೆ ಆ ಕಡೆ ಈ ಕಡೆ ಬಂದು ಅದನ್ನು ಎಲ್ಲ ಇಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಂದು ಸಣ್ಣ ಇದು ನಿರ್ಣಯ ಕೆಲಸ ಮಾಹಿತಿ
ನಾವು ಇದಕ್ಕಿಂತ ಮುಂಚೆ ಬೀದಿ ಜಂಕ್ಷನ್ ಅಲ್ಲೆಲ್ಲ ಇಟ್ಟಿದ್ದೇವೆ. ಹೌದು. ಎಷ್ಟು ಮೇಂಟೈನ್ ಮಾಡಿದ್ದೇವೆ? ಅಲ್ಲ ಮೇಂಟೈನ್ ಇಲ್ಲ, ಅದೇ ಈಗ ಹಾಗೆ ಇಟ್ಟದ್ದು ಡಬ್ಬ ತರ ಬಿನ್ನಿಟ್ಟದ್ದು. ಅಲ್ಲಿ ಏನಾಯ್ತು ಕೇಳಿದ್ರೆ ಅಲ್ಲಿ ಇದ್ದದ್ದು ನಮ್ಮ ಇಂಟೆನ್ಷನ್ ಇದು ಯಾವುದು ಯಾರು ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರೆ ಅಲ್ಲಿ, ಮತ್ತೆ ಬೊಂಡ ಮತ್ತೆ ಎಲ್ಲ ವಿಷ ಯಾವುದು ಇದಿರ್ತದೆ ಬೆಳಿಗ್ಗೆ ಬೇಗ ಬಂದು ಆ ಡಬ್ಬಕ್ಕೆ ಇಟ್ಟು ಹೋಗ್ತಾರೆ. ಅಲ್ಲಿ ಬೈಕಲ್ಲಿ ಬರ್ತಾರೆ, ಬೈಕ್ ಕೆಲವೊಮ್ಮೆ ಅಲ್ಲಿಟ್ಟು ಬಸ್ಸಲ್ಲೆಲ್ಲ ಹೋಗೋದು. ಆ ಬಿನ್ನು 2 ದಿನಕ್ಕೆ ತುಂಬಿ ಮತ್ತೆ ಕೆಳಗೆಲ್ಲ ಬೀಳ್ಲಿಕ್ಕೆ ಶುರುವಾಯ್ತು. ಅಂದ್ರೆ ಎಲ್ಲ ಮನೆಗೆ ಹೋಗ್ತೇವೆ ಆದ್ರೂ ಅವ್ರು ತಿಂದು ಇಲ್ಲೊಂದು ಇಡ್ಬೋದು ಅಂತ ಅವರ ಒಂದು ಯೋಚನೆ. ಹಾಗಾಗಿ ಈ ಸತಿ ಅದು ಕಬ್ಬಿಣದೇ ಒಂದು ಬರ್ತದೆ, ಬೇರೆ ಏನು ಹಾಕ್ಲಿಕ್ಕೆ ಆಗುದಿಲ್ಲ, ಸಣ್ಣದೊಂದು ಅಂಥದ್ದು ಹಾಕುವಂಥದ್ದು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಇಡ್ಬೋದು. ಸಾರ್ವಜನಿಕವಾಗಿ ಇಡುವುದಕ್ಕಿಂತ ಮುಂಚೆ ಅವರಿಗೆ ಕಸವನ್ನು ಡಸ್ಟ್ಬಿನ್ನಿಗೆ ಹಾಕುವುದಕ್ಕಿಂತವಾಗಿ ಮುಂದಕ್ಕೆ ನಾವು ಯೋಚನೆ ಮಾಡಿ. ಒಂದನೇ, ಎರಡನೇದು ನೀವು ಬಸ್ ಸ್ಟ್ಯಾಂಡ್ ಇದು ನೀವು ಹೇಳಿದ್ರು ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಜನ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಹೇಗಿದೆ ಅದನ್ನು ನಾವು ಫಸ್ಟ್ ಯೋಚನೆ. ನಾವು ಕಸದ್ದು ಬಕೆಟ್ ಇಡುವುದಕ್ಕಿಂತ ಮುಂಚೆ ಆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಹೇಗಿದೆ ಅಂತೇಳಿ ನಾವು ಇಡೀ ಗ್ರಾಮದಲ್ಲಿ ನಾವು ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ನನ್ನ ವಾರ್ಡಲ್ಲಿ ಒಂದು 2 ಬಸ್ ಸ್ಟ್ಯಾಂಡ್ ಕೂಡ ಬೀಳಿಕ್ಕಾಗಿದೆ. ಅದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಇದು ನಿಲ್ಲುವಂಥ ವ್ಯವಸ್ಥೆಯೇ ಇಲ್ಲ. ನಾವಲ್ಲಿ ಡಸ್ಟ್ಬಿನ್ ಇಟ್ಟು ಅದು ಉಪಯೋಗಕ್ಕೆ ಬರ್ತದೆ. ಡಸ್ಟ್ಬಿನ್ ಇಡುವುದಕ್ಕಿಂತ ಮುಂಚೆ ಇಡೀ ನಮ್ಮ ಕೋಟೆ ಕಾರ್ಯಕ್ರಮದಲ್ಲಿ ಎಷ್ಟು ಬಸ್ ಸ್ಟ್ಯಾಂಡ್ ಇದೆ ಅಂತ ನೋಡಿ ಅದನ್ನೊಂದು ಜನರನ್ನು ನಿಲ್ಲುವ ರೀತಿಯಲ್ಲಿ ನಾವು ಮಾಡಿದ್ವಿ. ಅದರ ಒಟ್ಟಿಗೆ ಈ ಡಸ್ಟ್ಬಿನ್ ವ್ಯವಸ್ಥೆ ಕೂಡ ನಾವು ಮಾಡಬೇಕು. ಹಾಗೆ ಮಾಡಿದ್ರೆ ಒಳ್ಳೆಯದು. ಹೇಳಿ ಸರಿ ಇದೆ, ಬಟ್ ನನ್ನ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಅದನ್ನೆಲ್ಲ ಮಾಡ್ಲಿಕ್ಕೆ ಅಲ್ಲ ನಿಮ್ಮ ಸಲಹೆ ಸೂಚನೆ ಸರಿ ಇದೆ. ಅಲ್ಲಿ ಜನಗಳೇ ಸಾರ್ವಜನಿಕರು ಇಲ್ಲದಿದ್ರೆ ನಾವಲ್ಲಿ ಡಸ್ಟ್ಬಿನ್ ಇಟ್ಟು ಹೇಗೆ ಅನ್ನೋದು 2.5 ಪ್ರೊಸೀಜರ್ಸ್ ಏನು ಫೌಂಡೇಶನ್ಗೆ ಎಷ್ಟು ಲಿಂಗರಿಗೆ ಎಷ್ಟು ಅದು ನಾವೇ ಕಟ್ಟಿ ಕೊಡುದು ಕೊಟ್ಟು ಮನೆ ಕಟ್ಟುವುದು ಉಂಟಲ್ಲ ಅದ್ರಲ್ಲಿ ನಮ್ಮದೇ ಮುಂಚೆ ಅಪ್ಲಿಕೇಶನ್ ಉಂಟು. ವಾಪಸ್ ಬಂದು 1200 ಜನ ಹಾಕಿ ವೆರಿಫಿಕೇಶನ್ ಮಾಡಿ ಅವರಿಗೆ ಇದು ಅಂದ್ರೆ ಅಲ್ಲಿ ನಾವು ಕೊಟ್ಟ ಅದಕ್ಕೆ ನಾವು ಅದನ್ನು ವೆರಿಫಿಕೇಶನ್ ಮಾಡಿ ಅದರ ಪಟ್ಟಿ ಮಾಡಬೇಕು. ನಾವು ಕೊಡುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ಜಾಗ ಇತ್ತು ಮನೆ ಕಟ್ತಾರಲ್ಲ ಅದಕ್ಕೆ ಕೊಡ್ಬೋದು. ಅದರ ಜೊತೆಗೆ ತುಂಬಾ ಮಂದಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ವಾಟ್ಸಪ್ ಅಲ್ಲಿ ಬರುವಾಗ ಅಂತ ಫೋನ್ ಮಾಡ್ತೀವಿ. ಈಗ ಅದಕ್ಕೆ ನೀವೀಗ ಆನ್ಲೈನ್ ಆಗಿ ಹಾಕಲಿಕ್ಕೆ ಅಂತ ಅಲ್ಲ, ಇಲ್ಲಿ ಡೈರೆಕ್ಟ್ ತಂದು ಕೊಟ್ಟರು ಸಾಕಲ್ಲ. ಈಗ ನಮಗೆ ಕೊಡ್ಲಿಕ್ಕೆ ಸೊಲ್ಯೂಷನ್ ಬೇಕಾದದನ್ನು ಮಾಡಿ. ಸುಮ್ಮನೆ ಅವರನ್ನು ಆಸೆ ಮುಟ್ಟಿಸಿ ಮಾಡ್ತಾರೆ. ಅದಕ್ಕೆ ಎಷ್ಟು ಸರ್ಕಾರಿ ಜಾಗ ಇದೆ ಅದರಲ್ಲಿ ಎಲ್ಲವನ್ನು ನಾವು ತೆಗೊಳ್ಳಿಕ್ಕೆ ಸಾಧ್ಯ ಇದೆ. ಯಾವುದನ್ನು ತೆಗೆದ್ರೆ ಇದಕ್ಕೆ ಸೊಲ್ಯೂಷನ್ ಇದೆ. ಒಂದು ಎರಡನೇದು ಮನೆ ಕಟ್ಟಲಿಕ್ಕೆ ಇರುವಂತ ನಾವು ಅದನ್ನು ಚೇಂಜ್ ಮಾಡ್ಬೋದು. ಅದನ್ನು ಕೂಡ ನಾವು ಸೊಲ್ಯೂಷನ್ ಆದರೆ ಅಲ್ಲಿ ಕೂಡ ಕೊಡ್ಬೋದು. ನಾವು ಸಪ್ರೇಟ್ ಆಗಿ ಕೊಡೋದು, ಫ್ಲಾಟ್ ಮಾಡಿ ಕೊಡೋದು, ಅದನ್ನೊಂದು ಸ್ವಲ್ಪ ನೋಡಿ. ನಾವೇ ಅರ್ಜಿ ತಗೊಳ್ಳೋದು ಮಾತ್ರ ನಮ್ಮ ಒಂದು ಧ್ಯೇಯ. ಅದರ ಜೊತೆಗೆ ನಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ. ಬ್ಯಾಂಕ್ ಲೋನಲ್ಲಿ 4 ಲಕ್ಷ ಅಂತ ಇತ್ತು 2 ವರ್ಷ. ಈಗ ಕೆಲವೊಂದು ಕಡೆ 4 ಲಕ್ಷ ಕಳೆದ ಏನಿದ್ರು ಇಂಟ್ರೆಸ್ಟ್ ಸಬ್ಸಿಡಿ ಅದಲ್ಲ. ಈಗ ಇದು ಕರ್ತವ್ಯ. ಈಗ ಅದಕ್ಕೆ ನಮಗೆ ಬೆನಿಫಿಷಿಯರಿ ಲಿಸ್ಟ್ ಬಂದಿಲ್ಲ, ಎಷ್ಟು ಡಿಮ್ಯಾಂಡ್ ಅಂತ ಬರಲಿಲ್ಲ. ನಾವೀಗ ಅಪ್ಲಿಕೇಶನ್ ಬಂದದ್ದನ್ನು ನಾವು ಲಿಸ್ಟ್ ಕಳಿಸ್ಲಿಕ್ಕೆ ಉಂಟಾ? ನಾವು ಹಾಕ್ತೀವಿ. 15 ಇದು ಜಾಗ ಇದ್ದು ಮನೆ ಕಟ್ಟುವವರಿಗೆ ಅಲ್ಲ ಇದು ಸಹ ಉಂಟು. ಅದರಲ್ಲಿ ಮನೆ ಇಲ್ಲ ಜಾಗ ಇಲ್ಲದವರದ್ದು ಮನೆ ಕಟ್ಟಿದ್ದು ಉಂಟು. ಅದು ನಮ್ಮದು ಮೊದಲೇ ಅಷ್ಟು ಅರ್ಜಿ ಬಂದದ್ದು ಪೆಂಡಿಂಗ್ ಉಂಟು. ವಾಪಸ್ ತಗೊಳ್ಬೇಕಾ ಅಂದ್ರೆ ಕೆಲವರು ಅದರಿಂದ ವಾಪಸ್ ಹಾಕ್ತಾರೆ. ಈಗ ಒಂದು ಲಿಸ್ಟ್ ಅನ್ನು ನೀವು ರೆಡಿ ಮಾಡಿ ಒಂದು ಕೆಲಸ ಮಾಡಿ ಅಲ್ಲ, ಒಂದು ಕೆಲಸ ಮಾಡಿ. ಆ 17 ಜನರಿಗೆ ವಾರ್ಡ್ ವೈಸ್ ಲಿಸ್ಟ್ ಉಂಟಲ್ಲ, ಯಾವುದು ನಮ್ಮ ವಾರ್ಡ್ ವೈಸ್ ಇಲ್ಲಿದ್ರೆ ಮತ್ತು ಪುನಃ ಡಬಲ್ ಎಂಟ್ರಿ ಪುನಃ ಕೊಡ್ತಾರೆ.
ಇಟ್ಟು ಮಾಡ್ತೇವೆ ನಮ್ಮ ಸದಸ್ಯರಿಗೆ ಗೌರವ ಸಿಗ್ತಾ ಇಲ್ಲ ವಾರ್ಡನ್. ಯಾಕೆಂತ ಹೇಳಿದ್ರೆ ನಿಶಾಕ್ರವರು ನಮ್ಮ ಸದಸ್ಯರು, ಅವರಿಗೆ ಅವರ ವಾರ್ಡಲ್ಲಿ ಗೌರವ ಸಿಗ್ತಾ ಇದೆ. ಹೇಗೆ ಅಂತ ಹೇಳಿ ಎಲ್ಎಸ್ಎಸ್ ಕಾಲೇಜ್ ಹೌದು, ನಮ್ಮ ವಾರ್ಡಿಗೆ ಹೇಗೆ ಗೌರವ ಸಿಗುತ್ತೆ? ವಾರ್ಡಿಗೆ ನಾನು ಹೋಗೋ ಮುಂಚೆ ಅವರೇ ಹೋಗ್ತಾರೆ. ಹಾಗೆ ಅವರಿಗೆ ನಾವು ಒಂದು ಗೌರವ ಸಿಗೋ ರೀತಿ ಅದು ಅವರು ಅದಕ್ಕೆ PWD ಅವರು ಬಂದ್ರೆ ಅದೆಲ್ಲ ನಮ್ಗೆ ರಸ್ತೆ ಮಧ್ಯದಿಂದ 22 ಮೀಟರ್ ಬಿಟ್ಟು ಆಮೇಲೆ 6 ಮೀಟರ್ ಆಗಬೇಕು. ಅವರ ನಮ್ಮ ಇದಕ್ಕೆ ಕಾಮಗಾರಿಗೆ ಅವರ ಹತ್ರ ತಿಳಿಸುದು. ಯಾಕೆಂದ್ರೆ ಇದು 10ನೇ ನೋಟಿಸ್ ಕಳಿಸುದು. ಇವರ ಕೆಲಸ ನೋಟಿಸ್ ಆಗ್ತದೆ ಅಲ್ಲಿ ಯಾರು ಲಾಸ್ಟ್ ಟೈಮ್ ನಾವು ನಮ್ಮ ಕೈಯಿಂದ ಲೇಖಿಸಿದ್ದೇವೆ. ಯಾಕೆಂದ್ರೆ ಸಮಸ್ಯೆ ಈ ಸಲದ ನೋಟಿಸ್ ಅಲ್ಲಿ ಕೆಲಸ ಆಗುತ್ತೆ. ನೀವು ಕಳಿಸಿದ ನೋಟಿಸ್ ಅಲ್ಲಿ ಕುದಿಗೆ ಕೊಡುವಷ್ಟಾಗಿದೆ. ಅದಕ್ಕೆ ಕೆಲಸ ಆಗಿದೆ. ತುಂಬಾ ನೀವು ನೋಟಿಸ್ ಕಳಿಸಿದ್ರಲ್ಲ. ಅಧ್ಯಕ್ಷರೇ, ನೀವೊಮ್ಮೆ ಸ್ಥಳೀಯ ಸದಸ್ಯರನ್ನು ಕರೆದುಕೊಂಡು ಅವರ ಹತ್ರ ಮಾತಾಡಿ. ಮಾಜಿ ಅಧ್ಯಕ್ಷರು ಕೂಡ ಅವರಿಗೆ ಪ್ರಾಧಾನ್ಯ ಬಗ್ಗೆ ಒಲವು ಇರ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಕಿಟ್ನ ವಿಷಯದಲ್ಲೆಲ್ಲ ಕೊರೋನಾ ಸಮಯದಲ್ಲಿ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಒಮ್ಮೆ ಕರ್ಕೊಂಡು ಹೋಗಿ ಮಾತಾಡಿ ಆ ಬಗ್ಗೆ ಅಲ್ವಾ? ಹಾಗೆ ಸದಸ್ಯರಿಗೆ ಒಂದು ಆ ವಾರ್ಡ್ನಲ್ಲಿ ಗೌರವ ಸಿಗ್ಬೋದು. ಗೌರವಕ್ಕಿಂತ ಕೆಲಸ ಗೌರವ ಕೇಳಿ ಕೊಡೋದಕ್ಕಿಂತ ತಾನಾಗಿ ಬರಬೇಕು. ರಿಕ್ವೆಸ್ಟ್ ಮಾಡಿ ನೋಡಿ ಆಗ್ತದ ಇರುವ ಮತ್ತೆ ವಿಷಯ. ಮೊದಲು ನಾನು ಮತ್ತೆ ಮಾತಾಡಿದ್ದೀವಿ ಆಲ್ರೆಡಿ. ಅವರಿಗೆ ವೈಯಕ್ತಿಕವಾಗಿ ನಮ್ಮ ಕಡೆ 10-20 ಸಾವಿರಕ್ಕೂ ನಮ್ಮ ಈ ಕೋಳಿ ಅಂತದ್ದು ಕೋಳಿಯನ್ನೆಲ್ಲ ತಿಂದು ಕೊಂದಾಕಿದ್ರು. ವಿಷಯ ಅದಲ್ಲ, ಅದಕ್ಕೆ ಆ ನಾಯಿಗಳಿಗೆ ಆ ರಕ್ತದ ರುಚಿ ಸಿಕ್ಕಿದೆ. ಈ ರಸ್ತೆ ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳು ಮನೆ ಅಂಗಣದಲ್ಲಿ ಆಟ ಆಡ್ತಿರ್ತಾರೆ. ಈ ನಾಯಿಗಳೆಲ್ಲ ಬಂದು ನಾಳೆ ಹೆಚ್ಚು ಕಮ್ಮಿ ಮಾಡ್ತಾರೆ. ಅದು ನೋಡುವಾಗ ನಮ್ಮನ್ನು ನೋಡುವಾಗ ಈ ಹುಲಿತರ ಮಾಡ್ತಾರೆ ಈ ರಕ್ತವನ್ನು ಹಿಡ್ಕೊಂಡು. ಈಗ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಯಾರು ಹೊಣೆ? ಈ ಪ್ರಶ್ನವನ್ನು ಈ ಪ್ರಾಣಿ ದಯಾ ಸಂಘದವರು ಅದು ಮಾಡ್ತಾ ಇದ್ದಾರೆ ಸರ್. ಈಗ ಅಲ್ಲ, ಸಾಕುನಾಯಿ ಅಲ್ಲ, ಸಾಕುನಾಯಿಯ ಸಮಸ್ಯೆ ಅಲ್ಲ, ಬೀದಿನಾಯಿಯ ಸಮಸ್ಯೆ. ಇವರ ವಾರ್ಡಿನ ಸಮಸ್ಯೆ ಒಂದು ವಿಶೇಷ ಇರುತ್ತೆ. ಯಾಕೆಂತ ಹೇಳಿದ್ರೆ ವಿಕ್ರಮದು ನಮ್ಮಲ್ಲಿ ಇಂಥ ನಾಯಿಯನ್ನು ಕೊಂಡೋಗಿ ಅಲ್ಲಿ ಆಗಿಬಿಡ್ತಾರ ಅಂತ ಒಂದು ಡೌಟ್. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವುದೇ ಹಿಂದೂಗಳ ಮನೆ ಇಲ್ಲ. ನಮ್ಮ ಯಾರು ಸಾಕು ಇಲ್ಲ ಯಾವ ನಾಯಿ ಅವ್ರು ಹಿಡಿಯುವಾಗಲೂ ನಮ್ಗೊಂದು ಸ್ಟಾಫ್ ಇರ್ತಾರೆ. ಅದರ ಸರ್ಜರಿ ಮಾಡಿದ್ರೆ ನೆಕ್ಸ್ಟ್ ಬರೆಯುವುದು ತಪ್ಪು. ಈಗ ಹಿಂದೆ ನಾವು ನಿರ್ಣಯ ಮಾಡಿ ವರ್ಕೌಟರೆಲ್ಲ ಮಾಡಿ ಅವ್ರು ಮಾಡ್ತೇವೆ. ಇಡೀ ದಕ್ಷಿಣ ಕನ್ನಡಕ್ಕೆ ಇರೋದು ಅದೊಂದೇ ಅಂತ ಕೇಳ್ತಾರೆ ಅಷ್ಟೇ. ಅವರು ಇಡೀ ದಕ್ಷಿಣ ಕನ್ನಡ ಎಲ್ಲ ULBಗಳು ಮಹಾನಗರ ಪಾಲಿಕೆ ಎಲ್ಲರೂ ಮಾಡ್ತಾರೆ. ಅವರು 15 ದಿನಕ್ಕೊಂದಿನ ನಮಗೆ ಶೆಡ್ಯೂಲ್ ಕೊಡ್ತಾರೆ. ಈಗಾಗಲೇ ನಾವೇನು ಮಾಡ್ತೀವಿ, ವಾರ್ಡ್ ಪೂರ್ತಿ ಒಳಗೆ ಆಗ್ಬಿಟ್ಟಿದೆ. ಹಾಗಾಗಿ ಬಗಂಬಿಂದ ಆ ಕಡೆ ದೇರಳಕಟ್ಟೆ, ಈ ಕಡೆ ಒಳಗಿಂದ ಬೀರಿಂದ ನಮ್ಮ ದೇರಳಕಟ್ಟೆ ತನಕ, ಮತ್ತೆ ಒಳಗೆ ಕೆಲವು ಸಸ್ಪೆಕ್ಟೆಡ್ ಇರ್ತದೆ. ಮೊನ್ನೆ ಒಂದು ಡೆಂಗ್ಯೂ ಅಂತ ಒಂದು ಸಸ್ಪೆಕ್ಟ್, ಆ ಕಡೆ ಅವರಿಗೆ ಫೋನ್ ಮಾಡಿ ಕ್ಯಾಚಸ್ ಮಾಡ್ತಾ ಇದ್ವಿ. ಅವ್ರದ್ದು ನೆಕ್ಸ್ಟ್ ಶೆಡ್ಯೂಲ್ ಇರ್ತದೆ, ಆ ಶೆಡ್ಯೂಲ್ ಪ್ರಕಾರ ಕಳಿಸ್ತೇವೆ ಅವರಿಗೆ. ಯಾಕಂದ್ರೆ ಅವರೇ ಬರ್ಲಿಕ್ಕೆ ಹೋಗಿ ಈ ಸಮಸ್ಯೆಗೆ ಪರಿಹಾರ ಎಂತ ಅಂತ ಈಗ ತಪ್ಪಿ ಏನು ಆಗಬಾರ್ದು, ಅವಘಡ ಆಗಬಾರ್ದು. ತಪ್ಪಿ ಏನಾದರೂ ಈ ನಾಯಿಗಳು ಬೀದಿ ನಾಯಿ ಈ ಮಗು ಅಲ್ಲ ಬೇರೆ ಏನಾದರೂ ಮಕ್ಕಳದ್ದು ಏನಾದರೂ ಹೆಚ್ಚು ಕಮ್ಮಿ ಮಾಡಿತ್ತು ಅದಕ್ಕೆ ಹೊಣೆ ಯಾರು ಅಂತ ಹೇಳ್ತಾರೆ. ಯಾಕಂದ್ರೆ ಆಗ ಯಾರು ಕೂಡ ಬರುವುದಿಲ್ಲ. ಈ ಅನಿಮಲ್ ಯಾರು ಕೂಡ ಬರಲ್ಲ. ಈ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ ಅಂತ. ಕೋಳಿ ಹೋದ್ರೆ ಹೋಯ್ತು, ಅದೇನು ವಿಷಯ ಅಲ್ಲ. ಮಕ್ಕಳ ಜೀವಕ್ಕೆ ಏನಾದರೂ ವಿಧಾನಸೌಧದಲ್ಲ ಚರ್ಚೆ ಆಗಿದೆ. ವಿಧಾನಸೌಧದಲ್ಲೂ ಚರ್ಚೆ ಆದಂತ ವಿಷಯ. ಈಗ ನಮ್ಮಲ್ಲೇನು ಪರಿಹಾರ ಇಲ್ಲ. ಈಗ ಸೆಷನ್ ಅಲ್ಲಿ ಚರ್ಚೆ ಆಗಿದೆ. ಈ ನಾಯಿ ಸಣ್ಣದಿರುವಾಗ ಸಾಕುವಾಗ ತುಂಬಾ ಭಾರಿ ಚಂದ. ನಾಯಿ ಸ್ವಲ್ಪ ದೊಡ್ಡದಾಗುವಾಗ ಈ ಮನೆ ಹೋಯ್ತಾನೆ ಅವನಿಗೆ ಸ್ವಲ್ಪ ಆಯಾಸ ಆಗ್ಲಿಕ್ಕೆ ಸ್ಟಾರ್ಟ್. ಅದು ಮತ್ತೂ ದೊಡ್ಡದಾಗುವಾಗ ಅದರ ರೋಗ ಎಲ್ಲ ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ. ಆಗ ಮತ್ತೆಂತ ಮಾಡ್ತಾರೆ ಗೊತ್ತುಂಟ, ಬಿಟ್ಟು ಬಿಡ್ತಾರೆ. ಅದು ಮತ್ತೆ ಈ ಬೀದಿಗೆ ಬಂದು ಸೇರ್ತಾರೆ. ಮನೆಯವನಿಗೆ ಲಾಸ್ಟಿಗೆ ಆಯಾಸ ಆಗ್ತಾ ಅದನ್ನ ಬಿಡ್ತಾರೆ. ಇದು ಸಮಸ್ಯೆ ಆಗಿದೆ. ಅವನ ಮನೆಯಿಂದ ಹೋಗಿಸಿ
ಆಗ್ತಾರೆ. ಲಾಸ್ಟ್ಗೆ ಅದಕ್ಕೆ ಅನ್ನ ಹಾಕಲಿಕ್ಕೆ ಗೊತ್ತಿಲ್ಲ, ಬೇರೆ ಮನೆಯವರೆಲ್ಲ ಅನ್ನ ಹಾಕ್ತಾರೆ. ಅಲ್ಲಿ ಅಂಥ ಪರಿಸ್ಥಿತಿ ಬಂದು ಮುಟ್ತದೆ. ಇದನ್ನು ಎಂತ ಮಾಡುವುದು? ಸಮಸ್ಯೆ ಇಲ್ಲ, ನಾಳೆ ಯಾರಿಗಾದ್ರೂ ಸಣ್ಣ ಮಕ್ಕಳಿಗೆ ತೊಂದರೆ ಮಾಡಿದರೆ ಮಾತ್ರ ಸಮಸ್ಯೆ. ಇದನ್ನು ಎಂತ ಮಾಡುವುದು? ಬೀದಿ ಬದಿಯಲ್ಲಿ ಕೋಳಿ ಅದರದ್ದೇನು ತಪ್ಪು, ಅದ್ರ ತಪ್ಪಿಲ್ಲ. ನಡೆಸಿಕೊಟ್ಟ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳು. ಅಧಿಕಾರಿಗಳ ಧೈರ್ಯ ಇದೆ, ಅದನ್ನು ಉಲ್ಲೇಖ ಮಾಡಿ. ಎರಡನೇ ಅವಧಿಗೆ ಕೂಡ ಅಧಿಕಾರಿಗಳ ಧೈರ್ಯ ಮಾಧ್ಯಮಗಳಿದೆ. ಸ್ವಲ್ಪ ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಬಂದಿರುವ ಎಲ್ಲ ಸದಸ್ಯರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಈ ಪತ್ರಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಅಧಿಕಾರಿ ವರ್ಗದವರಿಗೆ